the West Coast, right? Yes. ವೀಕ್ಷಕ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸದ್ಯ ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ಮಾಡ್ತಾ ಇರುವಂತಹ ವಿಚಾರ ಜೊತೆಗೆ ಇಡೀ ನಮ್ಮ ಕರಾವಳಿ ಭಾಗ ಸದ್ಯ ಚರ್ಚೆ ಮಾಡ್ತಾ ಇರುವಂತಹ ವಿಚಾರವೂ ಕೂಡ ಹೌದು. ಇಲ್ಲಿ ತನಕ ಅಂತ ಬಂದಾಗ ಒಬ್ಬ ಹುಡುಗ, ಕಾಲೇಜಿಗೆ ಹೋಗ್ತಾ ಇದ್ದಂತಹ ಹುಡುಗ, ಫರಂಗಿಪೇಟೆಯ ಹುಡುಗ ಎಲ್ಲಿ ಹೋಗಿದ್ದಾನೆ ಅನ್ನುವಂಥದ್ದು ಗೊತ್ತಿಲ್ಲ, ನಾಪತ್ತೆಯಾಗಿದ್ದಾನೆ ಅನ್ನುವಂತಹ ವಿಚಾರ. ನಿಗೂಢವಾಗಿರುವಂತಹ ನಾಪತ್ತೆಯಾಗಿರುವಂತಹ ಪ್ರಕರಣ ದಿನದಿಂದ ದಿನಕ್ಕೆ ಗಂಭೀರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. 6 ದಿನಗಳು, ಇವತ್ತಿಗೆ 6 ದಿನಗಳಾಗ್ತಾ ಬಂತು. ಆದರೂ ಕೂಡ ಯಾವುದೇ ರೀತಿಯ ಸಣ್ಣ ಎವಿಡೆನ್ಸ್, ಸಣ್ಣ ಪ್ರೂಫ್, ಸಣ್ಣ ಸುಳಿವು ಕೂಡ ಸಿಗ್ತಾ ಇಲ್ಲ. ಈ ಒಂದು ಇನ್ವೆಸ್ಟಿಗೇಷನ್ ಅಲ್ಲಿ ನಮ್ಮ ಜಿಲ್ಲೆಯ ಪೊಲೀಸರು ತೋರಿದ್ದದ್ದು ಕೇವಲ ಶೂನ್ಯ, ಬಿಗ್ ಝೀರೋ. ಹಾಗಾಗಿ ನಾನು ನೇರವಾಗಿ ಅಲ್ಲಿಂದಲೇ ಪ್ರಾರಂಭ ಮಾಡ್ತೀನಿ. ಯಾಕಂದ್ರೆ 6 ದಿನಗಳಾಗ್ತಾ ಬಂತು, ಸಣ್ಣ ಮಟ್ಟಿನ ಒಂದು ಸುಳಿವು ಕೂಡ ಸಿಗ್ತಾ ಇಲ್ಲ ಒಬ್ಬ ಅಮಾಯಕ ಹುಡುಗನ ವಿಚಾರವಾಗಿ ಅನ್ನುವಂತಹ ನಿಟ್ಟಿನಲ್ಲಿ ಏನ್ ಮಾಡ್ತಾ ಇದ್ದಾರೆ ನಮ್ಮ ಪೊಲೀಸ್ ಇಲಾಖೆ ಜೊತೆಗೆ ನಮ್ಮ ಸರ್ಕಾರ ಅನ್ನುವಂತಹ ಪ್ರಶ್ನೆ. ಯಾಕಂದ್ರೆ ಆ ಹುಡುಗನಿಗೋಸ್ಕರ ಬಹಳಷ್ಟು ಜನರು ಬೀದಿಗೆ ಇಳಿದು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಆ ಒಂದು ಕುಟುಂಬ ಕಣ್ಣೀರಲ್ಲಿ ಕೈ ತೊಳಿತಾ ಇದೆ. 6 ದಿನಗಳಿಂದ ಕುಟುಂಬದವರ ಆಕ್ರಂದನ ಮುಗಿಲು ಮುಟ್ಟಿದೆ. ಯಾಕಂದ್ರೆ ಪ್ರತಿಯೊಬ್ಬರು ಕೂಡ ಅಳ್ತಾ ಇದ್ದಾರೆ. ಮಗ ಎಲ್ಲಿ ಹೋಗಿದ್ದಾನೆ ಅನ್ನುವಂಥ ನಿಟ್ಟಿನಲ್ಲಿ ಕಾಯ್ತಾ ಇರುವಂತಹ ತಾಯಿ, ತಂದೆ, ತಮ್ಮ ಇವೆಲ್ಲದರ ಜೊತೆಗೆ ಆ ಒಂದು ಸಂಪೂರ್ಣವಾಗಿರುವಂತಹ ಕುಟುಂಬ, ಜೊತೆಗೆ ಆ ಒಂದು ಇಡೀ ಸಂಪೂರ್ಣವಾಗಿರುವಂತಹ ಗ್ರಾಮ. ಯಾಕಂದ್ರೆ ಆ ಹುಡುಗ ಹೋಗಿರುವಂಥದ್ದು ದೇವಸ್ಥಾನಕ್ಕೆ ಹೋಗ್ತೀನಿ ಅನ್ನುವಂಥ ನಿಟ್ಟಿನಲ್ಲಿ ಹೋಗಿದ್ದಂತಹ ಹುಡುಗ ವಾಪಸ್ ಬಂದಿದ್ದಾನ ಅಂತ ಬಂದಾಗ ಇಲ್ಲಿ ತನಕ ಬರಲಿಲ್ಲ. ಆದರೆ ಆತನ ಚಪ್ಪಲಿ ಮತ್ತೆ ಮೊಬೈಲ್ ರೈಲ್ವೆ ಟ್ರ್ಯಾಕ್ ಬಳಿ ಸಿಕ್ಕಿತ್ತು. ಇದೇ ಒಂದು ಎವಿಡೆನ್ಸ್. ತದನಂತರ ಆ ಹುಡುಗ ಎಲ್ಲಿ ಹೋದ ಅನ್ನುವಂಥದ್ದೇ ಪ್ರಶ್ನೆ. ಈ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದೆ ಅನ್ನುವಂಥದ್ದೇ ಪ್ರಶ್ನೆ. ಜೊತೆಗೆ ಏನಾಗಿದ್ದಾನೆ ಆ ಹುಡುಗ ಅನ್ನುವಂಥದ್ದೇ ಪ್ರಶ್ನೆ. ಆ ಹುಡುಗ ಸುರಕ್ಷಿತವಾಗಿ ಬರಲೇಬೇಕು, ಬರ್ತಾನೆ ಅನ್ನುವಂಥ ನಂಬಿಕೆ ಇದೆ. ಯಾಕಂದರೆ ಆತ ಹೋಗಿರುವಂಥದ್ದು ದೇವಸ್ಥಾನಕ್ಕೆ. ಹಾಗಿದ್ದಾಗ ವಾಪಸ್ ಸುರಕ್ಷಿತವಾಗಿ ಬರ್ತಾನೆ ಅನ್ನುವಂಥ ನಂಬಿಕೆ. ಆ ನಂಬಿಕೆಯಲ್ಲಿ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಜೊತೆಗೆ ಜವಾಬ್ದಾರಿಯನ್ನು ಮತ್ತೆ ನಮ್ಮ ಪೊಲೀಸರು, ಬಂಟ್ವಾಳದ ಪೊಲೀಸರು ಮೆರಿಬೇಕಾಗಿದೆ, ಜಿಲ್ಲೆಯ ಪೊಲೀಸರು ಮೆರಿಬೇಕಾಗಿದೆ. ಯಾಕಂದರೆ ಎಲ್ಲಿ ಹೋಗಿದ್ದಾನೆ ಆ ಯುವಕ ಅನ್ನುವಂಥದ್ದು ಗೊತ್ತಿಲ್ಲ. ಸೊ ಹಾಗಿದ್ದಾಗ ಈ ನಿಗೂಢವಾಗಿರುವಂಥ ನಾಪತ್ತೆ ಪ್ರಕರಣದ ಸತ್ಯಾಸತ್ಯತೆ ಏನು, ಏನಾಗಿದೆ, ಜೊತೆಗೆ ಈ ಒಂದು ಪ್ರಕರಣಕ್ಕೆ ಗಾಂಜಾ ವಾಸನೆಯು ಕೂಡ ಕಂಡು ಬರ್ತಾ ಇದೆ, ಕೇಳಿ ಬರ್ತಾ ಇದೆ. ಜೊತೆಗೆ ಏನಾಗಿದೆ, ಈ ಒಂದು ಪ್ರಕರಣದ ಸತ್ಯಾಸತ್ಯತೆ ಏನು, ಎಲ್ಲ ವಿಚಾರದ ಬಗ್ಗೆ ಮಾತಾಡಬೇಕು. ಜೊತೆಗೆ ಏನಾಗಿದೆ ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಬನ್ನಿ. ಫೆಬ್ರವರಿ 25ರ ರಾತ್ರಿ 7 ಗಂಟೆಗೆ ಮನೆಯ ಸಮೀಪದ ಭಜನಾ ಮಂದಿರಕ್ಕೆ ಹೋಗಿ ಬರುವುದಾಗಿ ಮನೆಯಿಂದ ತೆರಳಿದ್ದ ದಿಗಂತ್ ಏನಾದ ಎಂಬ ವಿಚಾರ ಇನ್ನೂ ನಿಗೂಢವಾಗಿ ಉಳಿದಿದೆ. ದಿಗಂತ್ ನಾಪತ್ತೆಯ ಹಿಂದೆ ಹಲವು ಅಂತೆ ಕಂತೆಗಳ ಕತೆ ಹರಿದಾಡಿದೆಯಾದ್ರೂ ಆ ಬಗ್ಗೆ ಪೊಲೀಸರು ಕೂಡ ಏನು ಹೇಳುತ್ತಿಲ್ಲ. ಆದ್ರೆ ಮನೆಯಿಂದ ಹೋಗಿದ್ದ ದಿಗಂತ್ ಚಪ್ಪಲಿ ಹಾಗೂ ಮೊಬೈಲ್ ಫೋನ್ ಸಮೀಪದ ರೈಲ್ವೆ ಹಳಿಯಲ್ಲಿ ಮನೆಯವರಿಗೆ ಅದೇ ದಿನ ಪತ್ತೆಯಾಗಿದೆ. ತಡರಾತ್ರಿಯಲ್ಲಿ ಊರವರು ಹಾಗೂ ಪೊಲೀಸರು ಎಲ್ಲರೂ ಸೇರಿ ಹುಡುಕಾಡಿದಾಗಲೇ ಈ ವಸ್ತುಗಳು ಪತ್ತೆಯಾಗಿತ್ತು. ಹಾಗಂತ ದಿಗಂತ್ ಏನಾದ ಎಂಬ ಬಗ್ಗೆ ಯಾವುದೇ ಸುಳಿವು ಸಿಗದೆ ಇರುವುದು ಅಂತೆ ಕಂತೆ ಸುದ್ದಿಗೆ ಜೀವ ತುಂಬುತ್ತಿದೆ. ದಿಗಂತ್ ನಾಪತ್ತೆಯ ಹಿಂದೆ ಸ್ಥಳೀಯ ಗಾಂಜಾ ದಂಧೆಯ ನಂಟಿನ ವಾಸನೆ ಹೊಡೆಯುತ್ತಿದೆ. ಮನೆಯವರೆಲ್ಲ ಒಟ್ಟು ಸೇರಿ 12 ಗಂಟೆ ಆಗುವಾಗ ರೈಲ್ವೆ ಟ್ರ್ಯಾಕಲ್ಲಿ ಹೋದೆವು. ಮೊಬೈಲನ್ನು ಇದು ಲೈಟ್ ಆನ್ ಇಟ್ಟು ಕಾಲ್ ಕೊಟ್ಕೊಂಡು ಹೋದೆವು, ನೋಡು ಆಚೆ ಈಚೆ ಸೈಡಲ್ಲೆಲ್ಲ ಕಾಣ್ತಾರೆ, ನೋಡ್ತಾರೆ ಅಂತೇಳಿ. ಹಾಗೆ ಹೋಗುವಾಗ ಇವನಿಗೊಂದು ಚಪ್ಪಲ್ ಕಂಡಿತು ಒಂದು ಬದಿಯಲ್ಲಿ ಮೇಲೆ. ಒಂದು ಚಪ್ಪಲ್ ಕಂಡುವಾಗ ಇನ್ನೊಂದು ಅದರ ಆಚೆ ಬದಿಯಲ್ಲಿ ಒಂದು ಚಪ್ಪಲ್ ಕಂಡುವಾಗ ಇವರು ಇನ್ನೊಬ್ಬ ಅಕ್ಕ ಹೇಳಿದ್ರು ಕಾಲ್ ಕೊಡಿ ನೋಡೋರ ಮೊಬೈಲ್ ಉಂಟ ನೋಡ ಕಾಲ್ ಕೊಡುವ ಮೊಬೈಲ್ ಕೂಡ ಅಲ್ಲೇ ಉಂಟು ಸ್ವಲ್ಪ ದೂರದಲ್ಲಿ. ನನಗೆ ಜೋರು ಹೆದರಿಕೆ ಆಯಿತು, ಮಗು ಏನೋ ಕೆಳಗೆ ಬಿದ್ದಿದೆ ಅಂತೇಳಿ ಜೋರು ಬೊಬ್ಬೆ ಹಾಕಿದ್ದೇವೆ ನಾವು. ಬೊಬ್ಬೆ ಹಾಕಿ ಎಲ್ಲರೂ ಬಂದು ತುಂಬ ಹುಡುಕಿ, ಸಾಧಾರಣ 3 ಗಂಟೆ ತನಕ ಹುಡುಕಿದ್ದೇವೆ ಅಲ್ಲಿ ಎಲ್ಲ ಕಡೆಯಲ್ಲಿ. ಹುಡುಕಿದಾಗ ಪೊಲೀಸೆಲ್ಲ ಬಂದಿದ್ದಾರೆ, ರಾತ್ರಿ ಬಂದಿದ್ದಾರೆ. ದಿಗಂತ್ ಮಾಮೂಲಾಗಿ ಮನೆಯಿಂದ ಹೊರಗೆ ಹೋದ್ರೆ 8 ಗಂಟೆಯ ಒಳಗೆ ಮನೆ ಸೇರುತ್ತಿದ್ದ. ಆದ್ರೆ ಫೆಬ್ರವರಿ 25ರಂದು ಮಾತ್ರ ಸಮಯಕ್ಕೆ ಸರಿಯಾಗಿ ಬಾರದೇ ಇದ್ದಾಗ ಮನೆಯವರಿಗೆ ಆತಂಕ ಶುರುವಾಗಿದೆ. ಹೀಗಾಗಿ ಹುಡುಕಾಟ ಆರಂಭಿಸಿ ಪೊಲೀಸರಿಗೂ ಮಾಹಿತಿ ನೀಡಿದ್ದಾರೆ. ಆದ್ರೆ ರೈಲ್ವೆ ಟ್ರ್ಯಾಕ್ ಮೇಲೆ ದಿಗಂತ್ ಚಪ್ಪಲಿ ಹಾಗೂ ಮೊಬೈಲ್ ಪತ್ತೆಯಾದ ಬಳಿಕ ದೊಡ್ಡದೊಂದು ಅನಾಹುತ ನಡೆದಿದೆ ಎಂಬ ಅನುಮಾನ ವ್ಯಕ್ತವಾಗಿದೆ.
ವಿಶ್ವ ಹಿಂದೂ ಪರಿಷತ್ ಸಂಘಟನೆ ದಿಗಂತ್ ಪತ್ತೆಗೆ ಆಗ್ರಹಿಸಿ ಫರಂಗಿಪೇಟೆ ಬಂದ್ ನಡೆಸಿ ಪೊಲೀಸ್ ಹಾಗೂ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದ್ದಾರೆ. ಬಿಜೆಪಿಯ ಶಾಸಕರ ಸಹಿತ ಹಲವು ಪ್ರಮುಖರು ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಸರ್ಕಾರವನ್ನು ಟೀಕಿಸಿ ತನಿಖೆ ಚುರುಕುಗೊಳಿಸಲು ಒತ್ತಾಯಿಸಿದ್ದಾರೆ. ಅಮ್ಮೆಮಾರು ಪ್ರದೇಶ ಏನಿದೆ ಆ ಹುಡುಗ ನಡ್ಕೊಂಡು ಹೋಗ್ತಾ ಇದ್ದಾನೆ. ಇದು ಮೊದಲ ಬಾರಿ ಅಲ್ಲ. ಅಲ್ಲಿ ನಡ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಈ ಗಾಂಜಾ ಗಿಂಜಾ ಹೇಳ್ಕೊಂಡು ರಸ್ತೆಯಲ್ಲಿ ನಿಂತ್ಕೊಂಡು ಹೋಗೋರನ್ನ ನಿಲ್ಲಿಸಿ ಅವ್ರ ಹತ್ರ ಪ್ರಶ್ನೆ ಕೇಳೋದು, ಉಡಾಫೆ ಮಾತಾಡೋದು ಅಥವಾ ಅವರಿಗೆ ಹೊಡೆಯೋದು ಇದೆಲ್ಲ ಆಗ್ತಾ ಇದೆ. ಆ ಪ್ರದೇಶದಲ್ಲಿ ಆಗ್ತಾ ಇದೆ. ಪೊಲೀಸರಿಗೆ ಗೊತ್ತಿದೆ ಅಲ್ಲಿ ಯಾರು ಇರ್ತಾರಂತ. ಅವ್ರನ್ನ ಸ್ವಲ್ಪ ಇನ್ವೆಸ್ಟಿಗೇಷನ್ ಮಾಡಲಿ. ಆ ಪ್ರದೇಶದಲ್ಲಿ ಯಾವ ಅಮ್ಮೆಮಾರು ಪ್ರದೇಶ ಹಿಂದೆ ಪೊಲೀಸ್ ಸ್ಟೇಷನಲ್ಲಿ ಕೇಸ್ ಇದೆ. ಆ ಕೇಸ್ ಯಾವ ವಿಷಯದಲ್ಲಿ ಆಗಿದೆ? ಅಲ್ಲಿ ರಸ್ತೆ ಮೇಲೆ ಜನ ಹೋಗೋದಿಲ್ಲ ರಾತ್ರಿ. ಸಾವಿರಾರು ಜನ ಹಿಂದೂ ಸಮಾಜದ ಬಂಧುಗಳು ಇವತ್ತು ಫರಂಗಿಪೇಟೆ ಈ ಪರಿಸರದಲ್ಲಿ ಬಂದು ಪ್ರತಿಭಟನೆಯನ್ನು ಮಾಡುವ ಮೂಲಕ ರಾಜ್ಯ ಸರ್ಕಾರಕ್ಕೆ ಮತ್ತು ಪೊಲೀಸ್ ಇಲಾಖೆಗೆ ಆಗ್ರಹವನ್ನು ಮಾಡಿರ್ತಕ್ಕಂಥದ್ದು. ಆದಷ್ಟು ಬೇಗ ನೀವೇನು ಇಷ್ಟು ದಿನ ನಿರ್ಲಕ್ಷ್ಯ ವಹಿಸಿದ್ದೀರಿ, ಇನ್ನು ಮುಂದೆ ನಿರ್ಲಕ್ಷ್ಯ ವಹಿಸಬಾರ್ದು. ನಿಮ್ಮ ಸಾಮರ್ಥ್ಯದ ಮೇರೆಗೆ ಆದಷ್ಟು ಬೇಗ ಯುವಕನನ್ನು ಪತ್ತೆ ಹಚ್ಚತಕ್ಕಂಥ ಕೆಲಸವನ್ನು ನೀವು ಮಾಡಬೇಕೆನ್ನುವಂಥ ಆಗ್ರಹವನ್ನು ಇವತ್ತು ಇಲ್ಲಿ ಮಾಡಿದ್ದೇವೆ. ಪೊಲೀಸ್ ಇಲಾಖೆಯವರಿಗೆ ಎಲ್ಲ ಇಲ್ಲಿರ್ತಕ್ಕಂಥ ಸಂಘಟನೆಯವರು ಸೇರಿಕೊಂಡು ಇವತ್ತು ಒಂದು ದಿನಾಂಕವನ್ನು ಹೇಳಿದ್ದೇವೆ. ಇವತ್ತು ಶನಿವಾರ ಇದೆ, ಆದಿತ್ಯವಾರ ಸೋಮವಾರದ ಒಳಗಡೆ ಆ ಯುವಕನ ಸುಳಿವನ್ನು ಪತ್ತೆ ಹಚ್ಚತಕ್ಕಂಥ ಕೆಲಸವನ್ನು ನೀವು ಮಾಡಬೇಕು. ದಿಗಂತ್ ನಾಪತ್ತೆ ಪ್ರಕರಣ ಸದ್ಯ ಗಂಭೀರ ಸ್ವರೂಪ ಪಡೆದುಕೊಳ್ಳುತ್ತಿದ್ದು, ಕೋಮು ಸೂಕ್ಷ್ಮ ಪ್ರದೇಶವಾಗಿರುವ ಫರಂಗಿಪೇಟೆಯಲ್ಲಿ ದ್ವೇಷದ ಜ್ವಾಲೆಯನ್ನು ಹೊತ್ತಿಸುತ್ತಿದೆ. ಪೊಲೀಸ್ ಇಲಾಖೆಯ ಮೇಲೆ ಆಕ್ರೋಶದ ಜೊತೆಗೆ ಅಮ್ಮೆಮಾರ್ ಪ್ರದೇಶದಲ್ಲಿನ ಕೆಲ ಯುವಕರ ಮೇಲೆ ಆರೋಪಗಳು ಕೇಳಿ ಬಂದಿದೆ. ಇತ್ತ ದಿಗಂತ್ ನಾಪತ್ತೆಯಾಗಿ 4 ದಿನಗಳಾದರೂ ಪೊಲೀಸರ ತನಿಖೆಯಲ್ಲಿ ಪ್ರಗತಿ ಕಂಡಿಲ್ಲ ಅನ್ನೋದು ಹಿಂದೂ ಸಂಘಟನೆ ಪ್ರತಿಭಟನೆಗೆ ಇಳಿಯಲು ಕಾರಣವಾಗಿದೆ. ಆದ್ರೆ ಎಲ್ಲ ಆಯಾಮದಲ್ಲಿ ತನಿಖೆ ನಡೆಯುತ್ತಿದ್ದು ಶೀಘ್ರವಾಗಿ ದಿಗಂತ್ ಪತ್ತೆ ಮಾಡುವುದಾಗಿ ಪೊಲೀಸ್ ವರಿಷ್ಠಾಧಿಕಾರಿ ಭರವಸೆ ನೀಡಿದ್ದಾರೆ. ಸದ್ಯಕ್ಕೆ ನಮಗೆ ಅನ್ಫಾರ್ಚುನೇಟ್ಲಿ ಯಾವುದೂ ಕುರಿಗಳು ಸಿಕ್ಕಿಲ್ಲ. ಆದರೆ ನಾವೇನು ಅದ್ರ ಬಗ್ಗೆ ಅಷ್ಟು ದೃಢೀಕರಣದ ಎಲ್ಲ ಟೀಮ್ಗಳೂ ಎಲ್ಲ ಆಯಾಮಗಳಲ್ಲೂ ಎಲ್ಲ ಅವನ ದೈನಂದಿನ ಚಟುವಟಿಕೆಗಳು ಏನೇನಿತ್ತು ಅದರೆಲ್ಲನೂ ನಾವು ಫಾಲೋ ಅಪ್ ಮಾಡ್ತಾ ಇದ್ದೀವಿ. ಅವನು ಎಲ್ಲಿ ಹೋಗ್ತಿದ್ದ, ಎಲ್ಲಿ ಬರ್ತಿದ್ದ, ಎಲ್ಲ ಕಡೆನೂ ನಾವು ವೆರಿಫೈ ಮಾಡ್ತಾ ಇದ್ದೀವಿ. ವೆರಿಫೈ ಮಾಡಿ ನಾವು ಆತನ ಆದಷ್ಟು ಬೇಗ ಪತ್ತೆ ಮಾಡಲಿಕ್ಕೂ ಕ್ರಮ ವಹಿಸ್ತೀವಿ. ಹೌದು 25ನೇ ತಾರೀಕು ಆತ ನಮ್ಮ ಜಿಲ್ಲೆ ಏನೋ ಕಾಲೇಜ್ಗೆ ಹೋಗಿ ಹಾಲ್ ಟಿಕೆಟ್ ತೊಗೊಂಡು ವಾಪಸ್ ಬಂದಂಥ ದಿನ. ಆ ದಿನ ಸಾಯಂಕಾಲ ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ಹೇಳಿ ಹೋದಂಥ ಯುವಕ ವಾಪಸ್ ಮನೆಗೆ ಬಂದಿಲ್ಲ ಅಂತ ಹೇಳಿ ನಮಗೆ ಕಂಪ್ಲೇಂಟ್ ಕೊಟ್ಟದ್ದು. ಮತ್ತು ನಾವೆಲ್ಲ ತನಿಖೆ ಮಾಡಿದಾಗ ಅವನು ಆ ದಿನ ದೇವಸ್ಥಾನಕ್ಕೂ ಕೂಡ ಹೋಗಿರಲಿಲ್ಲ. ಆನ್ ದ ವೇ ಅಲ್ಲಿಂದ ನಾಪತ್ತೆಯಾಗಿ ಇರೋವಂಥದ್ದು. ಹಾಗಾಗಿ ಈ ತನಿಖೆ ಶುರು ಮಾಡಿದ್ದೀವಿ. ಇವಾಗ 2 ದಿವಸ ಆಗಿದೆ. ಇನ್ನೂವರೆಗೂ ನಾವು ಯಾವುದೇ ಡೆವಲಪ್ಮೆಂಟ್ಸ್ ಆಗದೇ ಇದ್ರೂ ಕೂಡ ಟೀಮ್ಸ್ ಎಲ್ಲ ಅದೇ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾವೆ. ಆದಷ್ಟು ಬೇಗ ನಾವು ಪತ್ತೆ ಮಾಡುವಂಥ ಕ್ರಮ ಮಾಡ್ತೀವಿ. ದ್ವಿತೀಯ ಪಿಯುಸಿ ಪರೀಕ್ಷೆ ಆರಂಭವಾಗಿದ್ದು ಹಾಲ್ ಟಿಕೆಟ್ ಪಡೆದುಕೊಂಡು ಮನೆಗೆ ಬಂದಿದ್ದ ದಿಗಂತ್ ನಾಪತ್ತೆಯ ಹಿಂದೆ ಹಲವು ಅನುಮಾನಗಳು ಪೊಲೀಸರಿಗೆ ಇದೆ. ಹೀಗಾಗಿ ಆತನ ಕಾಲೇಜಿನಿಂದ ಮೊದಲುಗೊಂಡು ರೈಲ್ವೆ ಟ್ರ್ಯಾಕ್ನಲ್ಲಿ ಆತನ ಮೊಬೈಲ್ ಪತ್ತೆಯಾಗುವ ತನಕದ ಎಲ್ಲಾ ವಿಚಾರಗಳನ್ನು ತನಿಖೆ ಮಾಡುತ್ತಿದ್ದಾರೆ. ಈ ನಡುವೆ ಪ್ರತಿಭಟನೆ ನಡೆದಿದ್ದು ದಿಗಂತ್ ಪತ್ತೆಗೆ ಪೊಲೀಸರಿಗೆ ಕೊನೆಯ ಗಡುವು ನೀಡಲಾಗಿದೆ. ಪ್ರಕರಣ ಇನ್ನಷ್ಟು ಗಂಭೀರ ಸ್ವರೂಪ ಪಡೆದುಕೊಳ್ಳುವ ಮೊದಲು ಪೊಲೀಸರು ದಿಗಂತ್ ಪತ್ತೆ ಮಾಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ನಮ್ಮ ಕುಡ್ಲ 24x7. ಸದ್ಯ ಎಲ್ಲರಲ್ಲೂ ಕೂಡ ಕೇಳಿ ಬರ್ತಾ ಇರುವಂತಹ ಒಂದೇ ಒಂದು ಪ್ರಶ್ನೆ, ಈ ಹುಡುಗ ದಿಗಂತ್ ಎಲ್ಲಿ ಅನ್ನುವಂಥದ್ದು, ಏನಾದ, ಎಲ್ಲಿಗೆ ಹೋದ ಅನ್ನುವಂಥದ್ದೇ ಪ್ರಶ್ನೆ. ಯಾಕಂದರೆ ಆತನ ಮೊಬೈಲ್ ಸಿಕ್ಕಿದೆ, ಜೊತೆಗೆ ಆತನ ಚಪ್ಪಲಿ ಸಿಕ್ಕಿದೆ ರೈಲ್ವೆ ಟ್ರ್ಯಾಕ್ನಲ್ಲಿ. ಸೊ ಹಾಗಿದ್ದಾಗ ಏನು ಕತೆ ಅನ್ನುವಂಥದ್ದು. ಜೊತೆಗೆ ಭಾಳಷ್ಟು ಊಹಾಪೋಹಗಳು, ಗಾಂಜಾದ ಒಂದು ಎಫೆಕ್ಟ್ಗಳು, ಅಂದರೆ ಅವರ ಒಂದು ನಂಟು ಈ ಒಂದು ಪ್ರಕರಣದಲ್ಲಿ ಇರಬಹುದು ಅನ್ನುವಂತಹ ಪ್ರಶ್ನೆಗಳು. ಯಾಕಂದರೆ ಆ ಒಂದು ಜಾಗ ಆ ರೀತಿ ಇದೆ, ಭಾಳಷ್ಟು ಗಾಂಜಾ ವ್ಯಸನಿಗಳು ಆ ಜಾಗದಲ್ಲಿದ್ದಾರೆ. ಸೊ ಹಾಗಿದ್ದಾಗ ಇವೆಲ್ಲದರ ಜೊತೆಗೆ ಒಂದು ಅಪರಿಚಿತವಾದಂಥದ್ದು ಕಾರು ಬರುತ್ತೆ, CCTV ಕ್ಯಾಮೆರಾದಲ್ಲಿ ಆ ಕಾರು ದಾಖಲಾಗುತ್ತೆ. ಇದು ಕೂಡ ಬಹಳಷ್ಟು ಊಹಾಪೋಹಗಳಿಗೆ, ಅಂತೆ ಕಂತೆಗಳಿಗೆ ಕಾರಣವಾಗಿದೆ. ಅದೇನೇ ಇರಲಿ, ಪೊಲೀಸ್ ಡಿಪಾರ್ಟ್ಮೆಂಟ್ 6 ದಿನಗಳ ಆಗ್ತಾ ಬಂತು, ಇಲ್ಲಿ ತನಕ ಯಾವುದೇ ರೀತಿಯ ಸಣ್ಣ ಸುಳಿವು ಕೂಡ ಸಿಗ್ತಾ ಇಲ್ಲ. ಯಾಕೆ ಅನ್ನುವಂಥದ್ದೇ ಪ್ರಶ್ನೆ. ಇವೆಲ್ಲದರ ಜೊತೆಗೆ ಇಡೀ ಸಂಪೂರ್ಣವಾಗಿ ಮೊನ್ನೆ ತಾನೇ ಫರಂಗಿಪೇಟೆಯಲ್ಲಿ ಪ್ರತಿಭಟನೆ ನಡೆಸಿದ್ರು ಬಹಳಷ್ಟು ಜನರು. ಅಂದರೆ ಒಂದು ಕಡೆ ಹಿಂದೂ ಸಂಘಟನೆಗಳು, ಜೊತೆಗೆ ಆ ಭಾಗದ ಸ್ಥಳೀಯ ಜನರು ಎಲ್ಲರೂ ಸೇರಿಕೊಂಡು ಈ ಹುಡುಗನನ್ನ ಪತ್ತೆ ಹಚ್ಚಬೇಕು, ಹುಡುಗನನ್ನ ಕರೆತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರತಿಭಟನೆಯನ್ನು ಮಾಡಿದ್ರು. ಸರ್ಕಾರಕ್ಕೆ, ಪೊಲೀಸ್ ಇಲಾಖೆಗೆ ಸೋಮವಾರದ ತನಕ ಗಡುವನ್ನು ಕೊಟ್ಟಿದ್ದು. ಅಂದರೆ ಇವತ್ತದು ಸೋಮವಾರ ಆಗ್ತಾ ಬಂತು, ಇವತ್ತು ರಾತ್ರಿ 7:15 ಆಗ್ತಾ ಬಂದಿದೆ. ಬಟ್
ಬಿಗ್ ಝೀರೋ ರಿಸಲ್ಟ್ ಇರೋದು ಬಿಗ್ ಝೀರೋ. ಹಾಗಿದ್ದಾಗ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಪ್ರಶ್ನೆಯನ್ನ ಮಾಡಿಕೊಂಡು ಅವರುಗಳನ್ನೇ ನಾವು ಕೇಳಿಕೊಂಡು ಇವತ್ತಿನ ಚರ್ಚೆನ ಪ್ರಾರಂಭ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಇವ್ರುಗಳು ನಂಬಿರುವಂಥದ್ದು, ಆ ಪಾಪದ ಕುಟುಂಬ ನಂಬಿರುವಂಥದ್ದು ತಮ್ಗಳನ್ನ. ಆದರೆ ಏನಾಗ್ತಾ ಇದೆ, ಏನು ಕತೆ ಅನ್ನುವಂಥದ್ದು ಗೊತ್ತಿಲ್ಲ ಅಂತ ಬಂದಾಗ ವಿ ಆರ್ ಹೆಲ್ಪ್ಲೆಸ್. ಜನರು ನೋಡ್ತಾ ಇದ್ದಾರೆ, ಸರ್ಕಾರವನ್ನು ಕೂಡ ಪ್ರಶ್ನೆ ಮಾಡ್ತಾರೆ, ಜಿಲ್ಲೆಯನ್ನು ಪ್ರಶ್ನೆ ಮಾಡ್ತಾರೆ, ನಮ್ಮ ಜಿಲ್ಲಾ ಪೊಲೀಸ್ ಇಲಾಖೆಯನ್ನ ವ್ಯವಸ್ಥೆಯನ್ನ ಪ್ರಶ್ನೆ ಮಾಡ್ತಾರೆ, ಜೊತೆಗೆ ಈ ಸಂಪೂರ್ಣ ಸಮಾಜವನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಆ ಹುಡುಗ ಎಲ್ಲಿ ಹೋದ ಅನ್ನೋದೇ ಪ್ರಶ್ನೆ. ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅತಿಥಿಗಳು ಜಾಯಿನ್ ಆಗಿದ್ದಾರೆ. ಆತ್ಮೀಯಗ್ರಂಥ ಸ್ವಾಗತವನ್ನ ಮಾಡ್ತಾ ಇದ್ದೇನೆ. ಮೊದಲನೇದಾಗಿ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಸ್ಥಳೀಯರಾಗಿರುವಂತಹ ಸುರೇಶ್ ಶೆಟ್ಟಿ ಬರ್ಕೆ ಅವರು, ಅದೇ ರೀತಿ ಸ್ಥಳೀಯರು ಶ್ರೇಯಸ್ ಕುಮಾರ್ ಫರಂಗಿಪೇಟೆ ಇಬ್ರು ಕೂಡ ಇದ್ದಾರೆ. ಆತ್ಮೀಯಗ್ರಂಥ ಸ್ವಾಗತ, ಬೋತ್ ಆಫ್ ಯು. ನಮಸ್ತೆ ಸರ್. ಅದೇ ರೀತಿ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಪ್ರತಿಭಟನೆಯಲ್ಲಿ ವಿಶ್ವ ಹಿಂದೂ ಪರಿಷತ್ ಪ್ರಮುಖವಾಗಿರುವಂತಹ ಪಾತ್ರವನ್ನು ವಹಿಸುತ್ತೆ. ಈ ಘಟನೆ ಗೊತ್ತಾಗಿ ಅಲ್ಲಿ ಪ್ರಮುಖ ನಾಯಕರು ಹೋಗ್ತಾರೆ, ಜೊತೆಗೆ ಶಾಸಕರಾದಿಗಳು ಹೋಗ್ತಾರೆ. ಸೊ ಹಾಗಿದ್ದಾಗ ಆ ಹುಡುಗನನ್ನ ಪತ್ತೆ ಹಚ್ಚಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇಲ್ಲಿ ಒಂದು ವ್ಯವಸ್ಥೆಯು ಕೂಡ ಸೇರಿಕೊಂಡಿದೆ. ಒಂದ್ ಕಡೆ ಸಂಘಟನೆಗಳು, ಜೊತೆಗೆ MLAಗಳು ಕೂಡ ಹೇಳಿದ್ದಾರೆ ಅಂತ ಬಂದಾಗ ಬಟ್ ಪತ್ತೆ ಹಚ್ಚಲಿಲ್ಲ, ಏನ್ ಪ್ರಶ್ನೆ ಅನ್ನುವಂಥದ್ದು ಪ್ರಶ್ನೆ ಬರುತ್ತೆ. ಸೊ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶ್ವ ಹಿಂದೂ ಪರಿಷತ್ತಿನ ಪ್ರದೀಪ್ ಸರಿಪಳ್ಳ ಅವರಿದ್ದಾರೆ. ಆತ್ಮೀಯಗ್ರಂಥ ಸ್ವಾಗತ ಪ್ರದೀಪ್ ಸರಿಪಳ್ಳ ಅವರಿಗೆ. ನಮಸ್ತೆ ಸರ್. ಮೂವರು ಅತಿಥಿಗಳು ಕೂಡ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ಜೊತೆಗೆ ತಮ್ಗಳ ಅಭಿವ್ಯಕ್ತಿ ಸ್ವತಂತ್ರ, ತಮ್ಗಳ ಅಭಿಪ್ರಾಯ, ಅದಕ್ಕೆ ಮುಕ್ತವಾಗಿರುವಂತಹ ಅವಕಾಶ ಇದೆ. ತಮ್ಮ ಕರೆಗಳನ್ನು ತೆಗೆದುಕೊಳ್ತೀನಿ. ಜೊತೆಗೆ ಬಹಳಷ್ಟು ಸುಳ್ಳಿನ ಮೆಸೇಜ್ಗಳು ಕೂಡ ಶಿವಮೊಗ್ಗದಲ್ಲಿ ಪತ್ತೆಯಾಗಿದ್ದಾರಂತೆ, ಅಥವಾ ಆ ಕಡೆಯಲ್ಲಿ ಪತ್ತೆಯಾಗಿದೆ, ಈ ಕಡೆ ಪತ್ತೆಯಾಗಿದೆ, ಹಾಗೆ ಬೇರೆ ಬೇರೆ ಸುಳ್ಳಿನ ಮೆಸೇಜ್ಗಳು ಕೂಡ ಕೇಳಿ ಬರ್ತಾ ಇದೆ. ಆದ್ರೆ ಡಿಪಾರ್ಟ್ಮೆಂಟ್ ಅಧಿಕೃತವಾಗಿ ಯಾವುದೇ ರೀತಿಯ ಪ್ರೋಗ್ರೆಸ್ ಇಲ್ಲ ಅನ್ನುವಂತ ಪ್ರಶ್ನೆ, ಜೊತೆಗೆ ಆ ಪಾಪದ ಕುಟುಂಬ ಕಣ್ಣೀರಲ್ಲಿ ಕೈ ತೊಳಿತಾ ಇದೆ. ಆದಷ್ಟು ಬೇಗ ಆ ಹುಡುಗ ಬರಬೇಕು. ಇವೆಲ್ಲರ ಜೊತೆಗೆ ನಾನು ಫಸ್ಟ್ ರಿಯಾಕ್ಷನ್ ಹೋಗ್ತಾ ಇದ್ದೇನೆ. ಸುರೇಶ್ ಶೆಟ್ಟಿ ಬರ್ಕೆ ಅವರು, ನಮಸ್ತೆ ಸರ್. ಸದ್ಯ ಅಲ್ಲಿ ಆಗಿರುವಂತಹ ಘಟನೆ ಏನು, ಏನ್ ಕತೆ? ಫೆಬ್ರವರಿ 25 ರಾತ್ರಿ 7 ಗಂಟೆಗೆ ಎಸ್ ಸರ್, ಏನಾಗಿದೆ, ಏನ್ ಕತೆ? 25ಕ್ಕೆ ಸಂಜೆ ಮನೆಯಲ್ಲಿ ಒಂದು ದಿಗಂತ್ ಎಂಬ ಹುಡುಗ 25 ತಾರೀಕಿಗೆ ಮನೆಯಲ್ಲಿ ಸ್ನಾನ ಮಾಡ್ತಾನೆ. ಸ್ನಾನ ಮಾಡಿ ದೇವರಿಗೆ ದೀಪ ಇಡ್ಲಿಕ್ಕೆ ಬರ್ತಾನೆ. ದೀಪ ಇಟ್ಟ ನಂತರ ಅವನು ಡೈಲಿ ಒಂದು ಹನುಮಾನ್ ಚಾಲೀಸು ಓದುವಂಥ ಒಂದು ವ್ಯವಸ್ಥೆ ಇದೆ ಅವನಿಗೆ ಡೈಲಿ. ಸೊ ಆ ಪ್ರಕ್ರಿಯೆಯನ್ನು ಮಾಡ್ತಾನೆ. ಹನುಮಾನ್ ಚಾಲೀಸ್ ಓದ್ತಾನೆ. ಅಲ್ಲಿಂದ ಹನುಮಾನ್ ಚಾಲೀಸ್ ಓದಿ ಗಡಿಬಿಡಿಯಲ್ಲಿ ಹನುಮಾನ್ ಚಾಲೀಸ್ ಪುಸ್ತಕನ ಅಲ್ಲೇ ಮನೆಯಲ್ಲೇ ಬಿಟ್ಟು ಯಾವಾಗಲೂ ಅದನ್ನು ಮಡಿಸಿ ದೇವರ ಸ್ಟ್ಯಾಂಡಲ್ಲಿ ಇಟ್ಟು ಬರ್ತಾನೆ. ಬಟ್ ಆ ದಿನ ಮಿಸ್ಸಿಂಗ್ ಆದ ದಿನ ಅವನು ಗಡಿಬಿಡಿಯಲ್ಲಿ ಅಲ್ಲೇ ಬಿಟ್ಟು ಹೋಗಿದ್ದಾನೆ. ಮನೆಯಲ್ಲಿ ಬಿಟ್ಟು ಹೋಗಿ ತಾಯಿಯಲ್ಲಿ ಹೇಳ್ತಾನೆ, ನಾನು ಅರ್ಜೆಂಟಾಗಿ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಬರ್ತೇನೆ. ಅದಕ್ಕೆ ತಾಯಿ ಹೇಳ್ತಾರೆ, ಆಂಜನೇಯ ದೇವಸ್ಥಾನ ಮೊನ್ನೆ ನೀನು ಆದಿತ್ಯವಾರ ಹೋಗಿದ್ದೆ, ಇನ್ನು ಗುರುವಾರ ಹೋಗು ಅಂತೇಳಿ ತಾಯಿ ಹೇಳ್ತಾರೆ. ಅದಕ್ಕೆ ಇಲ್ಲ, ನನಗೆ ಈಗಲೇ ಹೋಗಬೇಕು, ನಾನು ಹೋಗಿ ಬರ್ತೇನೆ ಅಂತೇಳಿ ಅರ್ಜೆಂಟಲ್ಲಿ ಹೋಗ್ತಾನೆ. ಸುಮಾರು ಒಂದು 7 ಗಂಟೆ ಆಗುವಾಗ ಹುಡುಗ ಕಾಣುವುದಿಲ್ಲ. ಪೂಜೆ 7ವರೆಗೆ ಪೂಜೆ ಮುಗಿಯುತ್ತೆ, ಪೂಜೆ ಆಗುತ್ತೆ, 7 ಆಗುತ್ತೆ. ನಂತರ 8 ಗಂಟೆ ಆಗುತ್ತೆ, ಹುಡುಗ ಬರುವುದಿಲ್ಲ. ತಾಯಿಗೆ ಮನೆಯಲ್ಲೆಲ್ಲ ಗಡಿಬಿಡಿ ಆಗುತ್ತೆ. 8 ಗಂಟೆ ಆದರೂ ಮಗ ಬರಲಿಲ್ಲ ಅಂತೇಳಿ ಮನೆಯವರೆಲ್ಲ ಅವರ ತಂದೆಗೆ, ಅವರ ಕಸಿನ್ಸ್ ಎಲ್ಲ ಹೇಳಿ ನಂತರ ಇವರು ಟ್ರ್ಯಾಕಲ್ಲಿ ನೋಡ್ಲಿಕ್ಕೆ ಹೋಗ್ತಾರೆ. ಆ ಟ್ರ್ಯಾಕಲ್ಲಿ ಹೋಗ್ಬೇಕು, ಅವನು ಹೋಗ್ಬೇಕಾದ್ರೆ ಆ ದೇವಸ್ಥಾನ, ಇವರು ಮನೆಯಿಂದ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಟ್ರ್ಯಾಕಿಂದಲೇ ಹೋಗ್ಬೇಕಾಗುತ್ತೆ. ಸೊ ಟ್ರ್ಯಾಕಲ್ಲಿ ಹೋಗ್ತಾನೆ. 8 ಗಂಟೆ ಇವರೆಲ್ಲ ಮನೆಯಲ್ಲಿ ಗಡಿಬಿಡಿ ಆಗ್ತಾರೆ. 8 ಗಂಟೆ ಟೈಮಲ್ಲೆಲ್ಲ ಹುಡುಕಾಡೋದು ಅಂತೇಳಿ ನಿಶ್ಚಯ ಮಾಡ್ತಾರೆ. ಹೋಗ್ತಾರೆ ಇವರು ಹೊರಗಡೆ. ಟ್ರ್ಯಾಕಲ್ಲಿ ಹೋಗುವಾಗ ಒಂದು ಸೈಡಲ್ಲಿ ಒಂದು ಚಪ್ಪಲಿ ಬಿದ್ದು ಸಿಗುತ್ತೆ ಒಂದು ಸೈಡಲ್ಲಿ, ಆ ಕಡೆ ಈ ಕಡೆ. ನಂತರ ಈ ಒಂದು ಮೊಬೈಲ್ಗೆ ಕಾಲ್ ಮಾಡು ಅಂತೇಳಿ ಕಾಲ್ ಮಾಡ್ತಾರೆ. ಒಂದು 100 ಸಲ ಕಾಲ್ ಮಾಡಿದ್ದಾರೆ ಮನೆಯವರು ಆ ಮೊಬೈಲಿಗೆ. 100 ಸಲ ಕಾಲ್ ಮಾಡುವಾಗಲೂ ಸಿಗ್ಲಿಲ್ಲ. ನಂತರ ಎಲ್ಲೋ ಬಿದ್ದದ್ದು ಕಾಣುತ್ತೆ ಇವರಿಗೆ ರಿಂಗ್ ಆಗುವಾಗ. ಅಲ್ಲಿಂದ ತಗೊಂಡು ನೋಡುವಾಗ ಮೊಬೈಲ್ಗೆ ಯಾವುದೇ ಕೂಡ ಹಾನಿ ಆಗಿಲ್ಲ, ಯಾವುದೇ ಒಂದು ಸ್ಕ್ರಾಚ್ ಕೂಡ ಹಾನಿ ಆಗಿಲ್ಲ ಮೊಬೈಲಿಗೆ. ಚಪ್ಪಲಿಯಲ್ಲಿ ಸ್ವಲ್ಪ ಬ್ಲಡ್ ಇದೆ, ಮತ್ತೆ ಚಪ್ಪಲಿ ಸ್ವಲ್ಪ ಅದರಲ್ಲಿ ಏನೋ ಗೆರೆ ಇದೆ, ಅಂದ್ರೆ ಒಂದು ಎತ್ಕೊಂಡು ಹೋದಾಗೆ ಆ ಥರ ಒಂದು ಅದರಲ್ಲಿ ಮಾರ್ಕ್ ಇದೆ, ಅದರಲ್ಲಿ ಮತ್ತೆ ಬ್ಲಡ್ ಕೂಡ ಇದೆ. ಸೊ ನಮಗೆ ಇಂಥದ್ದೆಲ್ಲ ಸ್ವಲ್ಪ ಡೌಟ್ ಇರುವಾಗ ಏನೋ ಇರಬಹುದು ಅಂತೇಳಿ ಆಗುತ್ತೆ. ಈಗ ಆ ಸಂದರ್ಭ ಆಗ್ತಾ ಹೋಗಿರುವಂತದ್ದು ದೇವಸ್ಥಾನ ರಾತ್ರಿಯ ಹೊತ್ತಲ್ಲಿ, ಅಂದ್ರೆ ಹತ್ರ ಪರೀಕ್ಷೆ ಇದೆ. ಸೊ ಆ ನಿಟ್ಟಿನಲ್ಲಿ ಹನುಮಾನ್ ಚಾಲೀಸನ ಓದಿ ಹೋದಂತಹ ಯುವಕ ಮತ್ತೆ ರಿಟರ್ನ್ ಬರಲಿಲ್ಲ. ಬಹಳಷ್ಟು ಕಾಲ್ಗಳು ಮಾಡಿದಾಗ ರಿಸೀವ್ ಮಾಡಿಲ್ಲ. ಎಕ್ಸಾಮ್ ಇದು ಹಾಲ್ ಟಿಕೆಟ್ ಕೂಡ ತೆಗೆದಿದ್ದೇನೆ ಅವತ್ತೇ ದಿನ. ನಮ್ಮ ಹುಡುಗರು ಇವನಿಗೆ ನಮ್ಮ ಶ್ರೇಯಸ್ ಕೂಡ ಇಲ್ಲಿ ಇದ್ದಾರೆ, ಅವರಿಗೂ ಕೂಡ ಬೆಳಿಗ್ಗೆ ಸಿಕ್ಕಿದ್ದಾನೆ, ಸಂತೋಷದಲ್ಲಿ ಮಾತಾಡಿದ್ದಾನೆ. ಅದೇ ದಿನ ಬೆಳಿಗ್ಗೆ. ಓಕೆ, ಎಸ್ ಶ್ರೇಯಸ್ ಅವರು. ಎಸ್ ಸರ್, ಹೇಳಿ ಯಾವಾಗ? ಅದೇ ದಿನ ಬೆಳಗ್ಗೆ ನನಗೆ ಸಿಕ್ಕಿದ್ದಾನೆ. ಅಂದ್ರೆ ನಾನು ಕೇಳಿದೆ ಅವನ ಹತ್ರ, ದಿಗಂತ್ ಎಲ್ಲಿಗೆ ಹೋಗ್ತಿದ್ಯಾ? ಕಾಲೇಜಿಗೆ ಹೋಗ್ತಾ ಇದ್ದೇನೆ, ಹಾಲ್ ಟಿಕೆಟ್ ತರ್ಲಿಕ್ಕೆ ಕಾಲೇಜಿಗೆ ಹೋಗ್ತಿದ್ದೇನೆ. ಹೌದಾ, ನನಗೆ ಖುಷಿ ಇತ್ತು, ಆಲ್ ದ ಬೆಸ್ಟ್ ಹೇಳಿದೆ. ಶನಿವಾರ ಎಕ್ಸಾಮ್, ಅಂದ್ರೆ ಇನ್ನು ಸಹ 4 ದಿನ ಇತ್ತು. ಮತ್ತೆ ಅದೇ ಸಂಜೆ ಆಗುವಾಗ ನಮ್ಗೆ ನ್ಯೂಸ್ ಸಿಕ್ಕಿತ್ತು, ಅಂದ್ರೆ ಆಂಜನೇಯ ದೇವಸ್ಥಾನಕ್ಕೆ ಹೊರಟಿದ್ದಾನೆ,
ಮತ್ತೆ ಅಲ್ಲಿಂದ ನಾಪತ್ತೆಯಾಗಿದ್ದಾನೆ ಅಂತ. ಯಾವಾಗ್ಲೂ ಅಂದ್ರೆ ಅವರ ಪೇರೆಂಟ್ಸ್ ಹೇಳ್ತಿದ್ರು ಯಾವಾಗ್ಲೂ ಹನುಮಾನ್ ಚಾಲಿಸ್ ಓದ್ತಾನೆ, ಅವನ ಡೈಲಿ ರುಟೀನ್. ಮತ್ತೆ ಅವನು ಬರುವುದಂದ್ರೆ ಗುರುವಾರ ಮತ್ತೆ ಆದಿತ್ಯವಾರ, ಇಲ್ಲಾದ್ರೆ ಶನಿವಾರ ಸ್ಕೂಲ್ ನಂತರ ಅಲ್ಲಿ ಅನ್ನ ಸಂತರ್ಪಣೆ ಇರ್ತದೆ, ಆ ಟೈಮಲ್ಲಿ ಮಧ್ಯಾಹ್ನ ಬರ್ತಾನೆ. ಬಾಕಿಯ ದಿವಸ ಯಾವ್ದು ದಿವಸ ಸಹ ಅವನು ಆಂಜನೇಯ ದೇವಸ್ಥಾನಕ್ಕೆ ಬರುದಿಲ್ಲ. ಆ ದಿವಸ ಮಾತ್ರ ರೂಮಲ್ಲಿ ಹನುಮಾನ್ ಚಾಲಿಸು ಓದ್ತಾ ಇದ್ದಂತೆ. ಡೈಲಿ ಅವನು ಹನುಮಾನ್ ಚಾಲಿಸನ್ನು ಮುಚ್ಚಿ ಮತ್ತೆ ಎಲ್ಲಿಗಾದ್ರೂ ಯಾವ ಕೆಲಸಕ್ಕೆ ಸಹ ಹೋಗ್ತಾ ಇದ್ದಾನೆ. ಆದ್ರೆ ಆ ದಿವಸ ಅರ್ಜೆಂಟ್ ಅಲ್ಲಿ ಹನುಮಾನ್ ಚಾಲಿಸ್ ಬುಕ್ ಕೂಡ ಓಪನ್ ಇಟ್ಟಿದ್ದಾನೆ. ಓಪನ್ ಇಟ್ಟು ನನ್ಗೆ ಆಂಜನೇಯ ದೇವಸ್ಥಾನಕ್ಕೆ ಈಗಲೇ ಹೋಗ್ಬೇಕು ಅಂತ ಹೇಳಿ ಅಮ್ಮನ ಹತ್ರ ಬಂದಿದ್ದಾನೆ. ಕರೆಕ್ಟ್ 7 ಆಂಜನೇಯ ಸ್ವಾಮಿದು ಪೂಜೆ ಆಗ್ತದೆ ಅಲ್ಲಿ. ಮತ್ತೆ ಅವನು ಯಾವಾಗ್ಲೂ ಹೋಗ್ತಾನೆ. ಯಾವಾಗ್ಲೂ ಒಮ್ಮೊಮ್ಮೆ ಅವನ ಅಪ್ಪನೊಟ್ಟಿಗೆ ಬರ್ತಾನೆ, ಇಲ್ಲಾದ್ರೆ ತಮ್ಮ ಇದ್ದಾನೆ, ಇಲ್ಲಾದ್ರೆ ಅವರ ಮನೆ ಪಕ್ಕದವರೊಟ್ಟಿಗೆ ಬರ್ತಾನೆ. ಆದ್ರೆ ಅವತ್ತು ಮಾತ್ರ ಯಾರೊಟ್ಟಿಗೆ ಸಹ ಅವನು ಬರ್ಲಿಲ್ಲ ಅಂತೆ. ಸೊ ಆದ್ರೆ ದೇವಸ್ಥಾನಕ್ಕೆ ಹೋಗಿಲ್ಲ, ಇಲ್ಲ ದೇವಸ್ಥಾನಕ್ಕೆ ಹೋಗಿಲ್ಲ. ಸೊ ಇವರೇನ್ ಎನಿಸಿದ್ರು, ಅಲ್ಲಿ ವಾಲಿಬಾಲ್ ಆಡ್ತಾರೆ, ವ್ಯಾಯಾಮ ಶಾಲೆಯ ಹತ್ತಿರ ವಾಲಿಬಾಲ್ ಆಡ್ತಾರೆ. ಕೆಲವೊಮ್ಮೆ ಅಲ್ಲಿ ನಿಲ್ತಾನಂತೆ ನೋಡ್ಲಿಕ್ಕೆ, ಅವರೊಟ್ಟಿಗೆ ಆಟ ಆಡುವುದನ್ನು ನೋಡ್ಲಿಕ್ಕೆ ಅಲ್ಲಿ ನಿಲ್ತಾನೆ. ಆದ್ರೂ ಟೈಮ್ 9 ಕಳೀತು, ಆದ್ರೆ ಸಹ ಇವನು ಬರುದು ಕಾಣುದಿಲ್ಲ. ಲಾಸ್ಟ್ ಮನೆಯವರೆಲ್ಲ ಗಡಿಬಿಡಿ ಆದ್ರು, ಪತ್ತೆ ಹಚ್ಚಲಿಕ್ಕೆ ಎಲ್ಲ ಬಂದ್ರು ಇಲ್ಲಿ ವಾಲಿಬಾಲ್ ಹತ್ತಿರ, ಗ್ರೌಂಡ್ ಹತ್ತಿರ. ಆದ್ರೆ ಅಲ್ಲಿ ಕೂಡ ಯಾರು ಇರ್ಲಿಲ್ಲ ಅಂತೆ, ಅಂದ್ರೆ ಆಟ ಆಡಿ ಎಲ್ಲ ಹೋಗಿದ್ದಾರೆ, ಇವನಿರ್ಲಿಲ್ಲ. ಸೊ ಇವರಿಗೆ ಸ್ವಲ್ಪ ಗಾಬರಿ ಆಯ್ತು, ಏನಾಯ್ತು. ಸೊ ರೈಲ್ವೆ ಟ್ರ್ಯಾಕ್ ಎಲ್ಲ ಹುಡುಕಿದ್ರು, ಏನು ಸಿಗ್ಲಿಲ್ಲ. ಸ್ವಲ್ಪ ಹೊತ್ತಾದ್ಮೇಲೆ ಅವನ ಚಪ್ಪಲಿ ಮತ್ತು ಮೊಬೈಲ್ ಅಲ್ಲಿ ಇತ್ತಂತೆ. ಸೊ ಅದು ಸಿಕ್ಕಿತ್ತು ಅವರಿಗೆ. ಸೊ ಇನ್ನೂ ಸಹ ಗಾಬರಿ ಆದ್ರು, ಅಂದ್ರೆ ಏನಾಯ್ತು ಇದು, ಒಂದು ವೇಳೆ ಈಗ ಟ್ರೈನು ಅವನಿಗೆ ಏನಾದ್ರೂ ಏನಾದ್ರೂ ಆಗಿದ್ರೆ ಅಲ್ಲಿಯೇ ಬೀಳ್ಬೋದಿತ್ತು ಅವನು. ಆದ್ರೆ ಅಂತ ಸುಳಿವು ಏನಿಲ್ಲ. ಚಪ್ಪಲಿ ಎಲ್ಲಿತ್ತು, ಮತ್ತೆ ಅದರಲ್ಲಿ ಬ್ಲಡ್ ಇದು ಕೂಡ ನಮ್ಗೆ ಪತ್ತೆಯಾಗಿದೆ, ಬ್ಲಡ್. ಆದ್ರೆ ಸ್ವಲ್ಪ ನಾವು ಅವತ್ತೇ ರಾತ್ರಿ ಅಂದ್ರೆ ಪೊಲೀಸ್ ಅವರನ್ನು ಸಹ ಕರೆಸಿದ್ದೇವೆ. ಆದ್ರೆ 2 ಬೀಟ್ ಪೊಲೀಸ್ ಅವರು ಬಂದಿದ್ದಾರೆ. ಏನು ಅಷ್ಟು ಅವರು ಆಕ್ಷನ್ ತಗೊಳ್ಳಿಲ್ಲ. ಅಂದ್ರೆ ಎಕ್ಸಾಮ್ ಭಯದಿಂದ ಹೋಗಿರ್ಬೋದು, ಸೊ ಮತ್ತೆ ಬರ್ಬಹುದು ಎಂಬ ನಿರ್ಲಕ್ಷ್ಯ ಅವರ ಹತ್ರ ಇತ್ತು. ಇವರು ಅಂದ್ರೆ SI ಕೂಡ ಬಂದಿದ್ರು, ಆದ್ರೆ ಅವರು ಕಾರಲ್ಲಿ ಇಲ್ಲಿಲ್ಲ ಅಂತೆ, ಅಲ್ಲಿಗೆ ಬರಲಿಲ್ಲ ಅಂತೆ. ಸೊ ಹೀಗೆ ಆಯ್ತು, ಅಂದ್ರೆ ನಾಳೆ ಬರ್ಬಹುದು ಅಂತ ಅವರದು ಒಂದು ಅಸಂಪ್ಷನ್ ಇತ್ತು. ಇಲ್ಲ 4 ದಿನ ಇತ್ತು ಎಕ್ಸಾಮ್ಗೆ, ಇನ್ನೂ ಸಹ 4 ದಿನ ಇತ್ತು. ಅಂದ್ರೆ ಇವನು ಮಂಗಳವಾರ ಹೋದದ್ದು, ಶನಿವಾರ ಎಕ್ಸಾಮ್. ಸೊ ಪೊಲೀಸ್ ಅವರು ಹೇಳಿದ್ರು ನಾವು ನೋಡ್ತೇವೆ ಅಂತ. ಮರು ದಿವಸ ಸಹ ಪೊಲೀಸ್ ಅವರು ನಿರ್ಲಕ್ಷ್ಯ ಮಾಡಿದ್ರು. ಅಂದ್ರೆ ಶಿವರಾತ್ರಿ ನಮ್ಗೆ ರಜೆ, ಹಾಗೆ ಅಲ್ಲಿ ಓಪನ್ ಇಲ್ಲ CC ನೋಡ್ಲಿಕ್ಕೆ, ಹಾಗೆಲ್ಲ ನಿರ್ಲಕ್ಷ್ಯ ಮಾಡಿದ್ರು. ಬಂಟ್ವಾಳದು ಅಂದ್ರೆ ಅಲ್ಲಿ ಒಂದು ಇದು ಇತ್ತು, ಅಂದ್ರೆ ಒಂದು ಸ್ಟೋರ್ ಇದು, ಅಲ್ಲಿದು CC ಕ್ಯಾಮರಾ ಅವತ್ತು ಇದು ಶಿವರಾತ್ರಿ ಅಂತ ಬಂದಿತ್ತು. ಸೊ ಅಲ್ಲಿ ಸಹ ನಿರ್ಲಕ್ಷ್ಯ ತೋರಿಸಿದ್ರು ಅವರು, ಅಂದ್ರೆ CC ಕ್ಯಾಮರಾ ಎಲ್ಲ ಸರ್ಚ್ ಮಾಡದೆ. ಸೊ ದಿನಕ್ಕೆ ಮತ್ತೆ ಇದು ಹೆಚ್ಚಾಯಿತು. ಅಂದ್ರೆ ಇನ್ನು ಸಹ ಯಾವುದೇ ರೀತಿಯ ಒಂದು ಕ್ರಮ ಮತ್ತೆ ಯಾವುದೇ ರೀತಿಯ ಒಂದು ಹುಡುಕಾಟ ಅವರು ಮಾಡಲಿಲ್ಲ. ಇನ್ನು ಸಹ ನಮಗೆ ಇವತ್ತಿಗೆ 6 ದಿನ, ನಾಳೆಗೆ 1 ವಾರ ಆಗ್ತದೆ. ಇಲ್ಲಿಗೂ ನಮ್ಗೆ ಏನು ಅಂತ ಅವರು ಪತ್ತೆ ಹಚ್ಚಿ ಕೊಡ್ಲಿಲ್ಲ. ನೀವು ಆ ದಿನ ಬೆಳಿಗ್ಗೆ ಮಾತಾಡಿದ್ರೆ, ಆ ದಿನ ಬೆಳಿಗ್ಗೆ ಹೇಗಿದ್ದ ಹುಡುಗ? ಎಕ್ಸಾಮ್ ಹತ್ರ ಬಂತು, PUC ಎಕ್ಸಾಮ್ ಹೇಗೆ ಕಲಿಯುವುದರಲ್ಲಿ ಹೇಗಿದ್ದಾರೆ? ಇಲ್ಲ, ಕಲಿಯುವುದರಲ್ಲಿ ಏನಿಲ್ಲ. ಅಂದ್ರೆ ಅವರ ಸ್ಕೂಲಲ್ಲಿ ಹೇಳ್ತಾ ಇದ್ದಾರಂತೆ, ಅಂದ್ರೆ ಅವರಿಗೆ ಫೇಲ್ ಆದವರಿಗೆ ಸ್ಪೆಷಲ್ ಆಗಿ ಒಂದು ಇದಿರ್ತದೆ, ಸ್ಪೆಷಲ್ ಕ್ಲಾಸ್ ಅಂತ. ಆದ್ರೆ ಇವನನ್ನು ಬೇಡ ಅಂತ ಹೇಳ್ತಾ ಇದ್ದಾರೆ ಟೀಚರ್ನವರು, ನೀವು ಬರ್ಬೇಡ, ನೀನು ಹುಷಾರಿದ್ಯಲ್ಲ ಕಲಿಯುವುದರಲ್ಲಿ. ಆದ್ರೂ ಇವನು ಸ್ಕೂಲಿಗೆ ಹೋಗ್ತಾ ಇದ್ದಂತೆ. ಸ್ಕೂಲಿಗೆ ಒಂದು ದಿನ ಹೊರಗಡೆ ಕೂತ್ಕೊಂಡಿದ್ದಂತೆ, ನನ್ಗೆ ಅಂದ್ರೆ ಮನೆಯಲ್ಲಿ ಕಲೀಲಿಕ್ಕೆ ಆಗುದಿಲ್ಲ, ಸೊ ನಾನು ಸ್ಕೂಲಿಗೆ ಬರ್ತೇನೆ ಅಂತ. ಅಂದ್ರೆ ಮನೆಯಲ್ಲಿ ಕೂತ್ಕೊಂಡ್ರೆ ನನಗೆ ಮೊಬೈಲ್ ಎಲ್ಲ ಒತ್ತಿ ಹೋಗ್ತದೆ, ಕಲಿಯುವುದರಲ್ಲಿ ಹುಷಾರಿದ್ದಾನೆ. ಮತ್ತೆ ಯಾವುದೇ ರೀತಿಯ ಅಂದ್ರೆ ಫ್ರೆಂಡ್ಶಿಪ್ಸ್ ಎಷ್ಟು ಬೇಕೋ ಅಷ್ಟು, ನಮ್ಮ ಹತ್ರ ಮಾತಾಡುದು ಸಹ ಅಷ್ಟೇ, ತುಂಬಾ ಇದಿಲ್ಲ, ಯಾವುದಕ್ಕೆ ಸಹ ಬರುದಿಲ್ಲ. ಮತ್ತೆ ಅವನಷ್ಟಕ್ಕೆ ಅವನು ಎಷ್ಟು ಬೇಕೋ ಅಷ್ಟು ಮಾತಾಡ್ತಾನೆ, ಮತ್ತೆ ಏನು ಒಂದು ಇದಿಲ್ಲ. ನಿಮ್ಮ ಹತ್ರ ಆ ದಿನ ಬೆಳಿಗ್ಗೆ ಮಾತಾಡೋ ಕೂಡ ಸರಿಯಾಗಿ ಎಕ್ಸಾಮ್ ಟೆನ್ಷನ್ ಅಂತ ಏನ್ ಮಾತಾಡಿದ್ರಿ ತಾವುಗಳು? ನಾನು ಜಸ್ಟ್ ಕೇಳಿದೆ, ದಿಗಂತ್ ಎಲ್ಲಿ ಹೊರಟಿ ಅಂದ್ರೆ, ನಾನು ಯಾವಾಗ್ಲೂ ರುಟೀನ್ ಆಗುವಾಗ ಸಿಗ್ತೇನೆ, ಕೇಳ್ತೇನೆ. ಅಂದ್ರೆ ಈಗ ನನಗೆ ಕಾಲೇಜ್ ಇಲ್ಲ, ಇಲ್ಲಾದ್ರೆ ನಾನು ಒಟ್ಟಿಗೆ ಹೋಗುದು. ನಾನೀಗ SDM ಅಲ್ಲಿ ಫಸ್ಟ್ ಇಯರ್ LLB ಕಲಿತಿದ್ದೆ. ಹಾಗೆ ಕೇಳಿದೆ, ದಿಗಂತ್ ಎಲ್ಲಿಗೆ ಹೊರಟಿ? ಅದಕ್ಕೆ ಹೇಳಿದ, ನಾನು ಸ್ಕೂಲಿಗೆ ಇವತ್ತಂದ್ರೆ ಇದು ನಮ್ಗೆ ಇದು ಹಾಲ್ ಟಿಕೆಟ್ ಸಿಗಲಿಕ್ಕೆ, ಅದಕ್ಕೆ ನಾನು ಸ್ಕೂಲಿಗೆ ಹೋಗ್ತಾ ಇದ್ದೇನೆ. ಓಕೆ, ಆಲ್ ದ ಬೆಸ್ಟ್ ಅಂತ ಹೇಳಿ ನಾನು ಮತ್ತೆ ಹೊರಟೆ ಅಲ್ಲಿಂದ. ಇದು ಅಲ್ಲಿ ಆಗಿರುವಂತಹ ಘಟನೆ. ಅಂದ್ರೆ ಆ ಹುಡುಗ ಕಾಣೆ ಆಗಿರುವಂತಹ ದಿನ ಬೆಳಿಗ್ಗೆ ಅಂದ್ರೆ ಇವರಿಗೆ ಸಿಕ್ಕಿದ್ದಾರೆ, ನಮ್ಮ ಶ್ರೇಯಸ್ ಅವರಿಗೆ ಸಿಕ್ಕಿದ್ದಾರೆ, ಸರಿಯಾಗಿ ಮಾತಾಡಿದ್ದಾರೆ, ಜೊತೆಗೆ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ, ಮತ್ತೆ ಎಕ್ಸಾಮ್ ನ ಟೆನ್ಷನ್ಗಳೇ ಇಲ್ವೇ ಇಲ್ಲ ಅಂತ ಬಂದಾಗ, ಯಾಕಂತ ಬಂದಾಗ ಆತ ಕಲಿಯುವುದರಲ್ಲಿ ಬಹಳಷ್ಟು ಹುಷಾರಿರುವಂತಹ ಹುಡುಗ.
ಸೊ ಹಾಗಿದ್ದಾಗ ಏನ್ ಕತೆ ಅಂತ ಪ್ರಶ್ನೆ. ಇಲ್ಲದ್ರ ಜೊತೆಗೆ ರೈಲಿನಿಂದ ಏನಾದ್ರು ಸಮಸ್ಯೆಗಳು ಆಗ್ತಾ ಇದ್ರೆ ಅಲ್ಲಿ ಮೊಬೈಲ್ಗಳು ಸಿಕ್ಕಿದೆ, ಜೊತೆಗೆ ಅಲ್ಲಿ ಚಪ್ಪಲಿ ಇದೆ, ಚಪ್ಪಲಿ ಹತ್ರ ಸ್ವಲ್ಪ ರೆಡ್ ಡಾಟ್ಗಳಿವೆ, ಅಂದ್ರೆ ರಕ್ತದ ಕಲೆಗಳಿವೆ. ಯಾವ ರೀತಿ ಅಂದ್ರೆ ಕಲೆಗಳು ಯಾವ ರೀತಿ? ಅದು ನಮಗೂ ಗೊತ್ತಿಲ್ಲ, ಒಂದು ಡ್ರಾಪ್ ಆಗಿ ಬಿದ್ದಿದೆ. ಸೊ ಅದರದ್ದು ತುಂಬಾ ಕನ್ಫ್ಯೂಷನ್ ಇದೆ ನೋಡಿ. ಇಲ್ಲಿ ನಾವು ಅದರ ರಿಪೋರ್ಟ್ ಇದುವರೆಗೆ ಕೇಳಿದೆ, ಇದುವರೆಗೆ ನಮಗೆ ರಿಪೋರ್ಟ್ ಕೊಟ್ಟಿಲ್ಲ, ಇದುವರೆಗೆ ಬಂದಿಲ್ಲ. ಇದುವರೆಗೆ ಇವತ್ತಿಗೆ ನಮ್ಮ ಏನಲ್ಲಿ ಚಾರ್ಜ್ SI ಪ್ರಸನ್ನ ಅಂತ ಹೇಳಿದ್ದಾರೆ, ಅವರಿಗೆ ಚಾರ್ಜ್ ಕೊಟ್ಟಿದ್ದಾರೆ. ಓಕೆ. ಸೊ ಅವರಲ್ಲಿ ಕೇಳುವಾಗ ಒಂದೂವರೆ ತಿಂಗಳು ಬೇಕಾಗುತ್ತೆ ಅಂತ ಹೇಳ್ತಾರೆ. ಒಂದೂವರೆ ತಿಂಗಳು ಬೇಕಾಗುತ್ತೆ ಅಂತ ಹೇಳಿ ನಾವು ಅದನ್ನ ಡೈಲಿ ಡೇ ಬೈ ಡೇ ಅದನ್ನ ಪಿನ್ ಟು ಪಿನ್ ಅದನ್ನ ಕೇಳ್ತೇವೆ. ನಮಗೆ ಬೇಕಾದ್ರೆ ಅದರದ್ದು ನಮಗೆ ರಿಪೋರ್ಟ್ ಬೇಕು, ಅದು ಮನುಷ್ಯನದು ಬ್ಲಡ್ ಅಲ್ಲ ಪ್ರಾಣಿದು ಬ್ಲಡ್ ಅಂತ ನಮಗೆ ಬೇಕು. ಇದುವರೆಗೆ ಆ ಬ್ಲಡ್ಡಿನ ವಿಷಯದಲ್ಲಿ ಯಾವುದೇ ರಿಪೋರ್ಟ್ ಬಂದಿಲ್ಲ. ಸೊ ಇದೆಲ್ಲ ನೋಡುವಾಗ ಏನೋ ಒಂದು ಅನುಮಾನ, ಅಂದ್ರೆ ಸಣ್ಣ ರಕ್ತದ ಕಲೆಗಳು ಅಂದ್ರೆ ಸಣ್ಣದ ಡಾಟ್ ಬಿದ್ದಿದೆ. ಓಕೆ. ನಾನು ಇದನ್ನ ಸೂಕ್ಷ್ಮವಾಗಿ ಯಾಕೆ ಕೇಳ್ತಾ ಇದ್ದೇನೆ ಅಂತ ಬಂದಾಗ, ಇದೆಲ್ಲವೂ ಕೂಡ ಪೊಲೀಸರು ಮಾಡಬೇಕಾಗಿರುವಂತ ಕೆಲಸ. ತಾವುಗಳು ಮಾಡ್ತಾ ಇಲ್ಲ ಅಂತ ಬಂದಾಗ ಜನತೆಯ ಮುಂದೆ ನಾವುಗಳು ಅಲ್ಲಿ ಏನಾಗಿದೆ ಅನ್ನೋದು ನಮ್ಗಳಿಗೆ ಕ್ಲಾರಿಟಿ ಬೇಕು. ತಾವುಗಳು ಏನ್ ಮಾಡಿದೆ ಅನ್ನುವಂತ ವಿಚಾರ, ಏನಾಗಿದೆ ಅಲ್ಲಿ ಅನ್ನುವಂತ ವಿಚಾರ ಗೊತ್ತಿದ್ದವರಾದ್ರೂ ಕೂಡ ಇದಕ್ಕೆ ಸಂಬಂಧಪಟ್ಟವರು ಈ ಕೇಸ್ನ ಬಗ್ಗೆ ಇಂಟ್ರೆಸ್ಟ್ ತೆಗೆದುಕೊಳ್ತಾರೆ ಅನ್ನೋ ನಂಬಿಕೆ ಇದೆ. ಯಾಕಂದ್ರೆ ಅಂತ ಅದೆಷ್ಟೋ ಘಟನೆಗಳು ಕೂಡ ಇಲ್ಲಿ ಆಗಿದೆ. ಸೊ ಪ್ಯಾನಲ್ ಡಿಸ್ಕಷನ್ಗಳಲ್ಲಿ ಯಾಕಂತ ಬಂದಾಗ ಎಲ್ಲೋ ಒಂದ್ ಕಡೆ ಕೆಲವರು ನಿದ್ರೆಯಲ್ಲಿದ್ದಾಗ ನಾವು ಆದ್ರೂ ಕೂಡ ಸ್ವಲ್ಪ ಎಚ್ಚೆತ್ತು ಏನಾದ್ರು ಕೆಲಸವನ್ನ ಮಾಡಬೇಕಾಗುತ್ತೆ. ಎಸ್ ಸರ್, ಪ್ರದೀಪ್ ಸರಿಪಾಳ್ ಅವರು ಫಸ್ಟ್ ರಿಯಾಕ್ಷನ್. ಎಸ್ ನೋಡಿ, ಅವರ ಮನೆಯಿಂದ ಆ ದೇವಸ್ಥಾನಕ್ಕೆ ಹೋಗುವಂತಹ ಏನು ಟ್ರ್ಯಾಕ್ ಇದೆ, ಎಷ್ಟು ವಿಷಯಗಳನ್ನು ಹೇಳಿದ್ರು. ದಿಗಂತ್ ಒಳ್ಳೆ ಹುಡುಗ, ನೀವು ನಮ್ಗೆ ಕಾಲ್ ಮಾಡಿದ್ರಿ 26 ಏನು ಸ್ವಲ್ಪ ಇನ್ವೆಸ್ಟಿಗೇಷನ್ ಬೇಕು, ಏನಾಗಿದೆ ಹುಡುಗ ಅಂತ. ಸೊ ನಾನು ಕೆದಕ್ತಾ ತುಂಬ ಕೆದಕ್ತಾ ಹೋಗಿದಾಗ ಹುಡುಗ ಕಲಿಯೋದ್ರಲ್ಲೇನು ಹಿಂದೆ ಇಲ್ಲ, ಚೆನ್ನಾಗಿ ಕಲಿತಾನೆ ಹುಡುಗ. ಆಮೇಲೆ ಅವನ ವಿಷಯಗಳೆಲ್ಲ ಸ್ವಲ್ಪ ಗೊತ್ತಾಯ್ತು, ಒಳ್ಳೆ ಹುಡುಗ, ಮಾತಾಡೋದ್ರಲ್ಲಿ ಮಿತಭಾಷಿ, ಯಾರ ಹತ್ರ ಜಾಸ್ತಿ ಮಾತಾಡ್ತಾ ಇಲ್ಲ ಅಂತೆ, ಅದೆಲ್ಲ ವಿಷಯಗಳು ಗೊತ್ತಾಯ್ತು. ಆಮೇಲೆ ನೋಡಿದಾಗ ಟ್ರ್ಯಾಕ್ ಏನಿದೆ, ಅದು ಗಾಂಜಾ ಅಥವಾ ಡ್ರಗ್ಸ್ ಮಾರುವಂತ ಅದು ಪೆಡ್ಲರ್ಗಳ ಜಾಗ ಅಂತ ತುಂಬಾ ಕೇಸ್ ಆಗಿದೆ. ಅಲ್ಲಿ ಇಷ್ಟು ಆಕ್ರೋಶ ಜನ ಏನೋ ಇದ್ದಿದ್ದಾರೆ ಪ್ರತಿಭಟನೆಗೆ ಆ ಹುಡುಗನ ವಿಷಯದಲ್ಲಿ ಹೊರತು. ಇನ್ನೊಂದು ವಿಷಯ ಅಂತ ಹೇಳಿದ್ರೆ, ಆ ಜಾಗದಲ್ಲಿ ನಡೀತಕ್ಕಂತಹ ಅಷ್ಟು ಅವ್ಯಾಹತವಾಗಿ ನಡೀತಕ್ಕಂತಹ ಗಾಂಜಾ ಮತ್ತೆ ಗೋವಿನ ವಿಷಯ ಇರುವುದು. ಆ ಪುದು ಗ್ರಾಮ ಏನಿದೆ ಅದು ಅಮೇಮಾರ್ ಅಂತ ಜಾಗ, ಅನ್ನೋದು ಅಮೇಮಾರ್ ಅಲ್ಲ, ಅಮೇಮಾರ್. ಆ ಜಾಗ ಪುದು ಗ್ರಾಮದಲ್ಲಿ ಅತ್ಯಂತ ಜಾಸ್ತಿ ಇರೋ ಮುಸಲ್ಮಾನರು, ಅತ್ಯಂತ ಪ್ರಭಾವಿ ಇರೋದು ಮುಸಲ್ಮಾನರು. ಯಾರಾದ್ರೂ ಗಾಂಜಾದ ವಿಷಯವನ್ನು ಹೇಳಿದ್ರೆ, ಮುಂದೆ ವಿಷಯ ಹೇಳ್ತೇನೆ ನಾನು, ಗಾಂಜಾದ ವಿಷಯ ಹೇಳಿದ್ರೆ ಅವನನ್ನು ಟಾರ್ಗೆಟ್ ಮಾಡುವಂಥದ್ದು. ಹಿಂದೆ ಪ್ರಕರಣಗಳು ಆಗಿದೆ, ದನದ ವಿಷಯ ಇರ್ಬೋದು, ಪ್ರಕರಣಗಳಾಗಿದೆ. ಅತ್ಯಂತ ಭಯಭೀತಿಗಳು ಅಂದ್ರೆ ಹಿಂದೂಗಳು ಭಯಭೀತಿ ಇರುವಂತಹ ಜಾಗ ಅಲ್ಲಿ. ಆ ಏರಿಯಾದಲ್ಲಿ ನಡ್ಕೊಂಡು ಹೋಗ್ಬೇಕಿದ್ರೆ ಆವಾಗಲೇ ಶಾಸಕರು ಹೇಳಿದ್ರು, ಭರತ್ ಶೆಟ್ಟರ್ನ ನೋಡ್ಬೇಕಾದ್ರೆ ವಿಷುವಲ್ ಅಲ್ಲಿ, ಆ ಏರಿಯಾದಲ್ಲಿ ಹುಡುಗರು ನಡ್ಕೊಂಡು ಹೋದ್ರೆ ಅವರನ್ನು ಹೊಡೆಯೋದು, ಅವರ ಮೇಲೆ ಹಲ್ಲೆ ಮಾಡುವಂತಹ ಪ್ರಕರಣಗಳು ತುಂಬಾ ಇದೆ. ಅವರನ್ನು ಕಂಪ್ಲೇಂಟ್ ಕೊಟ್ಟರೆ ಅವನನ್ನು ಟಾರ್ಗೆಟ್ ಮಾಡ್ತಾ ಇದ್ರಂತೆ. ಗಾಂಜಾದ ವಿಷಾರಿಗಳು ಪೊಲೀಸರಿಗೆ ಇನ್ಫಾರ್ಮೇಶನ್ ಕೊಟ್ಟರೆ ಪೊಲೀಸರ ಇನ್ಫಾರ್ಮೇಶನ್ ಇವ್ರಿಗೆ ಕೊಡ್ತಾರೆ, ಇವರು ಆ ಹುಡುಗರನ್ನ ಟಾರ್ಗೆಟ್. ಆ ವಿಷಯ ಆಗಿದೆ. ಕೆಲವು ವರ್ಷಗಳ ಹಿಂದೆ ದಿನೇಶ್ ಅನ್ನತಕ್ಕಂಥ ಬಿಜೆಪಿ ಕಾರ್ಯಕರ್ತರ ಇದು ಶಾಪ್ ಒಳಗೆ ನುಗ್ಗಿ ಅವರ ಮೇಲೆ ಹಲ್ಲೆ ಮಾಡುವಂತ, ಮಾರಣಾಂತಿಕ ಹಲ್ಲೆ ಮಾಡುವಂತ ಪ್ರಕರಣಗಳು ನಡೆದಿದೆ. ಯಾಕಂದ್ರೆ ಅವರು ಗಾಂಜಾದ ವಿಷಯವನ್ನ ಇವರಿಗೆ ಪೊಲೀಸರಿಗೆ ಇನ್ಫಾರ್ಮೇಶನ್ ಕೊಟ್ಟಿದ್ರು. ಹಾಗಾಗಿ ಇದೊಂದು ಆ ಹುಡುಗನನ್ನ ನಮಗೆ ತುಂಬಾ ಏನದು ಹೆದರಿಕೆ ಇರುವಂತ ವಿಷಯ ಏನು ಅಂತ ಹೇಳಿದ್ರೆ, ಆ ಚಪ್ಪಲು ಬಿದ್ದಿದೆ, ಮೊಬೈಲ್ ಕೆಳಗಿದೆ, ರಕ್ತದ ಕಲೆ ಇದೆ, ಆ ಹುಡುಗ ಕಾಣ್ತಾ ಇಲ್ಲ, ಪೊಲೀಸರು ಮಲಗಿದ್ದಾರೆ. ಇಷ್ಟು ವಿಷಯ ಆದ್ರೂ ಕೂಡ, ಎಷ್ಟೊತ್ತಾದ್ರೂ ಕೂಡ ಏನು ಪೊಲೀಸರಿಗೆ ಎಲ್ಲ ವಿಷಯಗಳು ಪೊಲೀಸರಿಗೆ ಗೊತ್ತಿದ್ದಾಗ್ತಾ ಇದೆಯಾ? ಗೊತ್ತಿದ್ದಾಗ್ತಾ ಇದೆ ಪೊಲೀಸರಿಗೆ. ಎಷ್ಟು ಯಾಕೆ ಇದ್ದಾರೆ ಸುಮ್ಮನೆ? ಗಾಂಜಾದ ವಿಷಯ ಪೊಲೀಸರಿಗೆ ಗೊತ್ತಿಲ್ವಾ? ಮರಳು ಮಾಫಿಯಾ ಗೊತ್ತಿಲ್ವಾ? ಅಥವಾ ದನದ ಸಾಗಾಟ, ಆ ದೇವಸ್ಥಾನ ಇದೆ ಅಲ್ಲಿ 7 ಕೋಟಿ ಆಂಜನೇಯ ದೇವಸ್ಥಾನ, ಹುಡುಗ ಹೋಗಿದ್ದ ದೇವಸ್ಥಾನ ಹೋಗ್ಲಿಕ್ಕೆ ಆಗಿಲ್ಲ ಪಾಪ ಹುಡುಗ. ಆ ದಿನ ಏನಾಗಿದೆ ಗೊತ್ತಿಲ್ಲ. ಆ ದೇವಸ್ಥಾನದ ಅಂಗಣದಲ್ಲಿ ನಿಂತ್ಕೊಂಡ್ರೆ ಗೊತ್ತಾಗ್ತದೆ ಆ ವಾಸನೆ, ಅದರ ಡ್ರೈನೇಜ್ ಇಂದ ಬರುತ್ತಲ್ಲ, ಅದು ದನದ ತ್ಯಾಜ್ಯ, ಅದರ ವಾಸನೆ ಆ ದೇವಸ್ಥಾನದ ನಿಂತ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅಂತ. ಎಷ್ಟು ದೊಡ್ಡ ನಡೀತಾ ಇದ್ರು ಪೊಲೀಸ್ ಏನು ಪೊಲೀಸ್ ಇಲಾಖೆ ಮಲಗಿದ್ಯಾ? ನಮ್ಮ ಪ್ರಶ್ನೆ, ಪೊಲೀಸ್ ಇಲಾಖೆ ಮಲಗಿದ್ಯಾ? ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋದ್ರೆ ಅಲ್ಲಿ ಅವನನ್ನ ಟಾರ್ಗೆಟ್ ಮಾಡ್ತಾರೆ ಅವರನ್ನ. ಇಷ್ಟು ಜನರ ಆಕ್ರೋಶ ಯಾಕಿದೆ ಅಲ್ಲಿ? ಯಾಕಿದೆ ಆಕ್ರೋಶ? ಏನು ಇಸ್ಲಾಮೀಕರಣದ ಸಂಚಿಗೋಸ್ಕರ ಈ ರೀತಿ ಮಾಡ್ತಾ ಇದ್ದಾರಾ? 2040 ಇಸ್ಲಾಮೀಕರಣದ ಸಂಚು, ಏನು ಜಾಗವನ್ನ ಬೇರೆಯವರಿಗೆ ಬಿಟ್ಕೊಡ್ಬಾರ್ದು ಅನ್ನತಕ್ಕಂಥ ಧಮಕಿಗಳು ನಡೀತಾ ಇದೆ ಹಿಂದೂಗಳ ಮೇಲೆ ಆ ಭಾಗದಲ್ಲಿ. ಯಾಕೆ ಈ ರೀತಿ ಆಗ್ತಾ ಇದೆ? ನೀವು ಹೇಳಿದ ಮೇಲೆ ಇನ್ವೆಸ್ಟಿಗೇಷನ್ ಮಾಡಿದಾಗ ಮತ್ತಷ್ಟು ವಿಷಯಗಳು ಸಿಕ್ಕಿದೆ. ಏನು ಪರಂಗಿಪೇಟೆಯವರು ದತ್ತು ತಗೊಂಡೇನು ಇದು ಇಲ್ಲಿಗಲಿಗೋಸ್ಕರ ದತ್ತು ತಗೊಂಡಿದ್ದಾರೆ ಅವರು? ಪೊಲೀಸರು ಸಾಥ್ ಕೊಡ್ತಾ ಇದ್ದಾರೆ ಅವರಿಗೆ. ಓಕೆ, ಈಗ ಇಲ್ಲಿ
ಫರಂಗಿಪೇಟೆಯಲ್ಲಿ ಆಗಿರುವಂತಹ ಈ ಒಂದು ಘಟನೆ ತಮ್ಮಗಳ ಸಂಘಟನೆಗಳು ತಮ್ಮಗಳ ಗಮನಕ್ಕೆ ಯಾವಾಗ ಬಂದಿರುವಂತದ್ದು ಅಂಡ್ ಹೇಗೆ ಬಂದಿರುವಂತ ತಾವುಗಳು ಹೋಗಿ ಮನೆಯನ್ನ ವಿಚಾರಿಸ್ತೀರಿ ಅಲ್ಲಿ? ಅಂದ್ರೆ ಆ ದೇವಸ್ಥಾನದ ಆ ಪಮ್ಮಣ್ಣ ಅಂತ ಅವರ ಅವರ ಅಪ್ಪ, ಆ ಹುಡುಗನ ಅಪ್ಪ ಆ ದೇವಸ್ಥಾನದ ಒಬ್ರು ಮೆಂಬರ್. ಆ ದೇವಸ್ಥಾನದ ಮೆಂಬರ್ ಅವರು. ಓಕೆ. ಹಾಗಾಗಿ ದೇವಸ್ಥಾನದಲ್ಲಿ ವಿಶ್ವ ಹಿಂದೂ ಪರಿಷತ್ಗೆ ಕನೆಕ್ಷನ್ ಇರೋದು ದೇವಸ್ಥಾನಗಳಿಂದ ಖಂಡಿತವಾಗಿ ಇದೆ. ಹಾಗಾಗಿ ಅವರಿಗೆ ಸಪೋರ್ಟ್ ಕೊಡಬೇಕು. ಸಪೋರ್ಟ್ ಮಾಡ್ಲಿಕ್ಕೆ ಯಾರು ಬರುವಂತ ಪರಿಸ್ಥಿತಿ ಇಲ್ಲ. ಸಂಘಟನೆ ಬಂದ್ರೆ ಹಿಂದೂ ಸಮಾಜಕ್ಕೆ ಸ್ವಲ್ಪ ಧೈರ್ಯ ಬರ್ತದೆ. ಅದು ಒಂದು ವೇಳೆ ಅವರೇನಾದ್ರೂ ಬೀದಿಗಿಳಿತಾ ಇದ್ರೆ ಯಾರು ಬರ್ತಾ ಇರಲಿಲ್ಲ. ಯಾಕಂತ ಹೇಳಿದ್ರೆ ಅಷ್ಟು ಹೆದರಿಕೆ ಇದೆ, ಭಯದ ವಾತಾವರಣ ನಿರ್ಮಾಣ ಮಾಡಿದ್ದಾರೆ ಅಲ್ಲಿ. ಯಾರು ಮಾತಾಡ್ಲಿಕ್ಕಿಲ್ಲ. ಕೇಳಿ ಇವರು ಊರ ಹತ್ರ ಯಾರಾದ್ರೂ ಗಾಂಜಾದ ಇನ್ಫಾರ್ಮೇಶನ್ ಕೊಡ್ಲಿಕ್ಕೆ ಬದುಕಲಿಕ್ಕೆ ಇದೆಯಾ ಅಲ್ಲಿ? ಬದುಕಲಿಕ್ಕಿಲ್ಲ. ಆ ರೀತಿಯ ವಾತಾವರಣ ನಿರ್ಮಾಣ ಮಾಡಿದ್ದಾರೆ. ದನ ಇಲ್ಲಿ ನೋಡಿ ಕಸಾಯಿಖಾನೆ ಬಂದಾಗಿದೆ. ಎಲ್ಲಿಂದ ಬರ್ತಾ ಇದೆ ಕಸಾಯಿಖಾನೆಗೆ ಮಾಂಸಗಳು? ಅದೇ ಅಮ್ಮಮಾರ್ನ ಗ್ರಾಮದಲ್ಲಿ ಕಸಾಯಿಖಾನೆ ಗಳ್ಳಿಗೆ ಎಲ್ಲಿ ಇದೆ? ಹಾಗೆ ಪೊಲೀಸರು ಕಣ್ಣು ಮುಚ್ಚಿ ಕೂತಿದ್ದಾರೆ. ಎಸ್ ಸರ್, ಬರ್ತೇನೆ ಜೊತೆಗೆ. ಇನ್ನು ಮುಂದಕ್ಕೆ ಬಹಳಷ್ಟು ಕರೆಗಳಿವೆ, ಜನರ ಕರೆಗಳನ್ನು ಕೂಡ ನಾನು ತೆಗೆದುಕೊಳ್ತೇನೆ. ಸೊ ಹಾಗಿದ್ದಾಗ ಪ್ರಥಮ ಕರೆ ಇದೆ. ತಮ್ಮಗಳ ಅಭಿಪ್ರಾಯ ಈ ಒಂದು ಪ್ರಕರಣದ ಬಗ್ಗೆ, ಅಂದ್ರೆ ನಾವು ಇಲಾಖೆಯನ್ನ ಸ್ವಲ್ಪವಾದ್ರೂ ಕೂಡ ಎಚ್ಚೆತ್ತುಕೊಳ್ಳುವಂತೆ ಮಾಡಬೇಕು ಆ ಹುಡುಗನನ್ನ, ಮತ್ತೆ ಎಸ್ ನಾವು ಕಣ್ತುಂಬಿಕೊಳ್ಬೇಕು. ಎಸ್ ಸರ್, ಫಸ್ಟ್ ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರುಲಿಂದ ಸರ್? ಅಕ್ಷಯ್ ಕುಮಾರ್ ಕೋಟೆ ಅಂತ ಮಾತಾಡೋದು, ಗಂಜಿ ಮಠದಿಂದ. ಸರ್, ಒಂದು ತಿಂಗಳ ಹಿಂದುಗಡೆ ಮಂಗಳೂರು ತಾಲೂಕಿನ ಮೂಡುಪೆರ ಗ್ರಾಮದ ನಿತೇಶ್ ಬೆಲ್ಚಾಡ್ ಎಂಬ ಒಬ್ಬ ವಿದ್ಯಾರ್ಥಿ, ಮೂಡುಪೆರ ಗ್ರಾಮದ ಅರ್ಕೆಬದಮ ಎಂಬ ಒಂದು ಊರು, ಆ ಊರಿನ ನಿತೇಶ್ ಬೆಲ್ಚಾಡ್ ಎಂಬ ಒಬ್ಬ ವಿದ್ಯಾರ್ಥಿ 1 ತಿಂಗಳ ಹಿಂದೆ ಕಾಣೆಯಾಗಿದ್ದಾನೆ. ಇನ್ನು ಕೂಡ ಒಂದು ಎಲ್ಲಿದ್ದಾನೆ, ಹೇಗಿದ್ದಾನೆ, ಎಂತ ವಿಷಯ ಗೊತ್ತಿಲ್ಲ. ಹೌದಾ? ಎಲ್ಲಿಯ ಹುಡುಗ? ಅರ್ಕೆಬದವು, ಮೂಡುಪೆರರ ಅರ್ಕೆಬದವು ಅಂತ, ನಿತೇಶ್ ಬೆಲ್ಚಾಡ್ ಅಂತ. ಓಕೆ. ಎಷ್ಟು ವರ್ಷದ ಹುಡುಗ? 19. ಒಂದು 19 ವರ್ಷ. ಇನ್ನು ಕೂಡ ಪತ್ತೆ ಆಗಿಲ್ಲ? ಇಲ್ಲ, ಕಾಲೇಜ್ ವಿದ್ಯಾರ್ಥಿ. ಎಲ್ಲ ಏನು ಕೆಲವು ಮೊಬೈಲ್ ಎಲ್ಲ ಹಾಗೆ ಬಿಟ್ಟು ಹೋಗಿದ್ದಾರೆ, ಇನ್ನು ಕೂಡ ಸಿಕ್ಕಿಲ್ಲ. ಈಗ ದಿಗಂತ್ ವಿಷಯ ಇದು ಎರಡನೇದು, ಅಂದ್ರೆ 15 ದಿವಸ ಬಿಟ್ಟು. ಓಕೆ 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 ಓಕೆ. ಅಲ್ಲೂ ಅದು ಎಲ್ಲಿ ಅಂತ ಹೇಳಿದ್ರೆ ಪ್ಲೇಸ್ ಹೇಳಿ? ಕಂದಾವರ ಗ್ರಾಮ ಆಗುತ್ತೆ. ಪ್ಲೇಸ್ ಎಲ್ಲಿ ಬರುತ್ತೆ ಅದು? ಅದು ಮೂಡುಪೆರರ ಗ್ರಾಮ ಅಂತ. ರಸ್ತೆ ರೂಟ್ ಇಂದ ಕೈಕಂಬ ಅಂದ್ರೆ ಒಳಲಿ ಕೈಕಂಬ ಹೋಗುವ ರಸ್ತೆಯಲ್ಲಿ ಅದು ಬರುತ್ತೆ. ಆ ರೂಟ್ ಅಲ್ಲಿ ಅಲ್ಲಿಂದ ಒಳಗೆ ಹೋಗ್ಲಿಕ್ಕೆ ಸಿಗುತ್ತೆ. ಈಶ್ವರಗಟ್ಟೆ ಅಂತ ಒಂದು ಜಾಗ ಬರುತ್ತೆ, ಅಲ್ಲಿಂದ ಒಳಗೆ ಹೋಗ್ಲಿಕ್ಕೆ ಸಿಗುತ್ತೆ ಮೂಡುಪೆರರ ಗ್ರಾಮ ಅಂತ. ಓಕೆ. ಆ ಹುಡುಗ ಎಲ್ಲಿ ಹೋದ ಅಂತ ಗೊತ್ತಿಲ್ಲ ಇನ್ನು ಕೂಡ ಹಾಗಾದ್ರೆ? ಇಲ್ಲ, 1 ತಿಂಗಳಾಯ್ತು. ನಾಳೆ ಗುರುವಾರಕ್ಕೆ 4 ವಾರ ಆಗುತ್ತೆ. ಓಕೆ ಓಕೆ. ಏನ್ ಹೇಳ್ತಾರೆ ಆ ಭಾಗದ ಡಿಪಾರ್ಟ್ಮೆಂಟ್, ಏನ್ ಹೇಳುತ್ತೆ? ಏನಿಲ್ಲ ಸರ್, ಏನಂದ್ರೆ ಈಗ ದಿಗಂತ್ ವಿಷಯದಲ್ಲಿ ಏನಂದ್ರೆ ಇಂತ ಹಿಂದುಗಡೆ ಇಂತ ವಿಷಯಗಳಿಂದ ಮುಗಿಲೆದ್ದು ಮೇಲೆ ಬಂತು. ಸಂಘಟನೆಗಳೆಲ್ಲ ಸಹಾಯ ಮಾಡಿದವು. ಎಲ್ಲವೂ ವಿಷಯ ಈಗ ಸ್ವಲ್ಪ ಗಂಭೀರತೆ ಇದು ಪಡೀತಾ ಇದೆ. ಆದ್ರೆ ಇಂತ ಒಂದು ನಿತೇಶ್ ಬೆಲ್ಚಾಡ್ ಎಂಬ ಒಬ್ಬ ವಿದ್ಯಾರ್ಥಿ ಬಗ್ಗೆ ಮಾತಾಡ್ಲಿಕ್ಕೆ ಯಾರಿಲ್ಲ. ಹಾಗಾಗಿದೆ. ಓಕೆ. ಇಲ್ಲ, ನನಗೂ ಗಮನಕ್ಕೆ ಬಂತು ಈಗ ನಿತೇಶ್ ಬೆಲ್ಚಾಡ್. ಹೌದು, ನಾವು ನ್ಯೂಸ್ ಮಾಡಿದ ನೆನಪಿದೆ ನನಗೆ ಈಗ. ಹಾಗಾದ್ರೆ ಆ ಹುಡುಗ ಇನ್ನೂ ಕೂಡ ಪತ್ತೆ ಆಗಿಲ್ಲ ಅನ್ನುವಂಥದ್ದು, ಅಷ್ಟೇ ಪತ್ತೆ ಆಗಿಲ್ಲ ಅಂತ ಹೇಳ್ತೀರಿ ಅಲ್ವಾ? ಏನ್ ಗೊತ್ತುಂಟಾ, ಈ ಬೀಟ್ ವ್ಯವಸ್ಥೆಗಳು ಹೇಗಿದೆ ಅಂತ ಹೇಳಿದ್ರೆ, ನಿಮ್ಗೆ ಬೀಟ್ ವ್ಯವಸ್ಥೆ ನೀವು ಈಗ ಒಂದು ಫೋನ್ ಮಾಡಿ ಪ್ರಕರಣ ಹೀಗೆ ಆಗಿದೆ ಅಂತ ಹೇಳ್ತಾರೆ, ಪೊಲೀಸರು ಯಾರೇ ಆಗ್ಲಿ, ಸ್ಟೇಷನ್ ಆಗ್ಲಿ, ಯಾವ್ದೇ ಇದಾಗ್ಲಿ, ಅವರಿಗೆ ಬೀಟ್ ಬೇಕಿರೋದು ಯಾಕೆಂದ್ರೆ ಅಲ್ಲಿ ಸೆಟಲ್ಮೆಂಟ್ ಮಾಡ್ಲಿಕ್ಕೆ ಸಿಗುತ್ತೆ. ಓಕೆ. ಯಾವ್ದಾದ್ರು ಒಂದು ಪ್ರಕರಣ ಬಂದ್ರೆ ಬೀಟ್ ವ್ಯವಸ್ಥೆಯನ್ನ ಅವ್ನಿಗೆ ಖುಷಿ ಆಗುತ್ತೆ, ಅಲ್ಲಿ ಸೆಟಲ್ಮೆಂಟ್ ಗೆ ಅದೊಂದು ಕಾರಣ ಆಗುತ್ತೆ. ನೀವು ಒಂದು ಯಾವುದೇ ಗ್ರಾಮ ಆಗ್ಲಿ, ಮಂಗಳೂರು ತಾಲೂಕಿನ ಯಾವುದೇ ಗ್ರಾಮಗಳಾಗ್ಲಿ, ಎಲ್ಲಾ ಗ್ರಾಮದಲ್ಲಿ ಎಲ್ಲಿ ಗಾಂಜಾ ನಡೆಯುತ್ತೆ, ಎಲ್ಲಿ ಮಟ್ಕ ದಂಧೆ ಇದೆ, ಎಲ್ಲಿ ಸ್ಕಿಲ್ ಗೇಮ್ ಇದೆ, ಆ ಊರಿನ ಗ್ರಾಮಸ್ಥರಿಗೆ ಗೊತ್ತುಂಟು, ಪೊಲೀಸರಿಗೆ ಯಾಕೆ ಗೊತ್ತಿಲ್ಲ? ಈಗ ಈ ನಿತೇಶ್ ಬೆಲ್ಚಾಡ್ ಕಥೆ ಏನು, ಆ ಭಾಗದಲ್ಲೂ ಕೂಡ ಆ ರೀತಿ ಏನಾದ್ರು ಇಲ್ಲಿಗಲ್ ಆಕ್ಟಿವಿಟೀಸ್ ಇದೆಯಾ ಹೇಗೆ? ಅಲ್ಲ, ಎಲ್ಲಾ ಗ್ರಾಮದಲ್ಲೂ ಇಲ್ಲೂ ನಡೀತದೆ. ಕೆಲವು ಪ್ರದೇಶಗಳಿವೆ ಅಲ್ಲಿ ಗಾಂಜಾ ವ್ಯಾಪಕವಾಗಿ ನಡೀತಾ ಉಂಟು. ಎಲ್ಲ ವಿದ್ಯಾರ್ಥಿಗಳು ಟಾರ್ಗೆಟ್ ಏನೆಲ್ಲ ನಡೀತಿದೆ ಎಲ್ಲ ಗೊತ್ತು. ಎಲ್ಲವೂ ಯಾರೆಲ್ಲ ಎಷ್ಟು ಮಂದಿ ಕೆಲಸಕ್ಕೆ ಹೋಗ್ತಾ ಇಲ್ಲ, ಎಷ್ಟು ಮಂದಿ ಅದರಲ್ಲಿ ಹಿಂದೆ ಇದ್ದಾರೆ, ಎಷ್ಟು ಪೆಡ್ಲರ್ ಇದ್ದಾರೆ, ಎಲ್ರಿಗೂ ಊರಿನವ್ರಿಗೆ ಗೊತ್ತುಂಟು. ಯಾಕೆ ಪೊಲೀಸರಿಗೆ ಗೊತ್ತಿಲ್ಲ? ಪೊಲೀಸರಿಗೆ ಗೊತ್ತುಂಟು. ಅವ್ರನ್ನ ಇಟ್ಕೊಂಡು ಹೋಗ್ತಾರೆ, ಮಾಗಿನ ಬಿಟ್ಕೊಳ್ತಾರೆ, ಬಿಟ್ಕಳಿಸ್ತಾರೆ. ಏನು ಯಾವ್ದು ಕೇಸ್ ಇಲ್ಲ, ಏನಿಲ್ಲ. ಈಗ ಸರಿ, ಈಗ ಅಲ್ಲ ಸರ್, ಯಾಕಂದ್ರೆ ಈ ಕೇಸ್ಗಳನ್ನ ನೋಡಿದಾಗ ಅಂದ್ರೆ ಈ ಕೇಸ್ಗಳನ್ನ ನೋಡಿದಾಗ ಇಲ್ಲ, ನಿತೇಶ್ ಬೆಲ್ಚಾಡ್ ಅವರ ಕೇಸಿನ ಅಪ್ಡೇಟ್ ಮಾಡ್ಬೇಕು ಸರ್, ನಾವು ಮಾಡ್ತೀವಿ ನೋ ಡೌಟ್ ಆ ಒಂದು ವಿಚಾರಗಳಲ್ಲಿ.
ಅಂಡ್ ನಾವು ಕೇಳುವಂಥದ್ದು ಅಂದ್ರೆ ಅಲ್ಲೂ ಕೂಡ ಈ ರೀತಿ ಗಾಂಜಾ ಎಫೆಕ್ಟ್ ಇತ್ತ, ಆ ರೀತಿ ಒಂದು ಇಲ್ಲಿಗಲ್ ಆಕ್ಟಿವಿಟೀಸ್ ಆಗ್ತಾ ಇತ್ತ ಅಂದ್ರೆ ತಾವು ಹೇಳಿದಂತ ನಿತೇಶ್ ಬೆಲ್ಚಡ್ ಅವರ ಕೇಸ್ ನಲ್ಲಿ ಅದನ್ನು ಕೇಳ್ತಾರೆ. ಯಾಕಂದ್ರೆ ಡಿಪಾರ್ಟ್ಮೆಂಟ್ ಇದನ್ನ ಪ್ರೋಗ್ರಾಮ್ ಅನ್ನ ಡಿಪಾರ್ಟ್ಮೆಂಟ್ ನೋಡ್ತಾ ಇದೆ. ದಟ್ಸ್ ವೈ ಮಾಸ್ಕಿಂಗ್ ವಿತ್ ಯು. ಡಿಪಾರ್ಟ್ಮೆಂಟ್ ಈ ಕಾರ್ಯಕ್ರಮ ನೋಡ್ತಾ ಇದೆ, ಜನರು ನೋಡ್ತಾ ಇದ್ದಾರೆ. ಅವನ ಪ್ರಕರಣಕ್ಕೆ ಗಾಂಜಾ ಇದೆ ಇಲ್ವಾ ಅಂತ ನಮ್ಗೆ ಗೊತ್ತಿಲ್ಲ. ಆದ್ರೆ ನಾವು ಎಲ್ಲದಕ್ಕೂ ಹೇಳ್ಕೊಂಡು ಬರೋದು ತಪ್ಪಾಗುತ್ತೆ. ಆದ್ರೆ ಹೇಳುದು ವಿಷಯಗಳು ಈ ರೀತಿ ಇದೆ. ಈಗ ಹೇಳುದು ಮಂಗಳೂರಿನಲ್ಲಿ ದಕ್ಷಿಣ ಜಿಲ್ಲೆ, ಬುದ್ಧಿವಂತರ ಜಿಲ್ಲೆ, ಜಿಲ್ಲೆಯಲ್ಲಿ ಇದು 2ನೇ ಪ್ರಕರಣ, 15 ದಿವಸಕ್ಕೆ 2ನೇ ಪ್ರಕರಣ. ಕರೆಕ್ಟ್. ನಿಜ. ಇಲ್ಲ, ಗಂಭೀರವಾಗಿರೋದು ಪ್ರಕರಣ, ನೋ ಡೌಟ್. ಯಾಕಂದ್ರೆ 2ನೇ ಪ್ರಕರಣ ಈ ರೀತಿ ಮರುಕಳಿಸ್ತಾ ಇದೆ ಅಂತ ಬಂದಾಗ. ಎಸ್ ಸರ್. ಈ ರೀತಿ ಆದ್ರೆ ದಕ್ಷಿಣ ಕನ್ನಡ, ಉತ್ತರ ಪ್ರದೇಶದಲ್ಲಿ ಆಗುತ್ತೆ. ಎಲ್ಲ ಪ್ರಕರಣಗಳು ಎಂತ ಗೊತ್ತುಂಟಾ, ಕಾಣೆಯಾಗುವ ಪ್ರಕರಣಗಳು ಸಾಮಾನ್ಯ ಆಗಿ ಹೋಗುತ್ತೆ. ಪ್ರಕರಣ 2ನೇ ಪ್ರಕರಣ, ಇದು 2ನೇ ಪ್ರಕರಣಕ್ಕೆ ಸ್ವಲ್ಪ ಗಂಭೀರ ಸ್ವರೂಪ ಬಂದಿದೆ. 2 ಪ್ರಕರಣಗಳು ನನ್ನ ಪ್ರಕಾರ ತನಿಖೆ ಆಗ್ಬೇಕು. ಯಾಕಂದ್ರೆ ಭರತ್ ಶೆಟ್ಟಿ ಅವರು ನಮ್ಮ ಮೂಡ್ಕರರ ಗ್ರಾಮ, ಅದು ಮಂಗಳೂರು ನಗರ ಉತ್ತರ ಬೀಳುತ್ತೆ. ಅವರು ಕೂಡ ಇದರ ಬಗ್ಗೆ ಗಂಭೀರವಾದ ಒಂದು ಇದು ತಗೊಳ್ಬೇಕು. ಓಕೆ ಎಸ್ ಸರ್. ಭರತ್ ಶೆಟ್ಟರ್ ಗ್ರಾಮಕ್ಕೆ ಸೇರುತ್ತೆ, ಅವರ ಜಾಗಕ್ಕೆ ಸೇರುತ್ತೆ ಅಲ್ವಾ ನಿತೇಶ್ ಬೆಲ್ಚಾಡ್ ಅವರು? ನಮ್ಮ ಸಂಘಟನೆ ಪರಿಸರಿಕೊಳ್ಳೋರಿದ್ದಾರೆ. ಖಂಡಿತ ಸಂಘಟನೆಯಿಂದ ಅದರ ಬಗ್ಗೆ ನಾವು ಮಾತಾಡ್ತೇವೆ, ಅಲ್ಲಿ ಹೋಗುವಂತ ಕೆಲಸವನ್ನ ಖಂಡಿತ ಮಾಡ್ತೇವೆ. ಓಕೆ ಎಸ್ ಸರ್, ಥ್ಯಾಂಕ್ ಯು. ಒಂದು ಆ ವಿಚಾರವನ್ನು ಕೂಡ ಮತ್ತೆ ಬೆಳಕಿಗೆ ತಂದ್ರಿ, ತಾವು ಗಮನಕ್ಕೆ ತಂದ್ರಿ. ಥ್ಯಾಂಕ್ ಯು, ಧನ್ಯವಾದಗಳು. ಇದೆಲ್ಲವೂ ಕೂಡ ನಮ್ಮ ಜನರು ನೋಡ್ತಾ ಇದ್ದಾರೆ, ಜೊತೆಗೆ ನಮ್ಮ ಡಿಪಾರ್ಟ್ಮೆಂಟ್ ನೋಡ್ತಾ ಇದೆ. ಡಿಪಾರ್ಟ್ಮೆಂಟ್ ಇದರಲ್ಲಿ ಫಾಲೋ ಅಪ್ ಮಾಡಬೇಕಾಗುತ್ತೆ, ತಮ್ಮಗಳ ಜವಾಬ್ದಾರಿ. ನೋಡಿ, ತಾವುಗಳು ಮರೆತಿರಬಹುದು ತಮ್ಮ ಕರ್ತವ್ಯವನ್ನ, ತಮ್ಮ ಜವಾಬ್ದಾರಿ ಅಂತ. ಜನರು ಮರೆಯುವಂತ ವಿಚಾರಗಳೆಲ್ಲ. ಯಾಕಂದ್ರೆ ಆ ಒಂದು ಹುಡುಗನ ಕುಟುಂಬ, ತಂದೆ ತಾಯಿ ಮರಿಲಿಕ್ಕೆ ಚಾನ್ಸೇ ಇಲ್ಲ. ಹೇಗ್ ಮರಿತೀರಾ ತಾವುಗಳು, ಹೇಗ್ ಮರಿತೀರಾ ಅನ್ನೋದು ಪ್ರಶ್ನೆ. ಜೊತೆಗೆ ಈಗ 2ನೇ ಪ್ರಕರಣ ಈಗ ಮರುಕಳಿಸ್ತಾ ಇದೆ, ನಾಪತ್ತೆ ಪ್ರಕರಣ. ಅಂದ್ರೆ ಮಂಗಳೂರು ಅಥವಾ ದಕ್ಷಿಣ ಕನ್ನಡ ಜಿಲ್ಲೆ ಏನಾಗ್ತಾ ಇದೆ ಅಂತ ಪ್ರಶ್ನೆ. ಅಂದ್ರೆ ಈ ಮಕ್ಕಳು ಕಾಣೆ ಆಗ್ತಾ ಇದ್ದಾರೆ ಅಂತ ಬಂದಾಗ, ಈ ಯುವಕರು ಕಾಣೆ ಆಗ್ತಾ ಇದ್ದಾರೆ ಅಂತ ಬಂದಾಗ, ಇಟ್ಸ್ ಬ್ಲಾಕ್ ಮಾರ್ಕ್ ಅಲ್ವಾ ತಮ್ಗಳಿಗೆ, ಕಪ್ಪು ಚುಕ್ಕೆ ಅಲ್ವಾ ತಮ್ಗಳಿಗೆ? ಎಸ್, ಏನ್ ಮಾಡ್ತಾ ಇದ್ದೀರಾ ತಾವುಗಳು ಅಂತ ಪ್ರಶ್ನೆ. ಬರ್ತೇನೆ, ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರುಲಿಂದ ಸರ್? ಫ್ರಾನ್ಸಿಸ್ ಅವರು, ಉಡುಪಿಯಿಂದ. ನಮಸ್ತೆ ಫ್ರಾನ್ಸಿಸ್ ಅವರೇ, ಮಾತಾಡಿ ಸರ್. ಏನಂದ್ರೆ ಈಗ ನೋಡಿ, ಒಂದು ವೇಳೆ ಶ್ರೀಮಂತರ ಮಕ್ಕಳು ಆಗಿದ್ದಿದ್ರೆ, ಯಾವುದಾದ್ರು ರಾಜಕೀಯ ವ್ಯಕ್ತಿ ಅಥವಾ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಮಕ್ಕಳು ಆಗಿದ್ದಿದ್ರೆ ಇಷ್ಟೊತ್ತಿಗೆ ತುಂಬಾ ನ್ಯೂಸ್ ಅಲ್ಲಿ ಬರ್ತಿತ್ತು, ತುಂಬಾ ಎಲ್ಲ ಬರ್ತಿತ್ತು. ಆದ್ರೆ ಬೇಕಂದ್ರೆ ಒಂದು ಸಾಮಾನ್ಯ ಹುಡುಗ ನಾಪತ್ತೆ ಆದಾಗ ಮೀಡಿಯಾ ಕವರೇಜ್ ಕೂಡ ಅಷ್ಟು ಸಿಕ್ಕಿಲ್ಲ. ಯಾಕಂದ್ರೆ ದೊಡ್ಡ ದೊಡ್ಡ ಮೀಡಿಯಾ ಚಾನೆಲ್ಗಳು ಕರ್ನಾಟಕದಲ್ಲಿ ಇರುವವರು ಎಲ್ಲರೂ ಅಷ್ಟು ಧ್ವನಿ ಎತ್ತಿಲ್ಲ. ಈಗ ನೀವು ಕಾರ್ಯಕ್ರಮ ಮಾಡ್ತಿದ್ದೀರ, ನೀವು ಯಾವಾಗ್ಲೂ ಪ್ರತಿ ನಿಮಿಷದ ಬಗ್ಗೆ ಕಾರ್ಯಕ್ರಮ ಮಾಡ್ತೀರಾ. ಅದೇ ಯಾವ್ದಾದ್ರು ರಾಜಕಾರಣಿಗಳಿಗೆ ಸಂಬಂಧಪಟ್ಟದ್ದು ಯಾವ್ದಾದ್ರು ಆಗಿದ್ರೆ ಮೀಡಿಯಾ ಕವರೇಜ್ ತುಂಬಾ ಇರುತ್ತೆ. ಇಲ್ಲಿ ಜನರು ಪ್ರತಿಭಟನೆ ಮಾಡಿದ ನಂತರ ಪೊಲೀಸರ ತನಿಖೆಗೆ ಮುಂದೆ ಆಗುವುದು ತುಂಬಾ ದುರದೃಷ್ಟಕರ. ಯಾಕಂದ್ರೆ ಸಾಮಾನ್ಯ ಒಂದು ಮಗು ಆಗ್ಲಿ, ಯಾರದೇ ಆಗಿರ್ಲಿ, ಅದೊಂದು ಭಾರತದ ಪ್ರಜೆ ಆಗಿರುವಾಗ ಯಾವ ಜಾಗದಲ್ಲಿ ಅದು ಚಪ್ಪಲಿಯನ್ನು ಸಿಕ್ಕಿತಂದು ಹೇಳ್ತಾರೆ, ಮರುದಿನ ಬಂದ್ರಂತೆ ಪೊಲೀಸ್ ನಾಯಿಗಳು. ಹಾಗೆಲ್ಲ, ಯಾಕಂದ್ರೆ ಯಾವ್ದೋ ಗೊತ್ತಾಯ್ತು ಇಮಿಡಿಯೇಟ್ ಬಂದ್ರೆ ಪೊಲೀಸ್ ನಾಯಿಗಳು ಆ ವಾಸನೆಯನ್ನು ಗುರುತಿಡ್ಕೊಂಡು ಹೋಗುವ ಸಾಧ್ಯತೆ ಇರುತ್ತೆ. ಒಮ್ಮೆ ಅದು ಜಾಗ ಕಂಟಮಿನೇಟ್ ಆದ ನಂತರ ಅಲ್ಲಿ ಪೊಲೀಸ್ ನಾಯಿಗಳು ಯಾವ ನಾಯಿ ಬಂದು ಇರ್ತಾನೆ. ಯಾಕಂದ್ರೆ ಅದು ಏನು ಯೂಸ್ ಇಲ್ಲ. ಯಾಕಂದ್ರೆ ಜಾಗದಲ್ಲಿ ತುಂಬಾ ಜನ ಓಡಾಡಿದ ನಂತರ ಯಾವುದೇ ಸುಳಿವು ಸಿಗಲ್ಲ. ಮತ್ತೆ ಹಿಂದೂ ಸಂಘಟನೆಯವರು ಪ್ರತಿಭಟನೆ ಮಾಡಿದ ಕಣಕ್ಕೆ ಇಳಿದು ಮಾಡುವುದಲ್ಲ. ಯಾಕಂದ್ರೆ ಆದ ಕೂಡಲೇ ಅದಕ್ಕೆ ಏನು ಫಸ್ಟ್ ಏನು ಪ್ರಿಫರೆನ್ಸ್ ಕೊಡ್ಬೇಕು ಅದನ್ನು ಕೊಡ್ಬೇಕು. ಆದ್ರೆ ಬೇಸರ ಅಂದ್ರೆ ಇದು ನಡೀತಾ ಇರೋ ವಿಷಯ ಎಷ್ಟು ವರ್ಷಗಳಿಂದ. ಹಣವಂತರ ಮಕ್ಕಳು ಏನಾದ್ರೂ ನಾಪತ್ತೆ ಆದಾಗ ಮಾಡುವ ತೆಗೆದುಕೊಳ್ಳುವ ಕ್ರಮ ಬಡವರಿಗೆ ಸಿಗುವುದಿಲ್ಲ. ಇದು ಸತ್ಯ ವಿಷಯ, ಎಲ್ಲರಿಗೂ ಗೊತ್ತು. ಆದ್ರಿಂದ ನಮ್ಮ ಪೊಲೀಸ್ನವರು ಆದಷ್ಟು ಬೇಗ ತನಿಖೆ ಮಾಡಿ ಇದರಲ್ಲಿ ಧರ್ಮದ ಯಾವುದೇ ಆಂಗಲ್ ಬೇಡ. ಯಾವುದೇ ತನಕ ಪೊಲೀಸರು ಆರೋಪ ನೀಡಿದ್ರು ಅಷ್ಟು ತನಕ ನಾವು ಸಹಕರಿಸಿ ಆ ಹುಡುಗನ ಪತ್ತೆ ಆದ್ರೆ ನಮ್ಗೆ ಸಂತೋಷ, ಅಷ್ಟೇ ನಮ್ದೊಂದು ಅಭಿಪ್ರಾಯ ಅಲ್ವಾ? ಎಸ್ ಸರ್, ಥ್ಯಾಂಕ್ ಯು, ಧನ್ಯವಾದಗಳು. ಎಸ್ ಸರ್, ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. 100ಕ್ಕೆ 100 ಸತ್ಯವಾದ ಮಾತನ್ನ ಫ್ರಾನ್ಸಿಸ್ ಉಡುಪಿ ಅವರು ಈ ವಿಷಯದಲ್ಲಿ ಹೇಳಿಕೊಂಡ್ರೆ, ನಮ್ಮ ರಾಜ್ಯ ಚಾನಲ್, ಸ್ಯಾಟಲೈಟ್ ಚಾನಲ್ಗಳು ತುಂಬಾ ಕವರೇಜ್ ಮಾಡಿದ್ವಿ. ಓಕೆ, ತುಂಬಾ ಸಪೋರ್ಟ್ ಮಾಡಿದ್ವಿ ವಿಷಯದಲ್ಲಿ. ನೋಡಲಿಕ್ಕೆ ಹೋದ್ರೆ ಬೇರೆ ಚಾನಲ್ಗಿಂತ ತುಂಬಾ ನಮ್ಮ ಚಾನಲ್, ಲೋಕಲ್ ಚಾನಲ್ ಇರ್ಬೋದು ಅಥವಾ ಸ್ಯಾಟಲೈಟ್ ಚಾನಲ್ಗಳು ತುಂಬಾ ಸಪೋರ್ಟ್ ಮಾಡಿದಾವೆ ಈ ವಿಷಯದಲ್ಲಿ. ರಾಜ್ಯ ಮಟ್ಟದಲ್ಲಿ ನ್ಯೂಸ್ ಆಗ್ಲಿಕ್ಕೆ ಸಾಧ್ಯ ಆಯ್ತು. ಓಕೆ, ಜೊತೆಗೆ ಇಲ್ಲಿ ಒಂದು ಮಾತನ್ನ ಹೇಳಿದೆ, ಅಂದ್ರೆ ಶ್ರೀಮಂತರ ಮಕ್ಕಳಾಗ್ತಾರೆ, ಅದು ಫ್ಯಾಕ್ಟ್. ಯಾಕಂದ್ರೆ ಅಪ್ಡೇಟ್ಗಳು ಯಾವ ರೀತಿ ಬರುತ್ತೆ ನೋಡಿ, ಮಾಧ್ಯಮಗಳು ಸುದ್ದಿ ಬಿತ್ತರ ಮಾಡೋದಕ್ಕೂ ಅಪ್ಡೇಟ್ ಕೊಡೋದಕ್ಕೂ ಬಹಳಷ್ಟು 24 ಗಂಟೆ ಒಳಗೆ ಅದು ಗೋಲ್ಡನ್ ಹವರ್ಸ್ ಅಂತ. ಅದೇ ಆ ಸಮಯದಲ್ಲಿ ಎಚ್ಚೆತ್ತುಕೊಂಡಿಲ್ಲ ಆದ್ರೆ ಇನ್ನು ಕಷ್ಟ ಅಂತ. ಆದ್ರೆ ಕ್ಯಾಮರಾಗಳೆಲ್ಲ ಬಂದಾಗಿದೆ.
ಆ ಭಾಗದ ಹೌದು, ಅದ್ರ ಬಗ್ಗೆ ನಾನು- ಅದು ಅದ್ರ ಬಗ್ಗೆ ನಮ್ದೊಂದು ನಾನು ಪ್ರಶ್ನೆ ಏನು ಅಂತ ಹೇಳಿದ್ರೆ, ಅಲ್ಲಿ ಯಾಕೆ ಬಂದಾಗಿದೆ, ಎಷ್ಟು ದಿನದಿಂದ ಬಂದಾಗಿದೆ ಅಂದ್ರೆ ಆ ಭಾಗದ್ದು ಕ್ಯಾಮರಾಗಳು ಅದ್ರ ಬಗ್ಗೆ ನಾನು ಇಲ್ಲ. ಹೇಳ್ತೇನೆ. ಪರಂಗಿಪೇಟೆ ಕ್ಯಾಮರಾಗಳು ಬಂದ್ ಯಾಕೆ ಅಂತ ಕೇಳಿದ್ರೆ, ಅಲ್ಲೇನು ಅಕ್ರಮ ವ್ಯವಹಾರಕ್ಕೆ ಏನು ಸಪೋರ್ಟ್ ಮಾಡ್ತಾ ಇದ್ದಾರಾ, ಗೋಕಳ್ಳತನಕ್ಕಾಗಿರ್ಬೋದು ಅಥವಾ ಬೇರೆ ವಿಷಯಕ್ಕೆ. ನಾನು ಹೇಳೋದು ಆ ವಿಷಯಕ್ಕೆ, ಹಿಂದುತ್ವದ ವಿಷಯದಲ್ಲೇ ಮಾತಾಡ್ತೇನೆ. ನಾನು ಹೇಳಿದ್ರೆ ಗೋಕಳ್ಳತನ ಇರ್ಬೋದು, ಗಾಂಜಾ ಇರ್ಬೋದು, ಇದರ ವಿರುದ್ಧವಾಗಿ ನಾವಿದ್ದೇವೆ. ಅದರ ವಿಷಯಕ್ಕೋಸ್ಕರ ಏನು ಪೊಲೀಸರು ಅದಕ್ಕೆ ಅವರಿಗೇನು ಸಹಕಾರ ನೀಡ್ತಾ ಇದ್ದಾರಾ, ಇಲ್ಲಾಂದ್ರೆ ಬಂದಾಗಿದ್ದನ್ನ ಯಾಕೆ ಅವ್ರು ಸರಿಪಡಿಸ್ಲಿಲ್ಲ ಅಂತ ಕೋಮು ಸೂಕ್ಷ್ಮ ಪ್ರದೇಶದಲ್ಲಿ ಕ್ಯಾಮರಾವನ್ನು ತಕ್ಷಣ ಸರಿ ಮಾಡ್ಬೇಕಿತ್ತಲ್ವಾ, ಯಾಕೆ ಮಾಡಿಲ್ಲ? ಅಂದ್ರೆ ಅಲ್ಲಿ ಕ್ಯಾಮರಾಗಳು ವರ್ಕ್ ಆಗ್ತಾ ಇಲ್ಲ. ಇದು ಪೊಲೀಸ್ ಠಾಣೆಯಿಂದ ಹಾಕಿದಂತ ಕ್ಯಾಮರಾಗಳು ಯಾವುದು ವರ್ಕ್ ಆಗ್ತಾ ಇಲ್ಲ. ಪೊಲೀಸ್ ಠಾಣೆ ಹತ್ರ ಕೂಡ ಹೇಳ್ತೇನೆ ನಾನು. ದಿಗಂತ್ ಕಾಣೆಯಾಗಿ ಎರಡು ದಿನ ಆಗುತ್ತೆ. ಆ 2 ದಿನದಲ್ಲಿ ಯಾವುದೇ ರೀತಿಯ ಪ್ರಕ್ರಿಯೆ ನಡೆಯುವುದಿಲ್ಲ ಪೊಲೀಸ್ ಇಲಾಖೆಯಿಂದ. ಸೊ ಅವ್ರ ಹತ್ರ ಎಸ್ ಐ ಅವ್ರ ಹತ್ರ ನಾನೇ ಖುದ್ದಾಗಿ ಕೂತ್ಕೊಂಡಿದ್ದೆ ಮನೆಯಲ್ಲಿ ಮಾತಾಡುವಾಗ, ತಾಯಿ ಜೊತೆ ಮಾತಾಡುವಾಗ ನಾನೇ ಖುದ್ದಾಗಿ ಕೇಳಿದ್ದೇನೆ, ನೀವು ಯಾಕೆ ನೀವು ಆ 2 ದಿನದಲ್ಲಿ ಆ 2 ದಿನ ಅದು ಗೋಲ್ಡನ್ ಅವರ್ ಅಂತ ಹೇಳ್ತಾರೆ, 24 ಅವರ್ ಏನಿದೆ ಅದು ಗೋಲ್ಡನ್ ಅವರ್ಸ್ ಅಂತ ಹೇಳಿ. ಸೊ ಆ 2 ದಿನದಲ್ಲಿ ಯಾವುದೇ ಪ್ರಕ್ರಿಯೆ ಪೊಲೀಸ್ನವರಿಂದ ನಡೆದಿಲ್ಲ. ಅವ್ರ ಹತ್ರ ಕೇಳುವಾಗ ಅವ್ರು ಹೇಳ್ತಾರೆ, ಅದು ನಾವು ರೈಲ್ವೆ ಅವರು ನೋಡ್ತಾರೆ ಅಂತೇಳಿ ನಾವು ಬಿಟ್ಟಿದ್ದೇವೆ ಅಂತೇಳಿ. ಸೊ ಅಂತ ಒಂದು ಬೇಜವಾಬ್ದಾರಿಯ ಒಂದು ಉತ್ತರವನ್ನು ನಮ್ಗೆ ಕೊಟ್ಟಿದ್ದಾರೆ. ಅಂದ್ರೆ ರೈಲ್ವೆ ಡಿಪಾರ್ಟ್ಮೆಂಟ್ನವರು ಈ ಕೇಸ್ ನೋಡ್ತಾ ಇದ್ರು, ಅದಕ್ಕೋಸ್ಕರ ನಾವು ಎಂಟ್ರಿ ಆಗಿಲ್ಲ ಅಂತೇಳಿ ಹೇಳಿದ್ದಾರೆ. ಓಕೆ, ಯಾರು? ನಮ್ಮ ಗ್ರಾಮಾಂತರ ಠಾಣೆಯವರು, ಬಂಟ್ವಾಳ. ಮತ್ತೊಂದು ನೋಡಿ, ಅಲ್ಲಿ ಒಂದು ಕಾಲೇಜ್ ಬಂದು ತಿರುಗುತ್ತೆ. ಇದು ಮನೆಯಲ್ಲೇ? ಹೌದು, ಮನೆಯಲ್ಲಿ ಹೇಳಿ. ಅದಕ್ಕೋಸ್ಕರ ಅಲ್ಲಿ ನೋಡಿ, ಅಲ್ಲಿ ಆ 2 ದಿನ ವೇಸ್ಟ್ ಆಗಿದೆ. ಅಲ್ಲಿಂದ ನಮ್ಗೆ ಆ 2 ದಿನ ಏನೂ ಮಾಡಿಲ್ಲ. 2 PC ಅವರನ್ನು ಕೊಟ್ಟಿದ್ದಾರೆ ನಮ್ಗೆ. PC ಅವರು ಬಂದು ಅಲ್ಲಿ ಆ ಕಡೆ ಈ ಕಡೆ ಮರದ ಪೊದೆಗಳಲ್ಲಿ ನೋಡಿದ್ದಾರೆ ಅಷ್ಟೇ, ಅದು ಬಿಟ್ಟು ಬೇರೆ ಏನು ಮಾಡಿಲ್ಲ. 3ನೇ ದಿವಸ ನಾವೇನು ಊರಿನವರು ಮತ್ತು ಸಂಘಟನೆಯವ್ರ ಜೊತೆ ಏನು ಪ್ರತಿಭಟನೆ ಮಾಡಿದೆಯೋ ಅದರ ನಂತರ ಎಲ್ಲ ಬರಲಿಕ್ಕೆ ಶುರುವಾಯಿತು. ಎಲ್ಲ ಪಾರ್ಟಿ ಲೀಡರ್ ಅವರು ಬಂದರು, ಎಲ್ಲ ಸಂಘಟನೆಯವರು ಬಂದರು, ಮೀಡಿಯಾದವರು ಬಂದರು, ಎಲ್ಲ ಬಂದರು. ಅದರ ನಂತರನೇ ಬಂದದ್ದು, ಅದರ ನಂತರನೇ ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ. ಆ 2 ದಿನದಲ್ಲಿ ಏನು ಕೂಡ ಆಗಿಲ್ಲ. ಅಲ್ಲಿ ಡಿಪಾರ್ಟ್ಮೆಂಟ್ ಇಂದ ಏನೂ ಆಗಿಲ್ಲ, ಝೀರೋ. ಅಲ್ಲಿ 2 ದಿನ ವೇಸ್ಟ್ ಮಾಡಿದ್ದಾರೆ. ಅಲ್ಲಿ ಒಂದು ನಾ ಹೇಳಿದೆ, ದೇವಸ್ಥಾನದ ಮುಂದುಗಡೆ ಒಂದು ಕಾಲೇಜ್ ಬಂದು ಹೋಗುತ್ತೆ. ಅದು ದೇವರ ನಮ್ಮ ಆಂಜನೇಯನ ಕಾರ್ಣಿಕವೋ ಏನೋ ಗೊತ್ತಿಲ್ಲ. ಆ ಕಾರ್ ಏನಿದೆ ಅದು ಎಲ್ಲಿ ಕೂಡ ಕವರ್ ಆಗಿಲ್ಲ, ಯಾವುದೇ ಕ್ಯಾಮರಾಕ್ಕೂ ಕೂಡ. ಎಲ್ಲಿ ಕೂಡ ಪರಂಗಿಪೇಟೆ ವಿಷಯದಲ್ಲಿ ಬರುವಾಗ ಪರಂಗಿಪೇಟೆಯ ಯಾವುದೇ ಕ್ಯಾಮರಾ ಕೂಡ ವರ್ಕಿಂಗ್ ಇಲ್ಲ. ಅಲ್ಲಿ ಪರಂಗಿಪೇಟೆ ಸಿಟಿ ಅಲ್ಲಿ ಹೌದು, ಅಲ್ಲಿ ಔಟ್ ಪೋಸ್ಟ್ ಇದೆ. ಔಟ್ ಪೋಸ್ಟ್ ಮುಂದೆನೆ CC ಕ್ಯಾಮರಾ ಇದೆ ಅಲ್ಲಿ, ಅದು ವರ್ಕಿಂಗ್ ಇಲ್ಲ. ಕೇಳುವಾಗ ಹೇಳ್ತಾರೆ ಅದು ಎಲೆಕ್ಷನ್ ಟೈಮಲ್ಲಿ ಮಾತ್ರ ಓಪನ್ ಮಾಡೋದು ಅಂತೇಳಿ. ಅದು ಕೂಡ ವರ್ಕೌಟ್. ಒಂದ್ ನಿಮಿಷ, ಅದು ಹೌದು, ಅದು ಓಪನ್ ಇಲ್ಲ. ಸೆಕೆಂಡ್ ಆಗಿ ಹೇಳ್ತಾರೆ ಅಲ್ಲಿ ಅದಕ್ಕೆ ಕನೆಕ್ಷನ್ ಕೊಡ್ಲಿಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ, ಅದಕ್ಕೆ ಪವರ್ಗೆ ದುಡ್ಡಿಲ್ಲ ನಮಗೆ ಪವರ್ ಕೊಡ್ಲಿಕ್ಕೆ ಅಂತ ಇಂಥ ಒಂದು ಬೇಜವಾಬ್ದಾರಿಯ ಉತ್ತರವನ್ನು ಕೊಡ್ತಾರೆ. ಅತಿ ಸೂಕ್ಷ್ಮ ಪ್ರದೇಶ ಈ ಪರಂಗಿಪೇಟೆ, ಎಲ್ಲರಿಗೂ ಗೊತ್ತಿರಬಹುದು, ಜಿಲ್ಲೆಯ ಹೆಚ್ಚಿನ ಜನರಿಗೆ ಗೊತ್ತಿದೆ ಪರಂಗಿಪೇಟೆ ಅನ್ನೋದು ಏನು ಅಂತೇಳಿ. ಸೊ ಇದುವರೆಗೆ ನಾವು ಕೇಳಿದ್ರೆ ಅಂತ ಒಂದು ಬೇಜವಾಬ್ದಾರಿಯ ಒಂದು ಉತ್ತರವನ್ನು ಹೇಳ್ತಾರೆ. ಅಲ್ಲಿ ನಮಗೆ ಅದಕ್ಕೆ ಕರೆಂಟ್ ಕೊಡ್ಲಿಕ್ಕೆ ನಮ್ಮ ಹತ್ರ ಹಣ ಇಲ್ಲ, ಅದು ಮತ್ತೆ ಎಲೆಕ್ಷನ್ ಟೈಮಲ್ಲಿ ಮಾತ್ರ ಆನ್ ಆಗುತ್ತೆ. ಸೊ ಇಂಥ ಉತ್ತರನ ಅವರ ಬಾಯಿಂದ ಕೇಳೋದಾದ್ರೆ ಇನ್ನು ದಿಗಂತ ಸಿಗೋದು ನಮಗೆ ಡೌಟೇ ಆಗುತ್ತೆ. ನಮಗೆ ಇವತ್ತಿಗೆ 6 ದಿನ ಆಗುತ್ತೆ, ಏನಿಲ್ಲ. ಕೇಳುವಾಗ ಒಂದು ರಿಪೋರ್ಟ್ ಇಲ್ಲ, ರಿಪೋರ್ಟ್ ಕೇಳಿದ್ರೆ ರಿಪೋರ್ಟ್ ಇಲ್ಲ, 1.5 ತಿಂಗಳಂತ ಹೇಳ್ತಾರೆ. ಅಂತ ಒಂದು ಉಡಾಫೆ ಉತ್ತರವನ್ನು ಈ ಜವಾಬ್ದಾರಿಯ ಪೊಲೀಸ್ನವರು ನಮಗೆ ಹೇಳ್ತಾರೆ. ಓಕೆ, ಗ್ರೇಟ್ ಅಂತ ಹೇಳಿ ನಾವು ನಮ್ಮ ಡಿಪಾರ್ಟ್ಮೆಂಟ್ಗೆ ಹೇಳಬೇಕಾಗುತ್ತೆ, ಗ್ರೇಟ್ ಅಂತೇಳಿ. ಯಾಕಂತ ಬಂದಾಗ ಅಲ್ಲಿ ಫರಂಗಿಪೇಟೆ ಪ್ರದೇಶ ಜೊತೆಗೆ ನಾಟ್ ಓನ್ಲಿ ಈ ಕೋಮು ಸೂಕ್ಷ್ಮ ಈ ವಿಚಾರಗಳ ಒಂದು ಕಡೆ ಆದ್ರೆ, ಜೊತೆಗೆ ಅಲ್ಲಿರುವಂತಹ ಟ್ರಾಫಿಕ್ ಆ ಒಂದು ವ್ಯವಸ್ಥೆ ಅಲ್ಲಿ ನೋಡಿದಾಗ ಅಲ್ಲಿ CC ಕ್ಯಾಮರಾಗಳು ನಾವು ಹಾಕಿದ್ದಾರೆ ಇದೆ ಅಂತ ಹೇಳಿ ನಾವು ಅನ್ಕೊಂಡ್ರೆ ವರ್ಕ್ ಆಗ್ತಾ ಇಲ್ಲ ಅಂತ ಟೆಕ್ನಾಲಜಿ ವಿಷಯ ಬರುವಾಗ CC ಕ್ಯಾಮರಾ ಲಾಸ್ಟ್ ಆಪ್ಷನ್ ನಮಗೆ, ಸರಿ ಅಲ್ಲ? ಹೌದು, ಎಲ್ಲ ಜನರಿಗೆ ಗೊತ್ತಿದೆ CC ಕ್ಯಾಮರಾ ಲಾಸ್ಟ್ ಆಪ್ಷನ್ ಅಂತ ಹೇಳಿ. ಸೊ ಅದೇ ವರ್ಕಿಂಗ್ ಇಲ್ಲ ಅಂದ್ರೆ ಮತ್ತೆ ಏನು ಹೇಗೆ ಸಿಗುತ್ತೆ ಇವರಿಗೆ? ಏನು ಬಂದು ಹೋಗಿದೆ ಅಂತ ಇದ್ದಾಗ ಇಷ್ಟು ಪ್ರೈವೇಟ್ ಕ್ಯಾಮರಾಗಳಿರುತ್ತೆ ಅಥವಾ ಗೌರ್ಮೆಂಟ್ ಕ್ಯಾಮರಾಗಳಿರುತ್ತೆ. ಓಕೆ, ಅದನ್ನ ಟ್ರ್ಯಾಕ್ ಮಾಡಿ ಇಷ್ಟೊತ್ತಿಗೆ ತೆಗಿಬೋದಿತ್ತು. ಕರೆಕ್ಟ್. ಎಷ್ಟು ಟೆಕ್ನಾಲಜಿ ಇದೆ ಅಂತ ಹೇಳಿದ್ರೆ ನಮ್ಮ ಡಿಪಾರ್ಟ್ಮೆಂಟ್ ಹತ್ರ, ಅದನ್ನ ಬೇರೆ ಉಪಯೋಗಕ್ಕಾಗುತ್ತೆ. ಯಾಕೆ ಈ ವಿಷಯದಲ್ಲಿ ಆಗಿಲ್ಲ? ನಿಜ, 100ಕ್ಕೆ 100. ಒಂದು ಚಿಕ್ಕ ಕೇಸ್ ಆದಾಗ, ಲವ್ ಜಿಹಾದ್ ಅಥವಾ ಗೋಹತ್ಯೆನ ತಡೆದ ಕೇಸ್ ಆದಾಗ ರಾತ್ರಿ 2 ಗಂಟೆ 3 ಗಂಟೆ ಬಂದು ಮನೆಯೊಳಗಿಂದ ತೆಗೆದು ರಾತ್ರಿ ಕರ್ಕೊಂಡು ಹೋಗ್ತಾರೆ, ನಮ್ಮ ಯುವಕರನ್ನ ಬಂಧನ ಮಾಡ್ತಾರೆ. ಈ ವಿಷಯದಲ್ಲಿ ಗಾಂಜಾ ವಿಷಯದ ನಾವು ಇಷ್ಟೊಂದು ಆರೋಪ ಮಾಡಿದ್ರು ಕೂಡ ಯಾರನ್ನ ಬಂಧನ ಮಾಡಿಲ್ಲ, ಯಾರ ಬಗ್ಗೆ ವಿಚಾರಣೆಗಳನ್ನು ಮಾಡಿಲ್ಲ ಅಂತ ನಮಗೆ ಇನ್ನು ಮಾಹಿತಿ ಇದೆ. ಸರ್, ಇನ್ನೊಂದು, ನಾವಲ್ಲಿ 3ನೇ ದಿವಸದಲ್ಲಿ ಪ್ರತಿಭಟನೆ ಮಾಡ್ತೇವೆ. ಪ್ರತಿಭಟನೆ ಮಾಡಿದ ಸಂದರ್ಭ ಅಲ್ಲಿ ಪೊಲೀಸ್ ಉಪಠಾಣೆಗೆ ನಾವು ಹೋಗಿ ಧರಣಿ ಕೂತ್ಕೊಳ್ತೇವೆ. ಧರಣಿ ಹೋದ ಸಂದರ್ಭದಲ್ಲಿ ಒಂದು 45 ನಿಮಿಷ OPಯಲ್ಲಿ ಪೊಲೀಸೇ ಇಲ್ಲ, ಅಲ್ಲಿ ಪೊಲೀಸೇ ಇಲ್ಲ.
ನಾವೊಂದು 200-300 ಜನ ಅಲ್ಲಿ ಹೋಗಿ ಧರಣಿ ಕೂತ್ಕೊಂಡಿದ್ದೇವೆ, ಪೊಲೀಸೇ ಇಲ್ಲ. ಇಂಥ ಒಂದು ಪರಿಸ್ಥಿತಿ ಬಂಟ್ವಾಳ ಪೊಲೀಸ್ ಠಾಣೆ ಉಪಠಾಣೆ, ಪರಂಗಿಪೇಟೆ ಉಪಠಾಣೆಯಲ್ಲಿ, ಪರಂಗಿಪೇಟೆ ಸಿಟಿಯಲ್ಲೇ ಇದೆ ಅದು. CC ಕ್ಯಾಮರಾ ವರ್ಕಿಂಗ್ ಇಲ್ಲ, OPಯಲ್ಲಿ ಪೊಲೀಸ್ ಇಲ್ಲ. ತಾವು ಈಗ ಶಾಸಕರ ಗಮನಕ್ಕೆ ತರಲ್ವಾ? ಶಾಸಕರು ನಮ್ಮ ವಿಧಾನಸಭೆ ಅಧ್ಯಕ್ಷರು ಖಾದರ್ ಬರುತ್ತಾರೆ, ಖಾದರ್ ಬರ್ತಾರೆ ಅಲ್ಲಿಗೆ. ಓಕೆ, ಅಂದ್ರೆ ತಮ್ಮ ಫರಂಗಿಪೇಟೆ ಖಾದರ್ ಕಾನ್ಸ್ಟಿಟ್ಯೂನ್ಸಿ ಶಾಸಕರು ಏನ್ ಹೇಳ್ತಾರೆ? ಶಾಸಕರಿಗೆ ಗಮನಕ್ಕೆ ತಂದಿದ್ದೀರಾ? ಜೊತೆ ಅವ್ರ ಗಮನಕ್ಕೆ ಬಂದಿರಬಹುದು. ಇಷ್ಟೆಲ್ಲ ಈಗ ರಾಜ್ಯ ನೀವುಗಳು ಮಾತಾಡಿಲ್ಲ, ಈ ರೀತಿ ಡಿಪಾರ್ಟ್ಮೆಂಟ್ ಈ ರೀತಿ ವೈಫಲ್ಯ, ಈ ರೀತಿ ಪ್ರಾಬ್ಲಮ್ಗಳಿದೆ, ಯಾಕಂದ್ರೆ ಅವರದ್ದು ನೋಡ್ಕೊಳ್ತಾರಲ್ಲ ಅದನ್ನ. ಖಾದರ್ ಜೊತೆ ಮಾತಾಡಿದ್ದಾರೆ. ಅಂದ್ರೆ ಅವರಿಗೆ ಹೋಗಿದೆ ಈಗ ನ್ಯೂಸ್ ಹೀಗೆ ಆಗಿದೆ ಅಂತ, ಆದರೆ ಅವರು ಅಧಿವೇಶನದಲ್ಲಿದ್ದಾರೆ. ಸೊ ಮನೆಯವರ ಸಂಪರ್ಕವನ್ನು ಮಾಡಿದ್ದಾರೆ, ಅವರ ಮನೆಯವರೊಟ್ಟಿಗೆ ಮಾತಾಡಿದ್ದಾರೆ. ಮತ್ತೆ ಇನ್ನೊಂದು, OPಯಲ್ಲಿ ಪೊಲೀಸ್ ಇಲ್ಲ, ಆದರೆ ಪೊಲೀಸ್ ಅವರು ಎದುರುಗಡೆ ಹೋಟೆಲಲ್ಲಿ ಚಹಾ ಕುಡಿತಿದ್ದಾರೆ. ನಾವು ಇಷ್ಟು ಜನ ಸೇರಿದ್ದೇವೆ, ಆ ಚಹಾ ಬಿಟ್ಟು ಕೂಡ ಬರಲಿಲ್ಲ, ಎಲ್ಲ ಆರಾಮ್ಸೆಯಿಂದ ಬರ್ತಾ ಇದ್ದಾರೆ, ಏನಾಗಿದೆ ನೋಡುವ ಅಂತ. ಅದರ ನಂತರ ನಮ್ಮ ಒಬ್ರು ಫ್ರೆಂಡ್ ಧನರಾಜ್ ಅಂತೇಳಿ, ಅವರು 112ಗೆ ಕಾಲ್ ಮಾಡ್ತಾರೆ. ಅವರು 112ಗೆ ಮಾಡಿದ ನಂತರ DYSP ಬರ್ತಾರೆ ಬಂಟ್ವಾಳದ. ಅವ್ರು ಬಂದ ನಂತರ ನಮಗೆ ಭರವಸೆ ಕೊಟ್ಟಿದ್ರು, 2 ದಿನದಲ್ಲಿ ನಾವು ಹುಡುಕಿ ಕೊಡ್ತೇವೆ ಅಂತೇಳಿ. ಇವತ್ತು 6 ದಿನ ಆಯಿತು, ಯಾವುದೇ ರೆಸ್ಪಾನ್ಸ್ ಇಲ್ಲ. SP ಬಂದರು, IG ಬಂದರು, ಎಲ್ಲ ಬಂದರು. ಸೊ ಯಾವುದೇ ರೆಸ್ಪಾನ್ಸ್ ಇಲ್ಲ ಇದುವರೆಗೆ. ನೋಡಿ, ಆ MMR ಜಾಗ ಏನಿದೆ ಆ ಪುದು ಗ್ರಾಮದಲ್ಲಿ, ಏನು ಎಷ್ಟು ಗೋ ಹತ್ಯೆಯ ಕೇಸುಗಳಿರ್ಬೋದು ಎಲ್ಲ ಅಲ್ಲಿಂದಾನೆ. ಕೋಮು ಸೂಕ್ಷ್ಮ ಪ್ರದೇಶ ಅದು, ಪರಂಗಿಪೇಟೆ. ಗುರುಕೃಷ್ಣ ಅನ್ನತಕ್ಕಂಥ ಹುಡುಗನನ್ನು ಅಟ್ಟಾಡ್ಸ್ಕೊಂಡು ಹೊಡೆದ್ರು, ಏನು ಗೋ ಹತ್ಯೆ ಇನ್ಫಾರ್ಮೇಷನ್ ಕೊಟ್ಟಿದ್ದ ಅನ್ನತಕ್ಕಂಥದ್ದಕ್ಕೆ ಅಟ್ಟಾಡ್ಸ್ಕೊಂಡು ಹೊಡೆದ್ರು. ಆ ಪ್ರಕರಣದ ಆರೋಪಿಗಳಿರೋದು ಅದೇ ಜಾಗದಲ್ಲಿ. ದಿನೇಶ್ ಅವರ BJP ಕಾರ್ಯಕರ್ತರಿದ್ದಾರೆ, ಅವರೇನೋ ಇನ್ಫಾರ್ಮೇಷನ್ ಕೊಟ್ಟರು ಅಂತೇಳಿ ಅವರ ಶಾಪ್ ಒಳಗೆ, ಸ್ಟುಡಿಯೋ ಒಳಗೆ ನುಗ್ಗಿ ಅವರನ್ನು ಮರಣಾಂತಿಕ ಹಲ್ಲೆ ಮಾಡಿದರು. ಆರೋಪಿ ಇರುವಂಥ ಜಾಗ ಅಲ್ಲೇ, ಇನ್ನು ಗೋ ಹತ್ಯೆ ನಡೆಯತಕ್ಕಂಥ ಜಾಗ ಅಲ್ಲೇ. ಇಷ್ಟು ಸೂಕ್ಷ್ಮ ಪ್ರದೇಶ ಇದ್ರೂ ಕೂಡ ಅಲ್ಲಿ ಏನಕ್ಕೆ CC ಕ್ಯಾಮರಾಗಳಿಲ್ಲ? ಪೊಲೀಸರ ಏನು ಸಹಕಾರ ನಡೀತಾ ಇದೆಯಾ ಇದೆಲ್ಲ? ಎಸ್, ಇದೇ ಪ್ರಶ್ನೆ. ಏನ್ರಿ ಬಂಟ್ವಾಳ ಪೊಲೀಸರೇ, ಏನ್ ಕತೆ ತಮ್ಮದು ಅನ್ನೋಂಥ ಪ್ರಶ್ನೆ ಬರುತ್ತೆ. ಯಾಕಂದ್ರೆ ಇಡೀ ಜನತೆ ನೋಡ್ತಾ ಇದೆ, ಇಡೀ ನಮ್ಮ ಜಿಲ್ಲೆ ನೋಡ್ತಾ ಇದೆ, ಇಡೀ ನಾಡು ಕೂಡ ನೋಡ್ತಾ ಇದೆ. ಬಂಟ್ವಾಳ ಪೊಲೀಸರು ಎಷ್ಟರ ಮಟ್ಟಿಗೆ ತಮ್ಮ ಪ್ರಾಮಾಣಿಕತೆಯನ್ನ ಮೆರಿತಾ ಇದ್ದಾರೆ. ಎಷ್ಟೋ ಜನರು ಪೆಟ್ಟಿದ್ದಾರೆ ಹುಡುಗರು. ಎಸ್, ಅಲ್ಲ, ಈಗ ಹೇಳಿದಾಗ ಇದನ್ನು ನೋಡಿದಾಗ ಏನಪ್ಪ, ಎಲ್ಲಿ ಬದುಕ್ತಿದೀವಿ ನಾವುಗಳು, ಎಲ್ಲಿ ಇದೀವಿ ಅನ್ನೋ ಪ್ರಶ್ನೆ. ಅಂದ್ರೆ CC ಕ್ಯಾಮರಾಗಳು ವರ್ಕ್ ಆಗ್ತಾ ಇಲ್ಲ ಅಂತೆ. CC ಕ್ಯಾಮರಾಗಳಿವೆ, ಆದ್ರೆ ವರ್ಕ್ ಆಗ್ತಾ ಇಲ್ಲ. ಏನ್ ಕತೆ ಅನ್ನೋ ಪ್ರಶ್ನೆ. ಜೊತೆಗೆ ಇಂತಹ ಪರಿಸ್ಥಿತಿ ಇದೆ ಅಂತ ಬಂದಾಗ ತಾವುಗಳಲ್ಲಿ ಹೋಗಿ ಇನ್ವೆಸ್ಟಿಗೇಷನ್ ಮಾಡಬೇಕು, ನೋಡಬೇಕು, ಚುರುಕಾಗಿರ್ಬೇಕು ಅಂತ ಬಂದಾಗ ರೈಲ್ವೆ ಡಿಪಾರ್ಟ್ಮೆಂಟ್ ನೋಡುತ್ತೆ ಅನ್ನುವಂಥ ಉತ್ತರ ಇದೆಯಲ್ವಾ, ನಾಚಿಕೆ ಆಗ್ಬೇಕು, ನಿಜಕ್ಕೂ ನಾಚಿಕೆ ಆಗ್ಬೇಕು ಇಂಥ ಉತ್ತರಗಳಿಗೆ. ಯಾಕಂದ್ರೆ ಇಂತಹ ವಿಚಾರಗಳು ಯಾರೋ ಪವರ್ಫುಲ್ ಆಗಿರುವಂತಹ ವ್ಯಕ್ತಿಗಳ ಮನೇಲಿ ಆಗಿದ್ರೆ, ಆ ಮಕ್ಕಳಿಗೆ ಆಗ್ತಿದ್ರೆ ಇದೇ ಉತ್ತರವನ್ನು ತಾವುಗಳು ಹೇಳ್ತಾ ಇದ್ರೆ ಎಲ್ಲಿಡ್ತಿದ್ರಿ ತಾವುಗಳು? ತಮ್ಗಳಿಗೆ ಇಂತಹ ಪರಿಸ್ಥಿತಿ ಬರ್ತಾ ಇದ್ರೆ ಏನ್ ಹೇಳ್ತಾ ಇದ್ರಿ ತಾವುಗಳು ಅನ್ನುವಂಥ ಪ್ರಶ್ನೆ. ಹಾಗಾದ್ರೆ ಇಂತಹ ಬಡ ಜೀವಿಗಳಿಗೆ ಬೆಲೆ ಇಲ್ವಾ ಅಂತ ಪ್ರಶ್ನೆ. ಯಾಕಂದ್ರೆ ಇದು 2ನೇ ಪ್ರಕರಣ, ಈ ರೀತಿ ನಾಪತ್ತೆಯ ಪ್ರಕರಣ ಕಂಟಿನ್ಯೂಸ್ ಆಗಿ ದಾಖಲಾಗ್ತಾ ಇರುವಂತದ್ದು. ನಂಗೆ SP ಅವ್ರ ಜೊತೆ ಕೂಡ ಮಾತಾಡ್ಬೇಕು, ನಾನು ಮಾತಾಡ್ತೇನೆ. ಬಿಫೋರ್ ದಟ್ ಈ ಒಂದು ವಿಚಾರದ ಬಗ್ಗೆ ಅಪ್ಡೇಟ್ ಬೇಕಾಗಿದೆ. SP ಅವ್ರ ಜೊತೆ ಕೂಡ ನಾನು ಮಾತಾಡಬೇಕು. ಬಿಫೋರ್ ದಟ್ ನನಗೆ ಆ ಒಂದು CC ಕ್ಯಾಮರಾದ ದೃಶ್ಯಾವಳಿಯನ್ನ ಹಾಕಿ ಆ ಕಾಲೇಜ್ ಕಾರಿನ ಬಗ್ಗೆ ಎಲ್ಲರೂ ಕೂಡ ಮಾತಾಡ್ತಾರೆ. ಏನ್ ಸರ್, ಏನ್ ಕತೆ ಈ ಕಾರಿನ ಬಗ್ಗೆ ಯಾಕೆ ತಾವುಗಳು ಬಹಳಷ್ಟು ಹೈಲೈಟ್ ಮಾಡ್ತೀರಾ, ಪ್ರಿಫರೆನ್ಸ್ ಕೊಡ್ತೀರಾ? ಏನ್ ಕತೆ ಇದು ಆಕ್ಚುಲಿ ಏನಿದು? ಇದು ಈ ಕಾರಿನ ಬಗ್ಗೆ ಏನಂತ ಹೇಳಿ ಗೊತ್ತಿಲ್ಲ. ಈ ಕಾರ್ ಬಂದು ಎಲ್ಲಿ ಕೂಡ ಕವರೇಜ್ ಆಗಿಲ್ಲ. ಈ ಕಾರು ಬೇರೆ ಕ್ಯಾಮರಾಕ್ಕೆ, ಅಲ್ಲಿ ಪ್ರೈವೇಟ್ ಕ್ಯಾಮರಾ ಏನಿದೆ ಅದು ಎಲ್ಲಿ ಕೂಡ ಕವರೇಜ್ ಆಗಿಲ್ಲ. ಬಟ್ ಈ ದೇವಸ್ಥಾನದ ದೇವರ ಮುಂದ್ಗಡೆ ಬಂದು ಒಂದು ತಿರುಗಿ ಹೋಗಿದೆ. ಅದು ದೇವರ ಕಾರಣಕ್ಕೋ ಏನೋ ಗೊತ್ತಿಲ್ಲ. ಅಂದ್ರೆ ತಾವು ಆ ಕಾರನ್ನ ಯಾಕೆ ತಾವುಗಳು ಸಂಶಯಾಸ್ಪದವಾಗಿ ನೋಡ್ಕೊಳ್ತೀರಾ? ಅಂದ್ರೆ ಏನ್ ಕತೆ ಆಕ್ಚುಲಿ? ಆ ಕಾಲೇಜ್ ಕಾರು ಆಗ ಕಾಲೇಜ್ ಅದೇ ಅಲ್ಲಿ ತಿರುಗಾಡ್ಲಿಕ್ಕೆ ಬೇರೆ ಅಲ್ಲಿ ಬದಿಯಲ್ಲಿ ತುಂಬಾ ಜಾಗ ಇತ್ತು ಬೇರೆ ಕಡೆ, ಬಟ್ ಪರ್ಟಿಕ್ಯುಲರ್ ಆಗಿ ಅಲ್ಲೇ ಬಂದು ತಿರುಗಿ ಹೋಗಿದೆ. ದೇವಸ್ಥಾನದ ಮುಂದ್ಗಡೆ ಬಂದು ತಿರುಗಿ ಹೋಗಿದೆ. ಅದು ಅಲ್ಲೇ ಬಂದು ತಿರುಗಿ ಹೋಗಿದ್ದು ಯಾಕೆ ಅಂತೇಳಿ ಸ್ವಲ್ಪ ನಮ್ಮ ಡೌಟ್. ಯಾಕೆ ಅಂತೇಳಿ ಆ ಕಾರಲ್ಲಿ 3 ಜನ ಕೂಡ ಇರ್ತಾರೆ. ಅದರಲ್ಲಿ 3 ಜನ ಕೂಡ ಇರ್ತಾರೆ ಅಂತ ಹೇಳಿ ಕಾಣುತ್ತೆ CC ಕ್ಯಾಮರಾ. ನಾವು ಕ್ಯಾಮರಾದಲ್ಲಿ ಜೂಮ್ ಮಾಡಿ ನೋಡುವಾಗ ಹಾಗೆ ಕಾಣುತ್ತೆ. ಬಟ್ ಪರ್ಟಿಕ್ಯುಲರ್ ನೋಡಿ, ಅಲ್ಲಿ ದೇವಸ್ಥಾನದ ಮುಂದ್ಗಡೆ ಬಂದು ವಾಪಸ್ ಆ ಕಡೆ ಹೋಗುತ್ತೆ. ಅದು ಹೋಗುವಾಗ ಬೇರೆ ಯಾವುದೇ ಕ್ಯಾಮರಾಕ್ಕೂ ಕೂಡ ಸಿಗುದಿಲ್ಲ. ಪ್ರೈವೇಟ್ ಕ್ಯಾಮರಾ ಒಂದೆರಡು ಇದೆ ಅಲ್ಲಿ, ನಮ್ದು ಒಂದು ಸೊಸೈಟಿ ಅಂತ ಹೇಳಿದೆ, ಆ ಕ್ಯಾಮರಾಕ್ಕೆ ಕವರೇಜ್ ಆಗುದಿಲ್ಲ. ಇದು ದೇವಸ್ಥಾನದ ಮುಂಭಾಗ, ಇದು ದೇವಸ್ಥಾನದ ದೇವರ ಮುಂಭಾಗ ಇದು. ಈಗ ದೇವಸ್ಥಾನಕ್ಕೆ ಯಾಕೆ ಬರ್ತಾರೆ? ನಾರ್ಮಲ್ ಆಗಿ ಒಂದು ಕೈ ಮುಗಿಲಿಕ್ಕೆ, ಇಲ್ಲಾದ್ರೆ ದೇವಸ್ಥಾನಕ್ಕೆ ಬರಬೇಕು. ಇಲ್ಲ, ರೋಡ್ ಮಿಸ್ ಆಗಿ ಬಂದಿರಬಹುದು. ಅದು ಇಲ್ಲ, ಯಾಕಂದ್ರೆ ಆ ಕಡೆ ಈ ಕಡೆ ತುಂಬಾ ಜಾಗ ಇತ್ತು. ಹೌದು, ಅವ್ರು ಪರ್ಟಿಕ್ಯುಲರ್ ಆಗಿ ದೇವಸ್ಥಾನದ ಮುಂದ್ಗಡೆನೆ ಬಂದಿದ್ದಾರೆ. ಅವರು ಅಲ್ಲಿ ಎದುರುಗಡೆ ಒಂದು ದೊಡ್ಡ ಗ್ರೌಂಡ್ಸ್ ಉಂಟು, ಅಲ್ಲಿ ಸಹ ಟರ್ನ್ ಹೊಡಿಬಹುದು. ಅಥವಾ ಬರುವಾಗವೇ ನಮ್ಮದು ವ್ಯಾಯಾಮ ಶಾಲೆ ಅಂತ ಉಂಟು, ಅಲ್ಲಿ ಸಹ ದೊಡ್ಡ ಒಂದು ಗ್ರೌಂಡ್ ಉಂಟು, ಅಲ್ಲಿ ಸಹ ನಮ್ಗೆ ಬಹುದು.
ಸೊ ಇದು ಪರ್ಟಿಕ್ಯುಲರ್ ಆಗಿ ಟೆಂಪಲ್ಗೆ ಯಾಕೆ ಬಂದ್ರು, ಬಂದವರು ನಿಲ್ಲೇ ಇಲ್ಲ. ಕಾಲೇಜ್ ಗಾಡಿಯನ್ನು ಕೂಡ ಇದು ಅದರ ಬಗ್ಗೆ ಕೂಡ ಇದುವರೆಗೆ ಯಾವುದೇ ಮಾಹಿತಿ ಕೊಟ್ಟಿಲ್ಲ. ಹೇಳಿದ್ರೆ ಈ ಮಾಹಿತಿ ಕೊಟ್ಟಿಲ್ಲ. ಕ್ಯಾಮರಾ ಪ್ರೂಫ್ ಅವ್ರ ಹತ್ರ ಉಂಟಲ್ಲ, ಅವ್ರ ಹತ್ರ ಆ ಬಗ್ಗೆ ಕೂಡ ಏನು ಅಪ್ಡೇಟ್ ಇಲ್ಲ. ಟೋಟಲ್ ಫೇಲ್ಯೂರ್ ನಮ್ಮ ಪೊಲೀಸ್ ಇಲಾಖೆ. ನೋ ಡೌಟ್ ಇಷ್ಟೆಲ್ಲ ಟೆಕ್ನಾಲಜಿ ಇದ್ರೂ ಕೂಡ ಪೊಲೀಸ್ನವ್ರನ್ನ ಕಂಪ್ಲೀಟ್ ಆಗಿ 100% ನಾವು ಅವರನ್ನು ಏನು ದೂರುದಿಲ್ಲ, ಬಟ್ ತುಂಬಾ ಕೇಸನ್ನು ಕೂಡ ಅವರು ಸಕ್ಸಸ್ ಮಾಡಿದ್ದಾರೆ ಸರ್. ವಿಷಯ ಏನ್ ಗೊತ್ತಾ, ಮಾಡಿದ್ದಾರೆ. ಬಟ್ ನಿಮ್ಮ ಆ ಮಾತುಗಳನ್ನು ಕೇಳಿದಾಗ ಸರ್ ಅದು ಟೋಟಲಿ ರಾಂಗ್. ಅಂದ್ರೆ ರೈಲ್ವೆ ಡಿಪಾರ್ಟ್ಮೆಂಟ್ ನೋಡುತ್ತೆ, ನಮ್ಗೆ ಗೊತ್ತಿಲ್ಲ ಅನ್ನುವಂತ ಉತ್ತರ ಇದೆಯಲ್ಲ, ದುರಂತ ಅದು. ಜೊತೆಗೆ ಇನ್ನೊಂದ್ ಕಡೆ ಇಷ್ಟು ಸಮಯ ಆದ್ರೂ ಕೂಡ ಏನು ಅಪ್ಡೇಟ್ಸ್ ಇಲ್ಲ ಅನ್ನುವಂಥದ್ದು ದುರಂತ. ಅದಕ್ಕಿಂತ ಜಾಸ್ತಿಯಾಗಿ ಎಲ್ಲೂ ಕೂಡ CC ಕ್ಯಾಮರಾಗಳಲ್ಲಿ ವರ್ಕ್ ಆಗ್ತಾ ಇಲ್ಲ ಅನ್ನೋದು ದೊಡ್ಡ ದುರಂತ. ಯಾಕಂದ್ರೆ ಈಗ ಮಂಗಳೂರು ಸಿಟಿ ಬೆಳೀತಾ ಇದೆ ಒಂದ್ ಕಡೆ, ಜೊತೆಗೆ ಈ ದಕ್ಷಿಣ ಕನ್ನಡ ಜಿಲ್ಲೆ ಬೆಳೀತಾ ಇದೆ. ಯಾವ ರೀತಿ ಇದೆ ದಕ್ಷಿಣ ಕನ್ನಡ ಜಿಲ್ಲೆ, ಅದ್ರೂ ಕೂಡ ಪರ್ಫೆಕ್ಟ್ ಆಗಿರೋ ಪ್ಲೇಸ್ಗಳು, ಅಲ್ಲಿ ಔಟ್ ಪೋಸ್ಟ್ಗಳಾಗಿರ್ಬೋದು, ಜೊತೆಗೆ ಅಲ್ಲಿ ಫರಂಗಿಪೇಟೆ ಪ್ರದೇಶಗಳಲ್ಲಿ CC ಕ್ಯಾಮರಾಗಳಿಲ್ಲ, ವರ್ಕೌಟ್ ಆಗ್ತಾ ಇಲ್ಲ ಅಂತ ಬಂದಾಗ, ಮತ್ತೆ ಆ ಸರ್ಕಲ್ ಯಾತಕ್ಕೋಸ್ಕರ, ಅಲ್ಲಿ ಪೊಲೀಸ್ ಬ್ಯಾರಿಕೇಡ್ಗಳಿವೆ ಯಾತಕ್ಕೋಸ್ಕರ, ಯಾರ ಸೇಫ್ಟಿಗೋಸ್ಕರ, ತಮ್ಗಳಿಗೆ ಸೇಫ್ಟಿಗೋಸ್ಕರ ಹಾಕ್ಲಿಕ್ಕೆ ಒಂದು CC ಕ್ಯಾಮರಾ ವರ್ಕೇ ಆಗ್ತಾ ಇಲ್ಲ ಅನ್ನುವಂಥದ್ದು ಹೇಳ್ತೀರಾ ಅಂತ ಬಂದಾಗ ದುರಂತ. ಇದು ಟೋಟಲಿ ಫೇಲ್ಯೂರ್. ನೋ ಡೌಟ್ ಆ ಒಂದು ವಿಚಾರಗಳಲ್ಲಿ. ಯಾಕಂದ್ರೆ ಇದರಲ್ಲೂ ಕೂಡ ಸರಿಯಾಗಿ ತಾವುಗಳು ಒಂದು ಜವಾಬ್ದಾರಿಯನ್ನು ಮೆರಿತಾ ಇದ್ರೆ ಎಸ್ ನಿಜವಾಗ ಕೂಡ ಈ ಹುಡುಗ ಪತ್ತೆ ಆಗ್ತಾ ಇದೆ ಆದಷ್ಟು ಬೇಗ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಸರ್? ನಮಸ್ತೆ ಸರ್, ನಮಸ್ತೆ, ಮಾತಾಡಿ ಸರ್, ಏನ್ ಹೇಳ್ತೀರಿ? ಈ ಟ್ರಾಫಿಕ್ ದಾಖಲೆಗೆ ಬಾಕಿ ದಾಖಲೆ ಪೂರ ಗಾಡಿ ನಂಬರ್ ಪಾಡು ಪತ್ತರ ಹಾಕುದು, ಲೆಕ್ಕದ ಗಾಡಿ ಕಾಡಿಸ್ಕೊಂಡು ಅಲ್ಪ ಮುಕ್ಳೆ ನಾಳೆ ಪತ್ತರ ಹಾಕುದು. ಕರೆಕ್ಟ್ ನಿಜ ಸರ್. ಅವು ಲೆಕ್ಕದ ಗಾಡಿ ಇತರ ಗಾಡಿ ಆಲ್ಮೋಸ್ಟ್ ಅವು ಗಾಡಿ ಟೊಯೋಟಾ ಕ್ವಾಲಿಟಿ ಲೆಕ್ಕದ ನಿಜ. ಆ ಗಾಡಿ ಕೂಡ ಮುಕ್ಲೆ ಟ್ರೈನ್ ಮುಂದೆ ಪತ್ತರ ಆಗ್ಲಿಕ್ಕೆ ಈಗ ಬಂದಾಡ ಇದು ಪರಂಗಿಪೇಟೆ ಕಷ್ಟದಾಗಿ ಹೋಗ್ತಾ ತುಂಬೆ ಸೈಡ್ ಹೋಗ್ಬಂದ 40 ಸಿಟಿ ಕ್ಯಾಮರಾ ಉಂಟು. ನಿಜ. ಮಕ್ಕಳಿದೆ ಪರಂಗಿಪೇಟೆ ಇಂಚವರೆಗೂ ಬಂದ ಇನ್ನ ಸಿಟಿ ಕ್ಯಾಮರಾ ಉಂಟು. ಪೊಲೀಸ್ ಇಲಾಖೆಗೆ ಎಸ್ ಸರ್. ಇರ್ನ ಪುದರ್ನದ ಮಾಡ್ರಿ ಸರ್. ಅರುಣ್ ಅಂತ ಹೆಸರು ಒಲ್ಪಡ್ದು ಒಳಚಿಂದ ಮೇಲೆ ಒಂದು ತುಲಾರೆ. ಓಕೆ, ಅರುಣ್ ಅವರು ಒಳಚಿಂದ ಕಾಲ್ ಮಾಡಿದ್ದಾರೆ, ಮೆಕ್ಯಾನಿಕ್ ಅವರು. ಅವರಿಗಿರುವಂತಹ ಸಾಮಾನ್ಯ ಪರಿಜ್ಞಾನ ತಮ್ಗಳಿಗಿಲ್ವಾ ಅನ್ನೋಂಥದ್ದು ಪ್ರಶ್ನೆ. ಓಕೆ, ಅಂದ್ರೆ ಕಾಲೇಜ್ ಗಾಡಿಗಳು ಎಷ್ಟು ಇರುತ್ತೆ, ಯಾವ ರೀತಿ ತಾವುಗಳು ಇನ್ವೆಸ್ಟಿಗೇಷನ್ ಮಾಡಬಹುದಿತ್ತು ಸುಲಭವಾಗಿ ಅನ್ನುವಂಥದ್ದು ಅವರು ಹೇಳಿದ್ದಾರೆ. ಅಂದ್ರೆ ಇದು ನಾನು ಅದಕ್ಕೋಸ್ಕರ ಕರೆಯನ್ನ ಇಟ್ಟಿರುವಂತದ್ದು. ಜನರು ಮಾತಾಡ್ಬೇಕು ಈ ವಿಚಾರದ ಬಗ್ಗೆ, ಜನರಿಗೆ ಗಮನಕ್ಕೆ ಬರಬೇಕು. ಜನರಿಗಿರುವಂತಹ ಜ್ಞಾನ ಎಷ್ಟಿದೆ, ಸಾಮಾನ್ಯ ಪರಿಜ್ಞಾನ ಎಷ್ಟಿದೆ, ತಮ್ಗಳಿಗೆ ಎಷ್ಟಿದೆ. ರೈಲ್ವೆ ಡಿಪಾರ್ಟ್ಮೆಂಟ್ ನೋಡುತ್ತೆ, ತಾವುಗಳು ನೋಡ್ತೀರಿ, ಏನ್ ಕತೆ ಇವ್ರುಗಳು ಹೇಳ್ತಾರೆ. ಒಂದು ಇನ್ವೆಸ್ಟಿಗೇಷನ್ ಇವ್ರುಗಳು ಹೇಳ್ತಾರೆ. ಸಂಪೂರ್ಣ ಫೇಲಿಯರ್ ಅವು ಆಟ ಕುಂಟು ಲೆಕ್ಕಕ್ಕಿಲ್ಲ. ಪರಂಗಿಪೇಟೆ ಪರಂಗಿಪೇಟೆ ಮರಳು ಮಾಫಿಯಾ ಅವತ್ತೊಂದು ರಾತ್ರಿ ಪೂಜೆ ಬಂದಾಗ ಮದಡ 1 ಗಂಟೆ ಬಂದಾಗ ಅವರು ಬೊಯ್ಯ ಸಾಗಾಟ ಎದುರು ಗಾಡಿ ಇದು ಒಳಜಿಲ್ಲ ಟ್ರ್ಯಾಕ್ ತೂಲೆ ಒಳಜಿಲ್ಲ ಟ್ರ್ಯಾಕ್ ಬಂದಾಗ ಗೇಟ್ ಕೂತಿತ್ತು. ಗೇಟ್ ಕೂತಾಗ ಎದುರು ಬೊಯ್ಯದ ಲಾರಿ ಬೊಯ್ಯದ ನೀರು ಇದು ಜಸ್ತೊಂದು ಬಿರೋಡು ನಮ್ಮ ಪೊಲೀಸ್ ವ್ಯಾನ್ ಉಂಟು. ಅವು ಅಪಘಾತ ತಪ್ಪಕೊಂಡು ಕೊಯ್ಲಕತ್ತೇವು. ಅದೇ ನಿಜ. ಎಸ್, ಪೊಲೀಸ್ ಇಲಾಖೆ ಸಂಪೂರ್ಣ ಫೇಲಿಯರ್ ಆಯ್ತು. ಕರೆಕ್ಟ್. ಎಸ್ ಸರ್, ಎಸ್ ಸರ್. ಬಂದಿ ಕೂಡಲೇ ಎಲ್ಲ ಈ ನಂಬರ್ ತೆಗೆದು ಹೆಂಗ್ ಬರಲ್ಲ. ಇದೇ ವಿಷಯಕ್ಕೆ ಹೆದರೋದು ಜನರು. ಇದೇ ವಿಷಯಕ್ಕೆ ಇಷ್ಟು ಆಕ್ರೋಶಗಳು ಕೂಡ ಪ್ರತಿಭಟನೆಗೆ ಸಂಖ್ಯೆ ಸೇರಿದೆ ಅಂತ ಹೇಳಿದ್ರೆ ಇದು ಸಂಪೂರ್ಣ ಆಕ್ರೋಶ. ಆ ಹುಡುಗನ ವಿಷಯದಲ್ಲಿ ಬಂದಾಗ ಎಲ್ರಿಗೂ ಆಕ್ರೋಶ ಆಗಿದೆ. ಆ ಜಾಗದಲ್ಲಿ ಪೆಟ್ಟು ತಿಂದಿದ್ದಾರೆ, ತುಂಬಾ ಯುವಕರು ಪೆಟ್ಟು ತಿಂದಿದ್ದಾರೆ. ಅಂದಪ್ಪ ನಿಜ. ಆ ಹುಡುಗಿ ಓಡೆಪೋತೆ ಇಚ್ಚಿಪನ ಹಾಕ್ಲಿಕ್ಕೆ ಏತು. ಎಸ್, ನಿಜ. ಎಸ್ ಸರ್, ಎಸ್ ಸರ್. ಕರೆಕ್ಟ್. ಎಸ್ ಸರ್, ಎಸ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊಲ್ಮೇಲು ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ಧ್ವನಿ ಕೇಳ್ತಾ ಇದೆಯಾ ಸರ್? ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಸರ್?
ನಮ್ಮ ಸಂಸ್ಥೆಗೆ ಅಂತ ಮಂಗಳೂರಿಂದ. ಮಂಗಳೂರಿಂದ. ನಮಸ್ತೆ ಸರ್, ಮಾತಾಡಿ ಶರತ್ ಅವರು. ಎಸ್ ಸರ್. ಅಲ್ಲಿ ನಮ್ಮ ಮಂಗಳೂರಲ್ಲಿ ಒಂದು ಮಂಗಳೂರು ಅಂದ್ರೆ ನಮ್ಮ ಕರ್ನಾಟಕ ಮಹಾರಾಷ್ಟ್ರ ಡೆಲ್ಲಿ ಡಿಪಾರ್ಟ್ಮೆಂಟ್ ನಮ್ಮ ಪೊಲೀಸಲ್ಲಿ ಅದರಲ್ಲಿ ಒಂದು ಈಗ ಒಂದು ರೂಲ್ ಸಿಕ್ಕಿದ್ರೆ ಕ್ರೈಮ್ ಸೀನ್ ಆಗ್ತದೆ. ಒಂದು ರೂಲ್ ಸಿಕ್ಕಿದ್ರೆ ಸಾಕು. ಈಗ ನೋಡ್ತಾರ ಡಿಪಾರ್ಟ್ಮೆಂಟ್ ಹಾಗೆ ಸೆಕ್ಯೂರ್ ಉಂಟಿದೆ. ಬಟ್ ಇನ್ನೊಂದು ಕೇಸಲ್ಲಿ ಇಲಾಖೆ ಪ್ರಾಬ್ಲಮ್ ಅಲ್ಲ, ಫೆಸಿಲಿಟೀಸ್ ಉಂಟಾ ಇದೇ ಮಾಡಿ ಏನೋ ಯಾಕಂದ್ರೆ ಇಷ್ಟು ಒಂದು ಉದಾಹರಣೆ ಉಳಿದಿಗೆ ಇದೇ ಮೈನಸ್ ಬೇಕಂತಿಲ್ಲ. ಇದು ಒನ್ ಡೇ ಉಳ್ಬೋದು, ಯಾಕಂದ್ರೆ ಟೆಕ್ನಾಲಜಿ ಅಷ್ಟು ಉಂಟಿಲ್ಲ ಡಿಪಾರ್ಟ್ಮೆಂಟ್ ಅಲ್ಲಿ. ಕರೆಕ್ಟ್, ಹೌದಪ್ಪ. ಟೆಕ್ನಾಲಜಿ ಅಷ್ಟು ಇದನ್ನ ಒಂದು ಡಾಕ್ಯುಮೆಂಟ್ ಅಲ್ಲಿ ಒಂದು ಹೆಣ್ಣು ಆಗಲಿ ಹುಡುಗ ಆಗಲಿ ಹೇಳ್ಬೋದು ನಮ್ಗೆ. ಅಷ್ಟು ಅಪ್ಡೇಟ್ ಉಂಟಿಲ್ಲ. ಎಂತ ಪ್ರೆಷರ್ ಆಗಿರ್ತದೆ ಒಂದು ಆ ತಾಯಿ ಕಣ್ಣೀರು, ಹೌದಪ್ಪ, ಕಣ್ಣೀರು ಇಷ್ಟು ಜನ ಸೇರಿ ಅವರ ಮಕ್ಕಳಾಗಿ ನೋಡು ಪ್ರತಿಮನೆ ಮಾಡುದು ಪ್ರತಿಯೊಂದು ಇರುವಾಗ ಯಾಕೆ ಇಲ್ಲ ಅಲ್ವಾ? ಓಕೆ ಓಕೆ. ಒಂದು ಬ್ಲಡ್ ಹಾಕ್ಬಿಟ್ಟು ಬ್ಲಡ್ ಸ್ಯಾಂಪಲ್ ಹೇಳಿದ್ದಾರೆ. ಓಕೆ, ಆ ಬ್ಲಡ್ ಸ್ಯಾಂಪಲ್ ಅವನಂತ ಡಿಎನ್ಎ ಮಾಡುವ ನಿಜ ಸರ್, ನಿಜ ನಿಜ. ಎಸ್ ಸರ್, ಓಕೆ, ಥ್ಯಾಂಕ್ ಯು ಸರ್. ಎಸ್ ಸರ್, ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಸರ್? ಬೆಂಜನಪದ ಅವರು. ಎಸ್ ಸರ್, ತಮ್ಮ ಹೆಸರು ಸರ್? ನಮಸ್ತೆ ನಮಸ್ತೆ, ಮಾತಾಡಿ ಸರ್. ನಿಜ 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 ಅತ್ತೆ. ಅಂದ್ ನಮ್ಮ ನಿತೇಶ್ ಬೆಲ್ಚಾಡನ ಬಗ್ಗೆ ಓಕೆ. ಓಕೆ. ಓಹೋ, ಅಂಚ ಮಿಸ್ಸಿಂಗ್ ಆತ ಎಂದು ಬಂತು ನೀರು. ಓಕೆ ಓಕೆ. ಆಡಲ್ಲ ಹುಡುಗಿ ಓಡೆಪೋತೆ ಎಂದು ಬೋಡತ್ತೆ ಒಂಜಿ ಕಂಪ್ಲೇಂಟ್ ಕೊರಿಬೋಕ ಹುಡುಗಿ ಓಡೆಪೋತೆ ಎಂದು ಬೋಡತ್ತೆ. ಸರಿ ಅಂದ್ ಇತ್ತೆ ಸರಿ ಅತ್ತೆ ಪನ್ಪುನಿ ಇತ್ತ ಅಂದ್ ಹುಡುಗಿ ಓಡೆಪೋತೆ ಎಂದು ಗೊತ್ತಾ ಓಡತ್ತೆ. ಅಂದ್ ಓಡೆಪೋತೆ ಬಂದ ಗೊತ್ತಾಗ ಬಂದು ಪೂರ ಡಾಕ್ಯುಮೆಂಟ್ಸ್ ಮೊಬೈಲ್ ಕೀಪಲ್ ಪೂರ ಎಲ್ಲಡೆ ಕೊಟ್ಟು ಹೋಗ್ತದೆ. ಓಕೆ ಓಕೆ ಸರಿ. ಓಕೆ ಓಕೆ. ಎಸ್ ಸರ್. ಅತ್ತೆ ಓಕೆ. ನಿಜ ಅತ್ತೆ. ಎಸ್. ಓಕೆ ಓಕೆ. ಎಸ್ ಸರ್, ಎಸ್ ಸರ್, ಥ್ಯಾಂಕ್ ಯು ಸೋಲ್ಮೇಲೆ ಸರ್. ಕುಡಂಜಿ ಕಾಲರ್. ಹಲೋ ಸರ್, ನಮಸ್ಕಾರ. ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಸರ್? ಎಸ್ ಸರ್, ವಿನಾಯಕ್ ಎಲ್ಲಿಂದ ಸರ್? ಕುಮಾರ್ ಅವರು ಮೈಸೂರಿಂದ. ನಮಸ್ತೆ ಕುಮಾರ್ ಅವರು, ಮಾತಾಡಿ ಸರ್. ಪೊಲೀಸ್ ವ್ಯವಸ್ಥೆ ಇದೆಯಲ್ಲ ಸರ್, ತೀರಾ ಕೆಟ್ಟಿದೆ. ಪೊಲೀಸರು ಗೊತ್ತಿಲ್ಲದಂಗೆ ಏನೂ ನಡೆಯುವುದಿಲ್ಲ. ಏನೂ ನಡೆಯುವುದಿಲ್ಲ. ಗಂಧ ಮಾರಾಟ ಇರ್ಬೋದು, ಎಂತದೇ ವಿಷಯ ಇರ್ಬೋದು, ಪೊಲೀಸರು ಗೊತ್ತಿಲ್ಲದೇನೆ ಏನೂ ನಡೆಯುವುದಿಲ್ಲ. ಆದ್ರೆ ಕಣ್ಣಿಟ್ಟು ಕೂಡುತ್ತರ ಇದ್ದಾರೆ ಅವರು. ಹಂಗಾರೆ ನಿಮ್ಮ ಗೂಢಚಾರರು ಏನ್ ಮಾಡ್ತಾ ಇದ್ದಾರೆ? ಸಿದ್ದರಾಮಯ್ಯ ಅವರ ಗಾಲಿ ಕುರ್ಚಿ ಸರಿ ಮಾಡ್ತಾ ಇದಾರ? ಓಕೆ. ಪೊಲೀಸವರಿಗೆ ಗೊತ್ತಿದ್ದೇ ಕೆಲಸ ಆಗುದಂತ ಅವ್ರು ಹೇಳ್ತೀರಿ. ಗೊತ್ತಿರ್ತದೆ ಸರ್, ಎಲ್ಲ ಗೊತ್ತಿರ್ತದೆ. ಆಯ್ತು, ಈ ಗೂಢಚಾರರು ಏನ್ ಮಾಡ್ತಾ ಇದ್ದಾರೆ? ಸಿದ್ದರಾಮಯ್ಯ ಅವರ ಗಾಲಿ ಕುರ್ಚಿ ಸರಿ ಮಾಡ್ತಾ ಇದಾರ? ಓಕೆ. ಎಸ್ ಎಸ್. ಓಕೆ ಸರ್, ಥ್ಯಾಂಕ್ ಯು, ಧನ್ಯವಾದಗಳು. ಮತ್ತೊಂದು ಕರೆ ಇದೆ. ಸರ್ ನಮಸ್ತೆ. ಓಕೆ, ಬಹಳಷ್ಟು ಕರೆಗಳು ಬರ್ತಾ ಇದೆ. ನಾನು ಕರೆಯನ್ನು ಸ್ವಲ್ಪ ಪಾಸ್ ಮಾಡಿ ಇನ್ನು ಮುಂದಕ್ಕೆ ನನ್ನ ಮನೆಯ ಒಂದು ಪರಿಸ್ಥಿತಿಯನ್ನು ಕೂಡ ನಿಮ್ಮ ಮುಂದೆ ನಾನು ಇಡಬೇಕಾಗುತ್ತೆ. ಆ ತಾಯಿಯ ಕಣ್ಣೀರು, ಆ ಕುಟುಂಬಸ್ಥರ ಕಣ್ಣೀರು, ಯಾಕಂದ್ರೆ ಮಗ ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಾಯ್ತಾ ಇರುವಂತಹ ಆ ಒಂದು ಇಡೀ ಸಂಪೂರ್ಣ ಕುಟುಂಬ, ಇವೆಲ್ಲದ್ರ ಜೊತೆಗೆ ನನಗೆ ಈ ಗಾಂಜಾದ ವಿಚಾರ ಬಗ್ಗೆ, ಅಲ್ಲಿ ಗಾಂಜಾದ ವಿಚಾರ ಬಹಳಷ್ಟು ಆಗ್ತಾ ಇದೆ ಅನ್ನೋಂಥ ಮಾಹಿತಿ ಇದೆ. ಏನು ಹೇಳ್ತೀರಾ ಸರ್? ಹೌದಾ, ಇದು ಏನು ಕತೆ? ಗಾಂಜಾ ಪೆಡ್ಲರ್ಸ್, ಗಾಂಜಾ ಎಲ್ಲ ಇದೆ ಅಲ್ಲಿ, ಇಲ್ಲ ಅಂತ ಹೇಳಿಲ್ಲ, ಇದೆ. ಸೊ ಪೊಲೀಸ್ನವ್ರು ಏನು ಮಾಡ್ತಾ ಇದ್ದಾರೆ ಅಲ್ಲಿ? ಈಗ ನಾನು ಮಾತಾಡ್ಲಿಕ್ಕೆ ಹೋದ್ರೆ, ಶ್ರೇಯಸ್ ಮಾತಾಡ್ಲಿಕ್ಕೆ ಹೋದ್ರೆ
ಏನಾದರೂ ಆಗ್ಬೋದು. ಈಗ ಮನೋಜ್ ಪ್ರಮೋದ್ ಹೇಳಿದ ಹಾಗೆ ಸ್ಥಳೀಯರು ತಾವುಗಳು. ಹೌದು, ಸ್ಥಳೀಯರು ಇದೆ ಅಲ್ಲಿ. ಅಲ್ಲಿನ ಊರಿನವರಿಗೂ ಕೂಡ ಗೊತ್ತಿದೆ, ಅದು ಎಲ್ಲ ಮುಸ್ಲಿಮರಿಗೂ ಕೂಡ ಗೊತ್ತಿದೆ, ಹಿಂದೂಗಳಿಗೆ ಗೊತ್ತಿದೆ, ಕ್ರಿಶ್ಚಿಯನ್ಸ್ಗೆ ಗೊತ್ತಿದೆ ಇಲ್ಲಿ ಈ ತರ ಇದೆ ಅಂತೇಳಿ. ಸೊ ಯಾವುದೇ ಆಕ್ಷನ್ ತಗೊಂಡಿಲ್ಲ ಇದುವರೆಗೆ ಪೊಲೀಸ್ನವರು. ಮಾತಾಡ್ಲಿಕ್ಕೆ ಹೋದ್ರೆ ಅವರನ್ನು ಟಾರ್ಗೆಟ್ ಮಾಡ್ತಾರೆ. ಇಂಥ ಎಲ್ಲ ವ್ಯವಸ್ಥೆ ಆಗ್ತಾ ಉಂಟು ಅಲ್ಲಿ. ಟಾರ್ಗೆಟ್ ಮಾಡಿ ಅವರನ್ನ ಮಾತಾಡೋದಾಗೆ ಮಾಡ್ತಾರೆ. ನಾನು ಹೇಳಿದೆ ಅಲ್ವಾ, ಎಷ್ಟೋ ಹುಡುಗರನ್ನಲ್ಲಿ ಪೆಟ್ಟು ತಿಂದಿದ್ದಾರೆ. ಟಾರ್ಗೆಟ್ ಮಾಡಿ ಹೊಡಿತಾರೆ ಅವರನ್ನ. ಏನಾದ್ರು ಗಾಂಜಾದ ವಿಷಯ ಇನ್ಫಾರ್ಮೇಶನ್ ಕೊಟ್ರೆ, ಗೋವಿನ ವಿಷಯ ಇನ್ಫಾರ್ಮೇಶನ್ ಕೊಟ್ರೆ ಅವ್ರು ಟಾರ್ಗೆಟ್ ಮಾಡಿ ಹೊಡಿತಾರೆ. ಅಲ್ಲಿನ ಹತ್ಯೆ ಮಾಡಿದ್ದಾರೆ, ಮರಣಾಂತಿಕ ಹಲ್ಲೆ ಆಗಿದೆ. ಇದರ ಮೇಲೆ ಏನಾಗಬೇಕು? ಭಯದ ವಾತಾವರಣ ಇದೆ ಅಲ್ಲಿ. ಆದ್ರೂ ಕೂಡ ಈ ಹುಡುಗ ರಾತ್ರಿ ಆ ರೋಡಲ್ಲಿ ಹೋಗಿದ್ದಾನೆ ಅಂತ ಹೇಳಿದ್ರೆ ಅದು ಸ್ವಲ್ಪ ಭಯ ಇದೆ ನಮಗೆ. ಅದು ಆ ರೀತಿಯಲ್ಲಿ ಭಯ ಇದೆ. ಆ ರೋಡಲ್ಲಿ ಹೋದಾಗ ಎಲ್ರಿಗೆ ಹೊಡೆಯುವಂಥದ್ದು, ಅವರನ್ನ ಬೇಡದಂದ್ರೆ ಅವರನ್ನ ಇದು ಮಾಡೋದಂತ ಕೆಲಸಗಳು ಆಗ್ತಾ ಇದೆ ರಾತ್ರಿಯಲ್ಲಿ. ಅದು ಕತ್ತಲಲ್ಲಿ ಹೋಗಿದಂತ ಸಮಯದ ಸಂದರ್ಭಗಳು. ಇದು ಕೂಡ ಕತ್ತಲಲ್ಲೇ ಹೋಗಿರೋದು. ಹೌದು. ಓಕೆ. ಅಂದ್ರೆ ಇಂತಹ ಭಯ ಪಡುವಂತ ಪರಿಸ್ಥಿತಿ ಇದೆ ಅಲ್ಲಿ. ಹಿಂದೂಗಳಿಗೆ ಮಾತ್ರ ಅಲ್ಲ, ಇತ್ತೀಚೆಗೆ ಅವರ ಅಂಗಡಿಯನ್ನು ಹೊತ್ತಿಸಿ ಅವರವರೇ ತಲ್ವಾರಲ್ಲಿ ಕಡ್ದಂತಹ ಪ್ರಕರಣ ಕೂಡ ಆಗಿದೆ ಅಲ್ಲಿ. ಗ್ಯಾಂಗ್ ವಾರ್ ಆಗಿದೆ. ಅವರವರೇ ತಲ್ವಾರಲ್ಲಿ ಕಡ್ಕೊಂಡು ಅಂಗಡಿ ಎಲ್ಲ ಬರ್ನ್ ಮಾಡಿದ್ರು. ಅದೇ ಹೇಳಿದೆ ಅಲ್ಲಿ, ಅಲ್ಲಿನ ವರ್ತಕರೆಲ್ಲ ಎಲ್ಲ ಫ್ರೀ ಮೈಂಡೆಡ್, ನಮ್ಮ ಎಲ್ಲ ಒಟ್ಟಿಗೆ ಇದ್ದಾರೆ, ನಮ್ಮ ಜೊತೆ ಇದ್ದಾರೆ, ನಮ್ಮ ಜೊತೆ ಚಹಾ ಕುಡಿಯೋದು, ಊಟ ಮಾಡೋದೆಲ್ಲ ನಮ್ಮ ಜೊತೆ ಇದ್ದಾರೆ ಅವರು. ಅವರಿಗೂ ಕೂಡ ಚಾಲೆಂಜ್ ಆಗಿದೆ ಇದೊಂದು. ಅವರಿಗೂ ಕೂಡ ವಿಚಾರ ಇದೆಯಲ್ವಾ, ಕಂಟ್ರೋಲ್ ಮಾಡಿ ವಿಷಯ ಅಲ್ಲ. ಇಲ್ಲಿ ಇಸ್ಲಾಮೀಕರಣವನ್ನ ಅಲ್ಲಿ ಮಾಡ್ಲಿಕ್ಕೆ ಅವರ ಸಂಚು ಇದೆ. 2047 ಇಸ್ಲಾಮೀಕರಣದ ಸಂಚು. ಆ ಗ್ರಾಮವನ್ನು ಅವರು ಟಾರ್ಗೆಟ್ ಮಾಡಿದ್ದಾರೆ ಅನ್ನತಕ್ಕಂಥದ್ದು ನಮ್ಮದೊಂದು ಸಂಶಯ, ನಮ್ದು ವಾದ ಕೂಡ ಹೌದು. ಯಾಕಂತ ಹೇಳಿದ್ರೆ ಆ ಗ್ರಾಮದಲ್ಲಿ ನಮ್ಗೊಂದು, ನೀವು ಹೇಳಿದ ಮೇಲೆ ಇನ್ವೆಸ್ಟಿಗೇಷನ್ ಮಾಡಿದಾಗ ಒಂದು ಕಾಲ್ ಬಂತು ನನಗೆ. ಅದು ಹಾಕಿದ ಕೂಡಲೇ ಅವ್ರು ಕಾಲ್ ಮಾಡಿ ಒಬ್ಬರು ವ್ಯಕ್ತಿ ಹೇಳ್ತಾರೆ, ಪೆಟ್ರೋಲ್ ಬಂಕಿನ ಹತ್ತಿರದೊಂದು ಜಾಗವನ್ನ ನಮ್ಗೆ ಕೊಡಬೇಕು ಅಂತ ಮುಸಲ್ಮಾನರು ಬರ್ತಾರೆ. ಯಾಕಂದ್ರೆ ಅಲ್ಲಿ ಹೈಯೆಸ್ಟ್ ಮುಸಲ್ಮಾನ್ ಇರುವಂತ ಜಾಗ, ಹಿಂದೂಗಳು ಬೆರಳೆಣಿಕೆ ಅಷ್ಟೇ ಇರೋದು ಆ ಊರಲ್ಲಿ. ಅವ್ರು ಹೇಳ್ತಾರಂತೆ ಆ ಜಾಗವನ್ನು ನಮಗೆ ಕೊಡಬೇಕು, ನೀವು ಮಾರೋದ್ರೆ ನಮಗೆ ಮಾತ್ರ ಮಾರಬೇಕು ಅಂತ ಟಾರ್ಗೆಟ್ ಮಾಡಿ ಹೋಗಿದ್ದಾರೆ ಅವರಿಗೆ. ಏನಿದು? ಓಕೆ, ಬರ್ತೇನೆ. ಜೊತೆಗೆ ನಾನು ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು ಸರ್? ನಮಸ್ತೆ. 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 ಇವರು ಮೊನ್ನೆ ಪ್ರತಿಭಟನೆ ಮಾಡಿದ ಪ್ರಮುಖರು ಹನುಮಾನ್ ದೇವಸ್ಥಾನಕ್ಕೆ ಸೇರಿದ ಅಲ್ಲಿನ ಒಂದು ಉದ್ಯಮಿ ಕೂಡ ಪ್ರಮುಖರು. ಹೇಳಿ ಸರ್, ಮಾತಾಡಿ ಸರ್. ಹೌದು. ಹೌದು. ರಿಸಲ್ಟ್ ಕೊಡ್ಲಿಕ್ಕೆ ಎಕ್ಸಾಮ್ ಬರ್ತದೆ ಅವನು. ಹೇಳಿ, ಮಾತಾಡಿ ಸರ್. ಎಲ್ಲ ಕಡೆಯಿಂದ ಕೂಡ ತನಿಖೆ ಆಗಿದೆ, ಫುಟೇಜ್ ಸಿಕ್ಕಿದೆ, ಅವರಿಗೆ ಕ್ಯಾಮರಾ ಫುಟೇಜ್ ಸಿಕ್ಕಿದೆ, ಅವಾಗ ಎಲ್ಲಿ ಹೋಗಿದ್ದಾನೆ ಅಂತ ಒಂದು 90% ಅವರಿಗೆ ಗೊತ್ತಾಗಿದೆ. ಇದು 2 ದಿವಸದಲ್ಲಿ ಅವರು ಕೊಡ್ತೇನೆ ಅಂತ ಹೇಳಿದ್ದಾರೆ. ಕೆಲವು ಇನ್ಫಾರ್ಮೇಶನ್ ಕೊಟ್ಟರು, ಅದು ಪರ್ಸನಲ್ ಇರೋದ್ರಿಂದ ನಾನು ಮೀಡಿಯಾದಲ್ಲಿ ಹೇಳಲಿಕ್ಕೆ ಆಗಲ್ಲ. ಓಕೆ. ಅಲ್ಲ, ಇನ್ಫಾರ್ಮೇಶನ್ ವ್ಯಾಲಿಡ್ ಇನ್ಫಾರ್ಮೇಶನ್ ಹೇಗೆ ಸರ್? ಅದು ಇಲ್ಲ, ಅವ ಹೇಗೆ ಹೋಗಿದ್ದಾನೆ, ಎಲ್ಲಿದ್ದಾನೆ ಅಂತ ಒಂದು ಕೊಟ್ಟಿದ್ದಾರ? ಅದು ಹೇಗೆ ಸತ್ಯ ಅಂತ ಕಾಣುತ್ತಾ ತಮ್ಗಳಿಗೆ? ಹೇಗೆ? ನಮಗೆ ಕೂಡ ನಾವು ಪಾಲಿಸಿ ಕೂಡ ಕೊಟ್ಟಿದ್ದೇವೆ, ಅದು ಕೂಡ ಎನ್ಕ್ವೈರಿ ಆಗಿ ಅದು ಎಲ್ಲಿ ಅಂತ ಎಲ್ಲ ಡೀಟೇಲ್ಸ್ ಅವರು ಹೇಳಿದ್ರಾ? ಕ್ವಾಲಿಸಿಗೆ ಎನ್ಕ್ವೈರಿ ಆಗಿದೆ ಈಗ ಆ ಕಾರು ಕೂಡ? ಹೌದೌದು. ಮೋಸ್ಟ್ಲಿ 60-70% ಆಗಿದೆ. ಈಗ ನಮಗೆ ರಿಸಲ್ಟ್ ಕೊಟ್ಟಿಗೆ ಮಾತ್ರ ಬಾಕಿ ಇತ್ತು. ಹಾಗಾಗಿ ಅವರೆಲ್ಲ ಡೀಟೇಲ್ಸ್ ಹೇಳಿದ್ರು, ನೀವು 2 ದಿವಸದಲ್ಲಿ ಎಲ್ಲ ನಾವು ಹೇಳ್ತೇವೆ ಅಂತ ಹೇಳಿದ್ರು. ಓಕೆ. ಸರಿ, ಆಯ್ತು. ಈಗ ನಿಮ್ಗೆ ಕೊಟ್ಟಿರುವಂತಹ ಮಾಹಿತಿ, ಅವರು ಕೊಟ್ಟಿರೋ ಮಾಹಿತಿ ಪಾಸಿಟಿವ್ ಆಗಿದೆಯಾ ಅಥವಾ ಏನ್ ಕತೆ? ಪಾಸಿಟಿವ್ ಆಗಿದೆಯಾ ಹಾಗಾದ್ರೆ? ಅಂದ್ರೆ ಹುಡುಗ ಎಲ್ಲೋ ಒಂದ್ ಕಡೆ ಹೋಗಿದ್ದಾನೆ ಹಾಗಾದ್ರೆ? ಹೌದು, ಎಲ್ಲ ಒಂದು ಕಡೆ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಒಂದು ಕಡೆ ಇದ್ದಾನೆ.
ಅದು ನಾನು ನಿಮ್ಗೆ ಹೇಳ್ತೇನೆ ಅಂತ ಹೇಳ್ತಾ ಇದ್ದಾರೆ. ಇದ್ದಾನ ಅಂದ್ರೆ ಬಂಧನದಲ್ಲಿ ಇದ್ದಾನ? ಓಕೆ, ಅದು ಅವರು ಹೇಳಿದ ಅರ್ಥ ಆಯ್ತು ನನಗೆ. ಸರಿ, ಎನಿವೇ ಸರ್, ಬಟ್ ನಾನೇನು ಹೇಳುವಂಥದ್ದು ಅಂದರೆ ನಾವು ಡಿಪಾರ್ಟ್ಮೆಂಟಿಗೂ ಕೂಡ ಅವರ ವಿಚಾರಗಳನ್ನು ಕೂಡ ನೋಡಿದಾಗ ಎಸ್ ಇವರು ಕರೆಕ್ಟ್. ಓಕೆ, ಎನಿವೇ ಸೊ ಹಾಗಿದ್ದಾಗ ಪಾಸಿಟಿವ್ ಆಗಿರುವಂತಹ ಒಂದು ವಿಚಾರವನ್ನ ಹೇಳಿದ್ದಾರೆ ಅಂತ ಹೇಳ್ತೀರಿ ಹಾಗಾದ್ರೆ? ಹೌದೌದು. ಏನ್ ಸಮಸ್ಯೆ ಇಲ್ವಾ ಹಾಗಾದ್ರೆ? ಸಮಸ್ಯೆ ಅಂತಲ್ಲ, ಅವರು ಯಾವ್ದಕ್ಕೂ ಹೇಳ್ತಾರೆ ಅಂತ ಹೇಳಿದ್ರು. 50% ನಮ್ದೆಲ್ಲ ಕೆಲಸ ಆಗಿದೆ. ನಿಮ್ಗೆ ಇಡೀ ಚಿತ್ರಣವನ್ನ 1 ದಿವಸ ಇಲ್ಲದ್ರೆ 2 ದಿವಸದವರೆಗೆ ನಾವು ಹೇಳ್ತೇವೆ. ಓಕೆ 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 ತಾವುಗಳಾಗಿದ್ರೆ ಧೈರ್ಯದಿಂದ ಇದೀರಿ ಹಾಗಾದ್ರೆ, ಒಂದು ಪಾಸಿಟಿವ್ ರಿಸಲ್ಟ್ ಬರುತ್ತೆ ಅಲ್ವಾ? ಹೌದು, ಅದಕ್ಕೆ ಕೂಡ ಆಯ್ತು ಸರ್ ಅಂತ ಹೇಳಿದ್ರೆ ನಾವೀಗ ಪ್ರತಿಭಟನೆ ಮಾಡುದಲ್ಲ, ಈಗ ಕೆಲಸ ಸ್ವಲ್ಪ ಭರವಸೆ ಉಂಟು ನಮ್ಗೆ. ಹಾಗಾಗಿ ನಾವೀಗ ಪುನಃ ಪ್ರತಿಭಟನೆ ಮಾಡ್ಲಿಕ್ಕೆ ಹೋದ್ರೆ ಅವತ್ತು ಕೆಲಸ ಸ್ವಲ್ಪ ಡಿಲೇ ಆಗ್ಬೋದು ಅಂತ ಕಾರಣಕ್ಕೆ ಮತ್ತೆ ಹಿರಿಯರಲ್ಲಿ ಹೇಳಿದ್ರು ಬೇಡ, 2 ದಿವಸ ಅದರಲ್ಲಿ ವರ್ಕರ್ ಇದ್ದಾರಲ್ಲ, ಮತ್ತೆ ನಮಗೆಲ್ಲ ಚಿತ್ರಣ ಹಾಕೊಂಡು ಇಲ್ಲಿ ಹೋಗಿದ್ದು ಮಳಿಗೆಯಲ್ಲಿ ಇವತ್ತೆಂತ ಕೆಲಸ ಮಾಡಿದ್ದಾರೆ ಅದು ನಮ್ಮ ಕೂಡ ಗೊತ್ತುಂಟು. ಓಕೆ ಓಕೆ ಓಕೆ. ಹಾಗಾಗಿ ಹೇಳಿದ್ರು ಬೇಡ, 2 ದಿವಸ ಟೈಮ್ ಕೊಡುವ ನಾವು. ಸರ್ ಒಂದು ಹೇಳ್ತೇನೆ, ಒಂದು ಮಾತ್ರ ತಮ್ಗಳಿಗೆ ನಮ್ಗೆ ಮುಖ್ಯ ನಮ್ದು ಕಾರ್ಯಕರ್ತ ದಿಗಂತ್ ವಾಪಸ್ ಬರ್ಬೇಕು. ಹೌದು, ಅಷ್ಟೇ ಒಂದು ನಮ್ಗೆ ಮುಖ್ಯ. ಹಾಗಾಗಿ ನಾವು ಕೂಡ ಅವರಿಗೆ ಸಪೋರ್ಟ್ ಮಾಡ್ಬೇಕಾಗ್ತದೆ, ಯಾರಿಗೆ ಪೊಲೀಸ್ನವರಿಗೆ. ಹೌದಪ್ಪ, ಹೌದೌದು, ನಿಜ ನಿಜ ನಿಜ. ಯಾಕಂದ್ರೆ ನಾನು ಕೂಡ ಅದೇ ಒಂದು ವಿಚಾರದಲ್ಲೇ ನಾನು ನಿಮ್ಮನ್ನ ಜಾಸ್ತಿಯಾಗಿ ಮಾತಾಡಿಸ್ಲಿಲ್ಲ, ಕೆಲವು ವಿಚಾರನ ಕೇಳಿದ್ರು ನೀವು. ಓಕೆ ಓಕೆ, ಎಸ್ ಎಸ್ ಥ್ಯಾಂಕ್ ಯು ಸರ್. ಈಗ ಒಂದು ವಿಚಾರ, ಅಂಡ್ ತಮಗೂ ಕೂಡ ಒಂದು ಧನ್ಯವಾದಗಳನ್ನ ಹೇಳ್ತೀನಿ. ಯಾಕೆ ಗೊತ್ತಾ, ಈ ರೀತಿ ಆದಾಗ ತಾವುಗಳೆಲ್ಲ ಜನರನ್ನ ಸೇರಿಸಿಕೊಂಡು ಒಂದು ಪ್ರತಿಭಟನೆಯನ್ನ ಮಾಡಿದಿರಿ, ಅದನ್ನ ಡಿಪಾರ್ಟ್ಮೆಂಟ್ ಮುಂದಕ್ಕೆ ಈಗ ನಾವು ದೇವಸ್ಥಾನದಲ್ಲಿ ಎಲ್ರಿಗೂ ಕಾಲ್ ಬರ್ತಾ ಉಂಟು, ನಾಳೆ ಪ್ರತಿಭಟನೆ ಅಂತ ಮೆಸೇಜ್ ಬರ್ತಾ ಉಂಟು, ಮಾಡ್ಲಿಕ್ಕೆ ಉಂಟು, ಹೇಗೆ ಬಂದು ಯಾವ ಜನಗಳಿಗೆ ಕೂಡ ರಾಂಗ್ ಮೆಸೇಜ್ ಹೋಗ್ಬಾರ್ದಲ್ಲ. ಅದಕ್ಕೋಸ್ಕರ ಪುನಃ ನಾವು 2 ಸಲ ಸೇರಿ ಒಂದು ಮಧ್ಯದಿಂದ ಅದೇ ಕೆಲಸ, ಒಂದ್ ಸ್ವಲ್ಪ ಎಲ್ಲರೂ ಸೇರಿದ್ರು, ಹಿರಿಯರು ಸೇರಿದ್ರು, ಪುನಃ ನಾವು ಇಲ್ಲಿ ಸ್ಟೇಷನ್ಗೆ ಬಂದು ಇಲ್ಲಿ ಸೇರಿದ್ರು. ಯಾಕೆಂದ್ರೆ ಅಲ್ಲಿ ದೇವಸ್ಥಾನಕ್ಕೆ ಬಂದ್ರೆ ಅಲ್ಲಿ ಒಂದು 30 ರಿಂದ 45 ನಾವು ಅವ್ರ ಸರಿ ಮಾತಾಡ್ಲಿಕ್ಕೆ ಆಗುದಿಲ್ಲ. ಯಾಕಂತ ಹೇಳಿದ್ರೆ 100 ಪ್ರಶ್ನೆ ಕೇಳ್ತಾರೆ ಎಲ್ಲರೂ, ಒಂದೊಂದು ತಲೆಯಲ್ಲಿ ಇದ್ದದ್ದು ಕೇಳ್ತಾ ಇದ್ದಾರೆ. ಬೆಳಿಗ್ಗೆಯಿಂದ ಕೂಡ ಬೇಡದ ರಾಂಗ್ ಮೆಸೇಜ್ ಎಲ್ಲ ರೂಮರ್ ತುಂಬಾ ಆಗಿತ್ತು ಆ ರೀತಿ. ಗ್ರೂಪಲ್ಲಿ ಹಾಕಿದ್ದೇವೆ, ಇಲ್ಲ ಏನಾಗ್ಲಿಲ್ಲ, ಇದು ಮಾಡ್ಬೇಡಿ ಅಂತ ಹೇಳಿ ರೂಮರ್ ಆಗ್ತಾ ಉಂಟು. ಓಕೆ ಓಕೆ, ಎಸ್ ಸರ್ ಥ್ಯಾಂಕ್ ಯು. ಹೌದು, ರಾಂಗ್ ಮೆಸೇಜ್ ಹೋಗ್ಬಾರ್ದು. ಹಾಗಿದ್ದಾಗ ಒಂದು ಪಾಸಿಟಿವ್ ಆಗಿರುವಂತಹ ಒಂದು ಬಂದಿದೆ, ಫೀಡ್ಬ್ಯಾಕ್ ಬಂದಿದೆ ಫ್ರಮ್ ನಮ್ಮ ಪೊಲೀಸ್ ಇಲಾಖೆಯಿಂದ. ಸೊ ಹಾಗಿದ್ದಾಗ ಅಲ್ವಾ? ಓಕೆ, ಅಂಡ್ ಧನ್ಯವಾದಗಳು. ತಾವುಗಳೆಲ್ಲ ಒಟ್ಟಾಗಿ ಸೇರಿ ಒಂದು ನಮ್ಮ ಡಿಪಾರ್ಟ್ಮೆಂಟ್ ನ ಗಮನಕ್ಕೆ ತಂದಿದ್ದೀರಿ, ಜೊತೆಗೆ ಜನರ ಗಮನಕ್ಕೆ ತಂದಿರಿ, ಅಂಡ್ ಥ್ಯಾಂಕ್ ಯು, ಧನ್ಯವಾದಗಳು. ಈಗ ಧನರಾಜ್ ಏನ್ ಹೇಳಿದ್ರು ನೋಡಿ, ಈ ಧನರಾಜನ ಹಾಗೆ ನಮ್ಮ ದೇವಸ್ಥಾನದ ಪ್ರಮುಖರು ತುಂಬಾ ಜನ ಇದ್ದಾರೆ. ಅವರಿಗೆ ಮಾಡ್ಲಿಕ್ಕೆ ಕೆಲಸ ಇಲ್ಲ ಅಂತ ಹೇಳಿ ಅಲ್ಲ, ಅವರು ಕೂಡ ಅವರ ಬಿಸ್ನೆಸ್ ಅಲ್ಲಿ ಬಿಸಿ ಇದ್ದಾರೆ. ಏನು ಲೋಕಲ್ ಪರ್ಸನ್ ಕೂಡ ಅಲ್ಲ, ಅವರಿಗೆ ತುಂಬಾ ಅವ್ರು ಬಿಸಿ ಇದೆ, ಅವ್ರದ್ದು ಸ್ವಲ್ಪ ಸಿರಿವಂತರೇ ಇರುವುದು. ಈಗ ನಮ್ಮ ಏನು ಅಲ್ಲಿ ಪ್ರಮುಖರು ಇದ್ದಾರೋ ತುಂಬಾ ಬಿಸಿ ಇದ್ದಾರೆ. ಬಿಸಿ ಇದ್ರು ಕೂಡ ಈ ಒಂದು ಹುಡುಗನಿಗೋಸ್ಕರ ಪಾಪ ರಾತ್ರಿ ಹಗಲಲ್ಲಿ ಕೆಲಸ ಕಾರ್ಯ ಎಲ್ಲ ಬಿಟ್ಟು ಅವನಿಗೆ ನ್ಯಾಯ ಸಿಗ್ಬೇಕು, ದಿಗಂತ್ ಜೀವವಾಗಿ ಬರ್ಬೇಕಂತೇಳಿ ಕಳೆದ ಒಂದು 5-6 ದಿನಗಳಿಂದ ಏನು ಮಿಸ್ಸಿಂಗ್ ಆಗಿದ್ದಾನೋ ಅವತ್ತಿನಿಂದ ಇವತ್ತಿನ ತನಕ ಕೂಡ ನೋಡಿ, ಅಲ್ಲಿ ಅವರು ಈಗ ಹೇಳಿದ್ರು ಫೋನ್ ಮಾಡಿ ನಿಮ್ಗೆ, ಇವತ್ತು ಸಂಜೆ ನಮ್ಮ ಗಡುವು ಮುಗಿಯುತ್ತೆ ಪೊಲೀಸ್ನವ್ರಿಗೆ ಕೊಟ್ಟದ್ದು. ಸೊ ಅವರಿಗೆ ಗಡುವು ಕೊಟ್ಟು ಇವತ್ತು ಸಂಜೆ ಸೇರಿದ್ದಾರೆ ಪಾಪ ಅವ್ರು ನೋಡಿ. ಸಂಜೆ ಸೇರಿ ನಾಳೆಗೆ ಏನು ಮಾಡೋದು, ಅದಕ್ಕೆ ಏನು ವ್ಯವಸ್ಥೆ, ಪೊಲೀಸ್ನವ್ರಿಗೆ ಹೇಗೆ ಒತ್ತಡ ತರುವುದು, ಇದೆಲ್ಲ ಮಾಡುವಂತ ಕಾರ್ಯ ಇವತ್ತು ನಡೆದಿದೆ. ಅಲ್ಲಿ ಉದ್ಯಮಗಳಿರ್ಬಹುದು ಅಲ್ವಾ, ಅಥವಾ ದೇವಸ್ಥಾನದ ಪ್ರಮುಖರು, ಅದು ಸಂಘಟನಾ ಪ್ರಮುಖರು, ಸಂಘ ಸಂಸ್ಥೆ ಎಲ್ಲ ಪ್ರಮುಖರು ಸೇರ್ಕೊಂಡಿದ್ರು ಇವತ್ತು. ನಾಳೆ ಏನ್ ಮಾಡೋದು, ಪ್ರತಿಭಟನೆ ಮಾಡುವುದು ಬೇಡ ಅಂತ ಹೇಳಿ. ಖುಷಿ ವಿಷಯ ಪಾಸಿಟಿವ್ ಇದೆ ಅಂತ ಹೇಳಿದ್ರು. ಒಂದು ದಿಗಂತ್ ವಿಚಾರದಲ್ಲಿ ಇಷ್ಟೊಂದು ಜನರು ಸೇರಿದ್ದಾರೆ. ಹೌದಪ್ಪ, ಜನ ಸೇರಿದ್ದಾರೆ ಅಂತ ವಿಚಾರಕ್ಕೋಸ್ಕರ ಇದು ಹೈಪ್ ಆಗಿರುವಂತದ್ದು. ಯಾಕೆ ಸೇರಿದ್ದಾರೆ ಅಂತ ಹೇಳಿದ್ರೆ ಜನರಿಗೆ ಜಾಗೃತಿ ಆಗಿದೆ ಇವಾಗ. ಅಷ್ಟೊಂದು ಕೆಲಸಗಳು ನಡೀತಾ ಇದ್ದಲ್ಲಿ ಪೊಲೀಸರ ಕಡೆಯಿಂದ ಯಾವುದೇ ಇಲ್ಲ. ನಾನು ಹೇಳಿದೆ, ಗಾಂಜಾ ಇರ್ಬೋದು, ಹೊಡೆದ ಹುಡುಗರು ಇರ್ಬೋದು, ಅವ್ರದ್ದೊಂದು ರೀತಿ ದಬ್ಬಾಳಿಕೆ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಅದಕ್ಕೆ ಇದು ದಿಗಂತ್ ಸಿಕ್ಕಿದ್ರೆ ಮಾತ್ರ ಸಾಕಾಗೋದಿಲ್ಲ, ಅದಕ್ಕೆಲ್ಲದಕ್ಕೂ ಪೊಲೀಸ್ ಸ್ಟಾಪ್ ಕೂಡ ಆಗಬೇಕು. ಓಕೆ ಎಸ್ ಸರ್, ಬರ್ತೇನೆ. ಜೊತೆಗೆ ಅಲ್ಲಿ ಆ ಒಂದು ಕುಟುಂಬದವರು ಕಾಯ್ತಾ ಇದ್ದಾರೆ, ಯಾಕಂದ್ರೆ ಮಗ ಬರ್ತಾ ಇದ್ದಾನೆ ಅಂತ ನಿಟ್ಟಿನಲ್ಲಿ 6 ದಿನಗಳಾಗ್ತಾ ಬಂತು. ಆ ಒಂದು ತಾಯಿಯ ಮಾತುಗಳು, ಆ ಕುಟುಂಬದ ಒಂದು ಕಣ್ಣೀರು. ಎಸ್ ಸರ್, 25 ತಾರೀಕಿನ ದಿವಸ ಅವನು
ಸಂಜೆ ವ್ಯಾಯಾಮ ಶಾಲೆಗೆ ಅಂತ ಹೊರಟಿದ್ದ 7 ಗಂಟೆಗೆ. ಬೆಳಿಗ್ಗೆ ಹೋದವನು ಹಾಲ್ ಟಿಕೆಟ್ ತಗೊಂಡು ಬಂದಿದ್ದಾನೆ. ಬಂದು ನನ್ನಲ್ಲಿ ಬೆಳಿಗ್ಗೆ ಹೋಗುವಾಗ ಹೇಳಿದ್ದಾನೆ, ಹಾಲ್ ಟಿಕೆಟ್ ತಗೊಂಡು ಬರಲಿಕ್ಕೆ ಹೋಗ್ತೇನಮ್ಮ ನಾನು ಅಂತೇಳಿ. ಹಾಗೆ ಮಧ್ಯಾಹ್ನ ಬಂದಿದ್ದಾನೆ. ನಾನು ಶಾಲೆಯಿಂದ ಬರುವಾಗ 4 ಗಂಟೆ ಆಗಿದೆ. ಆ ಹೊತ್ತಿಗೆ ಬಂದು ತಿಂಡಿ ಎಲ್ಲ ತಿಂದು ಅಲ್ಲಿ ನನ್ನ ಮಂಚದ ಮೇಲೆಲ್ಲ ಕುತ್ಕೊಂಡ. ಆಮೇಲೆ ಸ್ನಾನ ಮಾಡಲಿಕ್ಕೆ ಹೋದ. ಅದು ಯಾವಾಗಲೂ 5 ಗಂಟೆಗೆ ಸ್ನಾನ ಮಾಡಲಿಕ್ಕೆ ಹೋಗ್ತಾನೆ ಅದೇ ಹೊತ್ತಿಗೆ. ಆಮೇಲೆ 5 ಗಂಟೆಗೆ ಹೋದ ನಂತರ ಅಲ್ಲಿ ದೀಪ ಎಲ್ಲ ಇಟ್ಟ, ದೇವರಿಗೆ ದೀಪ ಇಟ್ಟು ಮೇಲೆ ಹೋಗಿ ಅದೊಂದು ಹನುಮಾನ್ ಚಾಲಿಸ್ ಯಾವಾಗಲೂ ಓದೋದು ದಿನ ಓದ್ತಾನೆ, ಒಂದು ಅರ್ಧ ಗಂಟೆ ಓದ್ತಾನೆ ಕುತ್ಕೊಂಡು. ಜಪ ಎಲ್ಲ ಮಾಡ್ತಾ ಇದ್ದ. ಆದರೆ ಅವತ್ತು ದೇವಸ್ಥಾನಕ್ಕೆ ಹೋಗ್ತಾನಂತ ನನಗೆ ಮಾತ್ರ ಗೊತ್ತಿರಲಿಲ್ಲ. ಹೊರಡಿಕೊಂಡು ಬಂದು ಹೇಳಿದ, ಅಮ್ಮ ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತೇನೆ ಅಂತ ಹೇಳಿದ. ಅದಕ್ಕೆ ನಾನು ನನ್ನಷ್ಟಕ್ಕೆ ಹೇಳಿದೆ, ಪರವಾಗಿರಲಿಲ್ಲ, ಮೊನ್ನೆ ಆದಿತ್ಯವರೆಗೂ ಹೋಗಿದೆಯಲ್ಲ, ಇನ್ನು ಗುರುವಾರ ಹೋದರೆ ಸಾಕಿತ್ತು ಅಂತ ನಾನು ಹೇಳುವುದನ್ನೇ ಹೇಳಿದ್ದೇನೆ ಮಾತ್ರ. ಅವನು ಸೀದಾ ಎದ್ದುಕೊಂಡು ಸೀದಾ ಹೋದ. ಆಮೇಲೆ 8 ಗಂಟೆ ಹೊತ್ತಿಗೆ ಹೋದರೆ 8 ಗಂಟೆ ಹೊತ್ತಿಗೆ ಬರ್ತಾರೆ. ಒಮ್ಮೊಮ್ಮೆ 3 ಮಂದಿ ಒಟ್ಟಿಗೆ ಹೋಗ್ತಾರೆ, ಒಮ್ಮೊಮ್ಮೆ 2 ಒಟ್ಟಿಗೆ ಹೋಗ್ತಾರೆ, ಒಮ್ಮೊಮ್ಮೆ ಒಬ್ಬ ಹೋಗ್ತಾನೆ ಒಂದೊಂದು ಥರ. ಹಾಗೆ 8 ಗಂಟೆ ಆಯಿತು, ಬರಲಿಲ್ಲ. 8:15 ಆಯಿತು. ಆಗ ನಾನು ಹೇಳಿದೆ, ಬದಿಯ ಮನೆ ಸುಕೇಶನಿಗೆ ಹೇಳಿದೆ, ಇದು ಮಗು ಬರಲಿಲ್ಲ, ಯಾಕೆ 8:15 ಆಯ್ತಲ್ಲ ಇನ್ನೂ ಬರಲಿಲ್ಲ ಮಗು ಅಂತ. ಆಗ ಅವನು ಹೇಳಿದ, ಅಲ್ಲಿ ಥ್ರೋಬಾಲ್ ಆಟ ಆಡ್ತಿದ್ದಾರೆ, ವಾಲಿಬಾಲ್ ಆಟ ಆಡ್ತಿದ್ದಾರೆ, ಸ್ವಲ್ಪ ಲೇಟ್ ನಿಂತಿದ್ದಾನೆ. ನಾನು ಹಾಗೆ ಎಣಿಸಿದೆ ಇರ್ಬೋದು ಅಂತ. 9 ಗಂಟೆ ಆದರೂ ಸುದ್ದಿಲ್ಲ ಏನು. ಆಗ ಇವರಲ್ಲಿ ಹೇಳಿದೊಮ್ಮೆ ಸ್ಕೂಟರಲ್ಲಿ ಹೋಗಿ ಬನ್ನಿ, ನೋಡಿ ಬನ್ನಿ ಅಂತ ಹೇಳಿದೆ. ಹಾಗೆ ಇವರು ಹೋದರು. ಇವರು ಹೋಗುವಾಗ ಅವ್ರು ಹೇಳಿದರು, ಅಲ್ಲಿ ಇಲ್ಲ, ಯಾರಿಲ್ಲ ಹೇಳಿದರು. ಆಮೇಲೆ ಇವರಲ್ಲಿ ಹೇಳಿದ 9:15 ಹೋಗಿ ಹೇಳಿದೆ, ನೀವೊಮ್ಮೆ ರೈಲ್ವೆ ಟ್ರ್ಯಾಕಲ್ಲಿ ಹೋಗೋದಲ್ಲ, ಒಮ್ಮೆ ಅದರಲ್ಲಿ ಹೋಗಿ ನೋಡಿ ಬನ್ನಿ, ಮೊಬೈಲಲ್ಲಿ ಕಾಲ್ ಕೊಟ್ಕೊಂಡೇ ಹೋಗಿ, ಅಲ್ಲಿ ತನಕ ಹೋಗುವಾಗ ಕೂಡ ಗೊತ್ತಾಗ್ತದಲ್ಲ ಹೇಳಿದೆ. ಇವರು ಹಿಂದೆ ಬಂದರು, ಒಂದು 10 ಗಂಟೆ ಆಗೋಗಿ ಇಲ್ಲ ಹೇಳಿದರು. ನಮಗೆ ಮತ್ತೆ ಹೆದರಿಕೆ ಆಯಿತು. ನಾವು ಒಂದು ಸಾಧಾರಣ 5-6 ಮೊಬೈಲಿಂದ ತುಂಬ ಸಲ ಕಾಲ್ ಕೊಟ್ಟಿದ್ದೇವೆ, ಒಂದು 100 ಸಲ ಕಾಲ್ ಕೊಟ್ಟಿರ್ಬೋದು ಎಲ್ಲರೂ ಕೂಡ ಸೇರಿ. ಆದರೆ 10:15 ಆಯಿತು, ಇನ್ನೂ ಬರಲಿಲ್ಲ. ಆಗ 11 ಗಂಟೆ ಆಯಿತು. ಆಗ ನಾನು ಹೇಳಿದೆ, ಇವರಲ್ಲಿ ಒಂದು ಕಂಪ್ಲೇಂಟ್ ಕೊಡೋದು ಒಳ್ಳೆಯದು, ಮಗು ಕಾಣೋದಿಲ್ಲಲ್ಲ ನಮ್ಮದಂತ ಹೇಳಿದೆ. ಹಾಗೆ ಇವರು ಎಲ್ಲ ಇಟ್ಕೊಂಡು ಹೊರಡಲಿಕ್ಕೆ ರೆಡಿಯಾದರು, ಹೋಗು ಅಂತೇಳಿ. ಆಗ ನಾವೇನು ಮಾಡಿದೆ, ಮನೆಯವರೆಲ್ಲ ಒಟ್ಟು ಸೇರಿ 12 ಗಂಟೆ ಆಗುವಾಗ ರೈಲ್ವೆ ಟ್ರ್ಯಾಕಲ್ಲಿ ಹೋದೆವು. ಮೊಬೈಲನ್ನು ಇದು ಲೈಟ್ ಆನ್ ಇಟ್ಟು ಕಾಲ್ ಕೊಟ್ಕೊಂಡು ಹೋದೆವು, ನೋಡು ಆಚೆ ಈಚೆ ಸೈಡಲ್ಲೆಲ್ಲ ಕಾಣ್ತಾರೆ ನೋಡ್ತಾರೆ ಅಂತೇಳಿ. ಹಾಗೆ ಹೋಗುವಾಗ ಇವನಿಗೊಂದು ಚಪ್ಪಲ್ ಕಂಡಿತು ಒಂದು ಬದಿಯಲ್ಲಿ ಮೇಲೆ. ಒಂದು ಚಪ್ಪಲ್ ಕಾಣುವಾಗ ಇನ್ನೊಂದು ಅದರ ಆಚೆ ಬದಿಯಲ್ಲಿ ಒಂದು ಚಪ್ಪಲ್ ಕಂಡುವಾಗ ಇವರು ಇನ್ನೊಬ್ಬ ಅಕ್ಕ ಹೇಳಿದ್ರು, ಕಾಲ್ ಕೊಡಿ ನೋಡೋರ ಮೊಬೈಲ್ ಉಂಟು ನೋಡೋ ಕಾಲ್ ಕೊಡುವ ಮೊಬೈಲ್ ಕೂಡ ಅಲ್ಲೇ ಉಂಟು ಸ್ವಲ್ಪ ದೂರದಲ್ಲಿ. ನನಗೆ ಜೋರು ಹೆದರಿಕೆ ಆಯಿತು, ಮಗು ಏನೋ ಕೆಳಗೆ ಬಿದ್ದಿದೆ ಅಂತೇಳಿ ಜೋರು ಬೊಬ್ಬೆ ಹಾಕಿದೆ. ನಾವು ಬೊಬ್ಬೆ ಹಾಕಿ ಎಲ್ಲರೂ ಬಂದು ತುಂಬ ಹುಡುಕಿ, ಸಾಧಾರಣ 3 ಗಂಟೆ ತನಕ ಹುಡುಕಿದ್ದೇವೆ ಅಲ್ಲಿ ಎಲ್ಲ ಕಡೆಯಲ್ಲಿ. ಹುಡುಕಿದಾಗ ಪೊಲೀಸೆಲ್ಲ ಬಂದಿದ್ದಾರೆ, ರಾತ್ರಿ ಬಂದಿದ್ದಾರೆ. ಬಂದು ಎಲ್ಲ ಇಲ್ಲಿ ಬಂದು ಮೊಬೈಲೆಲ್ಲ ಚೆಕ್ ಮಾಡಿದರೆ, ಆಗ ಮೊಬೈಲ್ ಅಂದರೆ ಲಾಕ್ ಇತ್ತು ಅವನ ಮೊಬೈಲಲ್ಲಿ, ತೆಗಿಲಿಕ್ಕೆ ಬರಲಿಲ್ಲ. ಹಾಗೆ ನಾನು ಮುಂಚೆನೇ ಹೇಳಿದೆ, ನೀನು ಲಾಕ್ ಆಗಿದ್ರೆ ನನಗೆ ತೆಗಿಲಿಕ್ಕೆ ಬರ್ತದೆ, ಅದರಲ್ಲಿ ಫಿಂಗರ್ ಪ್ರಿಂಟ್. ಆವಾಗ ಹೇಳ್ತಾರೆ ಫಿಂಗರ್ ಪ್ರಿಂಟ್ ಇಡ್ತೇನೆ, ಬೇಕಾದರೆ ನಿಮಗೆ ಸಹ ನೋಡ್ಬೋದು ನನ್ನ ಮೊಬೈಲನ್ನು ಅಂತೇಳಿ. ಹಾಗೆ ಫಿಂಗರ್ ಪ್ರಿಂಟ್ ಆಗುವಾಗ ಓಪನ್ ಆಗ್ತಿತ್ತು ಮೊಬೈಲ್. ಅದು ಆವಾಗ ಓಪನ್ ಆಗ್ತಿತ್ತು, ಮರುದಿವಸನೂ ಓಪನ್ ಆಗ್ತಿತ್ತು. ಸಂಜೆ ಹೊತ್ತಿಗೆ ಇಲ್ಲಿ ಬಂದು ಅದು ಲಾಕ್ ಬಿದ್ದಿದೆ, ಅದು ಒಳಗಿದ್ದು ಇನ್ನೊಂದು ಲಾಕ್ ಇತ್ತಂತ ಅದರಲ್ಲಿ, ಅದು ತೆಗಿಲಿಕ್ಕೆ ಟ್ರೈ ಮಾಡ್ತಾ ಇದ್ದರು. ಮಾಡಿದಾಗ ಇದು ಲಾಕ್ ಬಿದ್ದಿದೆ ನನ್ನಲ್ಲಿ ಕೊಡುವಾಗ. ಅದಕ್ಕೆ ನಾನು ಹೇಳಿದೆ ತೆಗಿಲಿಕ್ಕೆ ಬರೋದಿಲ್ಲ ಹೇಳಿದೆ. ಮರುದಿವಸ ಮೇಲೆ ಅಲ್ಲಿಗೆ 10 ಗಂಟೆಗೆ ಬನ್ನಿ, ಅದು ನಾಳೆ ಓಪನ್ ಆಗ್ತದೆ ಹೇಳಿದ್ರು. ಅಲ್ಲಿ ನೋಡುವಾಗ ಅಲ್ಲಿ ಹೇಳಿದರು ಇದು ಓಪನ್ ಆಗುವುದಿಲ್ಲ. ಅದಕ್ಕೆ ನಾನು ಹೇಳಿದೆ, ಈಗ ಓಪನ್ ಆಗೋದಿಲ್ಲ ನಿಮಗೆ ಹೇಳಿದರೆ ಆಗ್ತದ, ನೀವು ಅದು ನಿನ್ನೆ ಓಪನ್ ಇತ್ತಲ್ಲ, ಅದ್ರಲ್ಲಿ Gmail ID ಎಲ್ಲ ನಿಮಗೆ ತೆಗಿಬೋದಿತ್ತಲ್ಲ, ನಮಗೆ ಅದರ ಗೊತ್ತಿಲ್ಲ, ನಿಮಗೆ ಗೊತ್ತುಂಟಲ್ಲ ಅಂತ ಹೇಳಿದೆ. ನಮ್ಮನ್ನು ಯೂನಿಯನ್ದು ಲೀಡರ್ದು ವಾಣಿಯಕ್ಕ ಅಂತಂದರೆ ಅವರೆಲ್ಲ ಬಂದಿದ್ದರು ನಮ್ಮೊಟ್ಟಿಗೆ. ಹಾಗೆ ಅವರು ಹೇಳಿದರು, ನೀವು ಮೊಬೈಲನ್ನು ಹಿಡ್ಕೊಂಡು ಆಚೆ ಮಾಡ್ತೀರಲ್ಲ, ಯಾಕೆ ಹಾಗೆ ಮಾಡೋದು, ಈಗ ಅದರ ಬೇರೆ ಪ್ರೊಸೀಜರ್ ಇಲ್ವಾ ಬೇರೆ ರೀತಿಯಲ್ಲಿ ಅಂತ ಅವರು ಸ್ವಲ್ಪ ಜೋರು ಮಾಡಿದರು. ಜೋರು ಮಾಡಾಗ ಹೇಳಿ, ನಾನು ನಿನ್ನೆ ಸಂಜೆ ಇರಲಿಲ್ಲ ಅಂತ ಹೇಳಿದರು. ಇಲ್ಲತ್ರ ಸಂಜೆ ಎಲ್ಲ ಮಾಡ್ತಿದ್ದೆ, ಅದು ಸಂಜೆ ಲಾಕ್ ಬಿತ್ತು ಮೊಬೈಲ್, ಆಮೇಲೆ ಏನು ಮಾಡಲಿಕ್ಕೆ ಆಗಲಿಲ್ಲ ಅಂತ ಅವರು ಹೇಳಿದ್ರು ಅಲ್ಲಿ ಕೇಳಿದ್ದಕ್ಕೆ. ಆಮೇಲೆ ಸ್ವಲ್ಪ ಇದು ಮಾಡಲಿಕ್ಕೆ ಅಲರ್ಟ್ ಆದರು, ಸ್ವಲ್ಪ ಹಾಗೆ ಮಾಡುವ ಹೀಗೆ ಮಾಡುವ ಅಂತೇಳಿ. ಆಮೇಲೆ ಪ್ರತಿಭಟನೆಗಂತ ಅವರು ಹೋಗಿದ್ರಲ್ಲ, ಆಮೇಲೆ ಹಿಂದೆ ಬಂದು ಸ್ವಲ್ಪ ಜಾಸ್ತಿಯಾಗಿ ಕಾರ್ಯಾಚರಣೆ ಮಾಡಿದರು. ಮತ್ತೆ ಸ್ವಲ್ಪ ಅಲ್ಲಿ ತನಕ ಸ್ವಲ್ಪ ಕೇರ್ಲೆಸ್ಸೇ ಮಾಡಿದ್ದಾರೆ. ಬಂದು ಮಾಹಿತಿ ಕೇಳಿದಷ್ಟೇ, ಮಾಹಿತಿ ಕೇಳಿದ್ದನ್ನೇ ಕೇಳಿದು, ಒಬ್ಬೊಬ್ಬರು ಬರೋದು ಕೇಳಿದ್ದನ್ನೇ ಕೇಳೋದು ಅಷ್ಟೇ, ಅಲ್ಲೇನು ಮಾಡಲಿಲ್ಲ. ಡೌಟ್ ಎಂತ ಸರ್, ನಾವು ಅಂದರೆ ಈ ರೀತಿ ಆಗ್ತದಂತ ಗೊತ್ತಿಲ್ಲ. ಮನೆಯಲ್ಲೂ ಸರಿ ಇದ್ದ, ಶಾಲೆಯಲ್ಲಿ ಈಗ ಸಿಗ್ನೇಚರ್ ಹಾಕಲಿಕ್ಕೆ ನಾವೆಲ್ಲ ಹೋಗ್ತಿದ್ದೆ, ಒಳ್ಳೆ ಹುಡುಗ ಚೆಂದ ಮಾಡಿ ಓದ್ತಾನೆ, ಪರವಾಗಿಲ್ಲ ಅಂತ. ಮತ್ತೆ ನಾವು ಹೇಗೆ ಯಾರಲ್ಲಿ ಡೌಟ್ ಹೇಳಿದ್ದು ಸರ್? ನಾವು ರೈಲ್ವೆ ಟ್ರ್ಯಾಕಿನ ಜಲ್ಲಿಕಲ್ಲಿನ ಕೆಳಗಿತ್ತು, ಸ್ವಲ್ಪ ಕೆಳಗೆ, ಅದರಲ್ಲೊಂದು ರಕ್ತದ ಕಲೆ ಇತ್ತು ಸರ್. ಒಂದು ತೊಟ್ಟು ಹಾಕಿದಾಗೆ ಕೆಳಗೆ ಎಲ್ಲೂ ಇರಲಿಲ್ಲ, ಅದು ಸಹ ಹಸಿ ರಕ್ತದಾಗಿತ್ತು. ಓದ್ತಿದ್ದ, ಚೆಂದ ಮಾಡಿ ಓದ್ತಿದ್ದ ಅವನು. ಮತ್ತು ಎಕ್ಸಾಮಿನ ಫೀಲಿಂಗಲ್ಲಿ ಹೋದಲ್ಲ, ಅವನು ಹೇಳ್ತಿದ್ದ ಈ ಸಲ 500 ಟೋಟಲ್ ಹೇಗಾದರೂ ತೆಗಿಬೇಕು, ಅಷ್ಟು ನಾನು ಚೆಂದ ಮಾಡಿ ಕಲಿಬೇಕು, ಮತ್ತು ನನ್ನನ್ನು ಮುಂಚೆನೇ ಯಾವುದಾದ್ರು ಶಾಲೆಗೆ ಸೇರಿಸಿ ಎಲ್ಲವೂ ಮುಂಚೆನೇ ಮಾತಾಡ್ತಿದ್ದ. ಹಾಗೆ ಹೋಗೋ ಹುಡುಗನೇ ಅಲ್ಲ ಅವನು, ಹುಷಾರಂತಲ್ಲ, ಆದರೂ ಅವನ ಪ್ರಯತ್ನ ಇತ್ತು ಒಳ್ಳೆಯದು.
ಫ್ರೆಂಡ್ಸಲ್ಲಿ ಮಾತಾಡಿದ್ದೇನೆ. ಅವರು ಹೇಳಿದರು ಏನು ಅಂಥದ್ದೇನು ಗೊತ್ತಿಲ್ಲ ಇದು ಅಂತ ಅವರು ಸಹ ಹೇಳ್ತಾರೆ. ಒಳ್ಳೆ ಹುಡುಗ, ಅದೇ ತುಂಬ ಮಂದಿಯಲ್ಲಿ ಕಾಂಟ್ಯಾಕ್ಟ್ ಇರಲಿಲ್ಲ. ನಾನೊಂದು 2-3 ಮಂದಿ ಅವನ ಫ್ರೆಂಡ್ಸ್, ಅಂದರೆ ನನ್ನಲ್ಲಿ ನಂಬರ್ ಉಂಟು ಅವ್ರದ್ದು, ಅವರೊಟ್ಟಿಗೆ ನಾನು ಮಾತಾಡ್ತಿದ್ದೆ. ಮತ್ತು ಡಿಸ್ಕಸ್ ಎಲ್ಲ ಮಾಡ್ತಾ ಇದ್ದ ಶಾಲೆಯಲ್ಲೆಲ್ಲ, ಇದು ಮೊಬೈಲೆಲ್ಲ ಕುತ್ಕೊಂಡೆಲ್ಲ ಅವರಲ್ಲಿ ಕೇಳುವಂಥದ್ದೆಲ್ಲ ನೋಡ್ತಾ ಇದ್ದೆ ನಾನು. ಶನಿವಾರ ಅಂತೂ ಬೆಳಿಗ್ಗೆ ಇವರೊಟ್ಟಿಗೆ ದಿನ ಹೋಗ್ತಾನೆ. ನನ್ನ ಮಗು ಸಹ ಬೇಕು ಸರ್ ನಮಗೆ. ಮಗು ಒಂದು ಹೇಗಾದರೂ ಮಾಡಿ ಕಂಡು ಹುಡುಕಿ ಕೊಡಬೇಕು ಅವರು. ಸರ್ 25 ತಾರೀಕಿನ ದಿವಸ ಅವನು ಸಂಜೆ ವ್ಯಾಯಾಮ ಶಾಲೆಗೆ ಅಂತ ಹೊರಟಿದ್ದ 7 ಗಂಟೆಗೆ. ಬೆಳಿಗ್ಗೆ ಹೋದವನು ಹಾಲ್ ಟಿಕೆಟ್ ತಗೊಂಡು ಬಂದಿದ್ದಾನೆ. ಬಂದು ನನ್ನಲ್ಲಿ ಬೆಳಿಗ್ಗೆ ಹೋಗುವಾಗ ಹೇಳಿದ್ದಾನೆ, ಹಾಲ್ ಟಿಕೆಟ್ ತಗೊಂಡು ಬರಲಿಕ್ಕೆ ಹೋಗ್ತೇನಮ್ಮ ನಾನು ಅಂತೇಳಿ. ಹಾಗೆ ಮಧ್ಯಾಹ್ನ ಬಂದಿದ್ದಾನೆ. ನಾನು ಶಾಲೆಯಿಂದ ಬರುವಾಗ 4 ಗಂಟೆ ಆಗಿದೆ. ಆ ಹೊತ್ತಿಗೆ ಬಂದು ತಿಂಡಿ ಎಲ್ಲ ತಿಂದು ಅಲ್ಲಿ ನನ್ನ ಮಂಚದ ಮೇಲೆಲ್ಲ ಕುತ್ಕೊಂಡ. ಆಮೇಲೆ ಸ್ನಾನ ಮಾಡಲಿಕ್ಕೆ ಹೋದ. ಅದು ಯಾವಾಗಲೂ 5 ಗಂಟೆಗೆ ಸ್ನಾನ ಮಾಡಲಿಕ್ಕೆ ಹೋಗ್ತಾನೆ ಅದೇ ಹೊತ್ತಿಗೆ. ಆಮೇಲೆ 5 ಗಂಟೆಗೆ ಹೋದ ನಂತರ ಅಲ್ಲಿ ದೀಪ ಎಲ್ಲ ಇಟ್ಟ ದೇವರಿಗೆ. ದೀಪ ಇಟ್ಟು ಮೇಲೆ ಹೋಗಿ ಅದೊಂದು ಹನುಮಾನ್ ಚಾಲಿಸ್ ಯಾವಾಗಲೂ ಓದೋದು ದಿನ ಓದ್ತಾನೆ, ಒಂದು ಅರ್ಧ ಗಂಟೆ ಓದ್ತಾನೆ ಕುತ್ಕೊಂಡು. ಜಪ ಎಲ್ಲ ಮಾಡ್ತಾ ಇದ್ದ. ಆದರೆ ಅವತ್ತು ದೇವಸ್ಥಾನಕ್ಕೆ ಹೋಗ್ತಾನಂತ ನನಗೆ ಮಾತ್ರ ಗೊತ್ತಿರಲಿಲ್ಲ. ಹೊರಡಿಕೊಂಡು ಬಂದು ಹೇಳಿದ, ಅಮ್ಮ ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತೇನೆ ಅಂತ ಹೇಳಿದ. ಅದಕ್ಕೆ ನಾನು ನನ್ನಷ್ಟಕ್ಕೆ ಹೇಳಿದೆ, ಪರವಾಗಿರಲಿಲ್ಲ, ಮೊನ್ನೆ ಆದಿತ್ಯವಾರವರೆಗೂ ಹೋಗಿದೆಯಲ್ಲ, ಇನ್ನು ಗುರುವಾರ ಹೋದರೆ ಸಾಕಿತ್ತು ಅಂತ ನಾನು ಹೇಳುವುದನ್ನೇ ಹೇಳಿದ್ದೇನೆ ಮಾತ್ರ. ಅವನು ಸೀದಾ ಎದ್ದುಕೊಂಡು ಸೀದಾ ಹೋದ. ಆಮೇಲೆ 8 ಗಂಟೆ ಹೊತ್ತಿಗೆ ಹೋದರೆ 8 ಗಂಟೆ ಹೊತ್ತಿಗೆ ಬರ್ತಾರೆ. ಒಮ್ಮೊಮ್ಮೆ ಇವರು 3 ಮಂದಿ ಒಟ್ಟಿಗೆ ಹೋಗ್ತಾರೆ, ಒಮ್ಮೊಮ್ಮೆ 2 ಒಟ್ಟಿಗೆ ಹೋಗ್ತಾರೆ, ಒಮ್ಮೊಮ್ಮೆ ಒಬ್ಬ ಹೋಗ್ತಾನೆ ಒಂದೊಂದು ಥರ. ಹಾಗೆ 8 ಗಂಟೆ ಆಯಿತು, ಬರಲಿಲ್ಲ. 8:15 ಆಯಿತು. ಆಗ ನಾನು ಹೇಳಿದೆ, ಬದಿಯ ಮನೆ ಸುಕೇಶನಿಗೆ ಹೇಳಿದೆ, ಇದು ಮಗು ಬರಲಿಲ್ಲ, ಯಾಕೆ 8:15 ಆಯ್ತಲ್ಲ ಇನ್ನೂ ಬರಲಿಲ್ಲ ಮಗು ಅಂತ. ಆಗ ಅವನು ಹೇಳಿದ, ಅಲ್ಲಿ ಥ್ರೋಬಾಲ್ ಆಟ ಆಡ್ತಿದ್ದಾರೆ, ವಾಲಿಬಾಲ್ ಆಟ ಆಡ್ತಿದ್ದಾರೆ, ಸ್ವಲ್ಪ ಲೇಟ್ ಆಗ್ಬೋದು, ನಿಂತಿದ್ದಾನೆ. ನಾನು ಹಾಗೆ ಎಣಿಸಿದೆ ಇರ್ಬೋದು ಅಂತ. 9 ಗಂಟೆ ಆದರೂ ಸುದ್ದಿಲ್ಲ ಏನು. ಆಗ ಇವರಲ್ಲಿ ಹೇಳಿದ, ಒಮ್ಮೆ ಸ್ಕೂಟರಲ್ಲಿ ಹೋಗಿ ಬನ್ನಿ, ನೋಡಿ ಬನ್ನಿ ಅಂತ ಹೇಳಿದೆ. ಹಾಗೆ ಇವರು ಹೋದರು. ಇವರು ಹೋಗುವಾಗ ಅವ್ರು ಹೇಳಿದರು, ಅಲ್ಲಿ ಇಲ್ಲ, ಯಾರಿಲ್ಲ ಹೇಳಿದರು. ಆಮೇಲೆ ಇವರಲ್ಲಿ ಹೇಳಿದೆ, 9:15 ಹೋಗಿ ಹೇಳಿದೆ, ನೀವೊಮ್ಮೆ ರೈಲ್ವೆ ಟ್ರ್ಯಾಕಲ್ಲಿ ಹೋಗೋದಲ್ಲ, ಒಮ್ಮೆ ಅದರಲ್ಲಿ ಹೋಗಿ ನೋಡಿ ಬನ್ನಿ, ಮೊಬೈಲಲ್ಲಿ ಕಾಲ್ ಕೊಟ್ಕೊಂಡೇ ಹೋಗಿ, ಅಲ್ಲಿ ತನಕ ಹೋಗುವಾಗ ಕೂಡ ಗೊತ್ತಾಗ್ತದಲ್ಲ ಹೇಳಿದೆ. ಇವರು ಹಿಂದೆ ಬಂದರು, ಒಂದು 10 ಗಂಟೆ ಆಗೋಗಿ ಇಲ್ಲ ಹೇಳಿದರು. ನಮಗೆ ಮತ್ತೆ ಹೆದರಿಕೆ ಆಯಿತು. ನಾವು ಒಂದು ಸಾಧಾರಣ 5-6 ಮೊಬೈಲಿಂದ ತುಂಬ ಸಲ ಕಾಲ್ ಕೊಟ್ಟಿದ್ದೇವೆ, ಒಂದು 100 ಸಲ ಕಾಲ್ ಕೊಟ್ಟಿರ್ಬೋದು ಎಲ್ಲರೂ ಕೂಡ ಸೇರಿ. ಆದರೆ 10:15 ಆಯಿತು, ಇನ್ನೂ ಬರಲಿಲ್ಲ. ಆಗ 11 ಗಂಟೆ ಆಯಿತು. ಆಗ ನಾನು ಹೇಳಿದೆ, ಇವರಲ್ಲಿ ಒಂದು ಕಂಪ್ಲೇಂಟ್ ಕೊಡೋದು ಒಳ್ಳೆಯದು, ಮಗು ಕಾಣೋದಿಲ್ಲಲ್ಲ ನಮ್ಮದಂತ ಹೇಳಿದೆ. ಹಾಗೆ ಇವರು ಎಲ್ಲ ಇಟ್ಕೊಂಡು ಹೊರಡಲಿಕ್ಕೆ ರೆಡಿಯಾದರು, ಹೋಗು ಅಂತೇಳಿ. ಆಗ ನಾವೇನು ಮಾಡಿದೆ, ಮನೆಯವರೆಲ್ಲ ಒಟ್ಟು ಸೇರಿ 12 ಗಂಟೆ ಆಗುವಾಗ ರೈಲ್ವೆ ಟ್ರ್ಯಾಕಲ್ಲಿ ಹೋದೆವು. ಮೊಬೈಲನ್ನು ಇದು ಲೈಟ್ ಆನ್ ಇಟ್ಟು ಕಾಲ್ ಕೊಟ್ಕೊಂಡು ಹೋದೆವು, ನೋಡು ಆಚೆ ಈಚೆ ಸೈಡಲ್ಲೆಲ್ಲ ಕಾಣ್ತಾರೆ ನೋಡ್ತಾರೆ ಅಂತೇಳಿ. ಹಾಗೆ ಹೋಗುವಾಗ ಇವನಿಗೊಂದು ಚಪ್ಪಲ್ ಕಂಡಿತು ಒಂದು ಬದಿಯಲ್ಲಿ ಮೇಲೆ. ಒಂದು ಚಪ್ಪಲ್ ಕಾಣುವಾಗ ಇನ್ನೊಂದು ಅದರ ಆಚೆ ಬದಿಯಲ್ಲಿ ಒಂದು ಚಪ್ಪಲ್ ಕಂಡುವಾಗ ಇವರು ಇನ್ನೊಬ್ಬ ಅಕ್ಕ ಹೇಳಿದ್ರು, ಕಾಲ್ ಕೊಡಿ ನೋಡೋರ ಮೊಬೈಲ್ ಉಂಟ ನೋಡ ಕಾಲ್ ಕೊಡುವ ಮೊಬೈಲ್ ಕೂಡ ಅಲ್ಲೇ ಉಂಟು ಸ್ವಲ್ಪ ದೂರದಲ್ಲಿ. ನನಗೆ ಜೋರು ಹೆದರಿಕೆ ಆಯಿತು, ಮಗು ಏನೋ ಕೆಳಗೆ ಬಿದ್ದಿದೆ ಅಂತೇಳಿ ಜೋರು ಬೊಬ್ಬೆ ಹಾಕಿದ್ದೇವೆ ನಾವು. ಬೊಬ್ಬೆ ಹಾಕಿ ಎಲ್ಲರೂ ಬಂದು ತುಂಬ ಹುಡುಕಿ, ಸಾಧಾರಣ 3 ಗಂಟೆ ತನಕ ಹುಡುಕಿದ್ದೇವೆ ಅಲ್ಲಿ ಎಲ್ಲ ಕಡೆಯಲ್ಲಿ. ಹುಡುಕಿದಾಗ ಪೊಲೀಸೆಲ್ಲ ಬಂದಿದ್ದಾರೆ, ರಾತ್ರಿ ಬಂದಿದ್ದಾರೆ. ಬಂದು ಎಲ್ಲ ಇಲ್ಲಿ ಬಂದು ಮೊಬೈಲೆಲ್ಲ ಚೆಕ್ ಮಾಡಿದರೆ, ಆಗ ಮೊಬೈಲ್ ಅಂದರೆ ಲಾಕ್ ಇತ್ತು ಅವನ ಮೊಬೈಲಲ್ಲಿ, ತೆಗಿಲಿಕ್ಕೆ ಬರಲಿಲ್ಲ. ಹಾಗೆ ನಾನು ಮುಂಚೆನೇ ಹೇಳಿದೆ, ನೀನು ಲಾಕ್ ಹಾಕಿದರೆ ನನಗೆ ತೆಗಿಲಿಕ್ಕೆ ಬರ್ತದೆ, ಅದರಲ್ಲಿ ಫಿಂಗರ್ ಪ್ರಿಂಟ್. ಆವಾಗ ಹೇಳ್ತಾ ಫಿಂಗರ್ ಪ್ರಿಂಟ್ ಇಡ್ತೇನೆ, ಬೇಕಾದರೆ ನಿಮಗೆ ಸಹ ನೋಡ್ಬೋದು ನನ್ನ ಮೊಬೈಲನ್ನು ಅಂತೇಳಿ. ಹಾಗೆ ಫಿಂಗರ್ ಪ್ರಿಂಟ್ ಆಗುವಾಗ ಓಪನ್ ಆಗ್ತಿತ್ತು ಮೊಬೈಲ್. ಅದು ಆವಾಗ ಓಪನ್ ಆಗ್ತಿತ್ತು, ಮರುದಿವಸನೂ ಓಪನ್ ಆಗ್ತಿತ್ತು. ಸಂಜೆ ಹೊತ್ತಿಗೆ ಇಲ್ಲಿ ಬಂದು ಅದು ಲಾಕ್ ಬಿದ್ದಿದೆ, ಅದು ಒಳಗಿದ್ದು ಇನ್ನೊಂದು ಲಾಕ್ ಇತ್ತಂತ ಅದರಲ್ಲಿ, ಅದು ತೆಗಿಲಿಕ್ಕೆ ಟ್ರೈ ಮಾಡ್ತಾ ಇದ್ದರು. ಮಾಡಿದಾಗ ಇದು ಲಾಕ್ ಬಿದ್ದಿದೆ ನನ್ನಲ್ಲಿ ಕೊಡುವಾಗ. ಅದಕ್ಕೆ ನಾನು ಹೇಳಿದೆ ತೆಗಿಲಿಕ್ಕೆ ಬರೋದಿಲ್ಲ ಹೇಳಿದೆ. ಮರುದಿವಸ ಮೇಲೆ ಅಲ್ಲಿಗೆ 10 ಗಂಟೆಗೆ ಬನ್ನಿ, ಅದು ನಾಳೆ ಓಪನ್ ಆಗ್ತದೆ ಹೇಳಿದ್ರು. ಅಲ್ಲಿ ನೋಡುವಾಗ ಅಲ್ಲಿ ಹೇಳಿದರು ಇದು ಓಪನ್ ಆಗುವುದಿಲ್ಲ. ಅದಕ್ಕೆ ನಾನು ಹೇಳಿದೆ, ಈಗ ಓಪನ್ ಆಗೋದಿಲ್ಲ ನಿಮಗೆ ಹೇಳಿದರೆ ಆಗ್ತದ, ನೀವು ಅದು ನಿನ್ನೆ ಓಪನ್ ಇತ್ತಲ್ಲ, ಅದ್ರಲ್ಲಿ Gmail ID ಎಲ್ಲ ನಿಮಗೆ ತೆಗಿಬೋದಿತ್ತಲ್ಲ, ನಮಗೆ ಅದ್ರ ಗೊತ್ತಿಲ್ಲ, ನಿಮಗೆ ಗೊತ್ತುಂಟಲ್ಲ ಅಂತ ಹೇಳಿದೆ. ನಮ್ಮನ್ನು ಯೂನಿಯನ್ದು ಲೀಡರ್ದು ವಾಣ್ಯಕ್ಕ ಅಂತಂದ್ರೆ ಅವರೆಲ್ಲ ಬಂದಿದ್ದರು ನಮ್ಮೊಟ್ಟಿಗೆ. ಹಾಗೆ ಅವರು ಹೇಳಿದರು, ನೀವು ಮೊಬೈಲನ್ನು ಹಿಡ್ಕೊಂಡು ಆಚೆ ಮಾಡ್ತೀರಲ್ಲ, ಯಾಕೆ ಹಾಗೆ ಮಾಡೋದು, ಈಗ ಅದರ ಬೇರೆ ಪ್ರೊಸೀಜರ್ ಇಲ್ವಾ ಬೇರೆ ರೀತಿಯಲ್ಲಿ ಅಂತ ಅವರು ಸ್ವಲ್ಪ ಜೋರು ಮಾಡಿದರು. ಜೋರು ಮಾಡಾಗ ಹೇಳಿ, ನಾನು ನಿನ್ನೆ ಸಂಜೆ ಇರಲಿಲ್ಲ ಅಂತ ಹೇಳಿದರು. ಇಲ್ಲದ್ರೆ ಸಂಜೆ ಎಲ್ಲ ಮಾಡ್ತಿದ್ದೆ, ಅದು ಸಂಜೆ ಲಾಕ್ ಬಿತ್ತು ಮೊಬೈಲ್, ಆಮೇಲೆ ಏನು ಮಾಡಲಿಕ್ಕೆ ಆಗಲಿಲ್ಲ ಅಂತ ಅವರು ಹೇಳಿದ್ರು ಅಲ್ಲಿ ಕೇಳಿದ್ದಕ್ಕೆ. ಆಮೇಲೆ ಸ್ವಲ್ಪ ಇದು ಮಾಡಲಿಕ್ಕೆ ಅಲರ್ಟ್ ಆದರು, ಸ್ವಲ್ಪ ಹಾಗೆ ಮಾಡುವ ಹೀಗೆ ಮಾಡುವ ಅಂತೇಳಿ.
ಆಮೇಲೆ ಪ್ರತಿಭಟನೆಗಂತ ಅವರು ಹೋಗಿದ್ರಲ್ಲ, ಆಮೇಲೆ ಹಿಂದೆ ಬಂದು ಸ್ವಲ್ಪ ಜಾಸ್ತಿಯಾಗಿ ಕಾರ್ಯಾಚರಣೆ ಮಾಡಿದರು. ಮತ್ತೆ ಸ್ವಲ್ಪ ಅಲ್ಲಿ ತನಕ ಸ್ವಲ್ಪ ಕೇರ್ಲೆಸ್ಸೇ ಮಾಡಿದ್ದಾರೆ. ಬಂದು ಮಾಹಿತಿ ಕೇಳಿದಷ್ಟೇ, ಮಾಹಿತಿ ಕೇಳಿದ್ದನ್ನೇ ಕೇಳಿದು, ಒಬ್ಬೊಬ್ಬರು ಬರೋದು ಕೇಳಿದ್ದನ್ನೇ ಕೇಳಿದ್ದು ಅಷ್ಟೇ, ಅಲ್ಲೇನು ಮಾಡಲಿಲ್ಲ. ಡೌಟ್ ಎಂತ ಸರ್, ನಾವು ಅಂದರೆ ಈ ರೀತಿ ಆಗ್ತದೆ ಅಂತ ಗೊತ್ತಿಲ್ಲ. ಮನೆಯಲ್ಲೂ ಸರಿ ಇದ್ದ, ಶಾಲೆಯಲ್ಲಿ ಈಗ ಸಿಗ್ನೇಚರ್ ಹಾಕಲಿಕ್ಕೆ ನಾವೆಲ್ಲ ಹೋಗ್ತಿದ್ದೆ, ಒಳ್ಳೆ ಹುಡುಗ, ಚೆಂದ ಮಾಡಿ ಓದ್ತಾನೆ, ಪರವಾಗಿಲ್ಲ ಅಂತ. ಮತ್ತೆ ನಾವು ಹೇಗೆ ಯಾರಲ್ಲಿ ಡೌಟ್ ಹೇಳುದು ಸರ್? ನಾವು ರೈಲ್ವೆ ಟ್ರ್ಯಾಕಿನ ಜಲ್ಲಿಕಲ್ಲಿನ ಕೆಳಗಿತ್ತು, ಸ್ವಲ್ಪ ಕೆಳಗೆ, ಅದರಲ್ಲೊಂದು ರಕ್ತದ ಕಲೆ ಇತ್ತು ಸರ್. ಒಂದು ತೊಟ್ಟು ಹಾಕಿದಾಗೆ ಕೆಳಗೆ ಎಲ್ಲೂ ಇರಲಿಲ್ಲ, ಅದು ಸಹ ಹಸಿ ರಕ್ತದಾಗಿತ್ತು. ಓದ್ತಿದ್ದ, ಚೆಂದ ಮಾಡಿ ಓದ್ತಿದ್ದ ಅವನು. ಮತ್ತು ಎಕ್ಸಾಮ್ನ ಫೀಲಿಂಗಲ್ಲಿ ಹೋದಲ್ಲ, ಅವನು ಹೇಳ್ತಿದ್ದ ಈ ಸಲ 500 ಟೋಟಲ್ ಹೇಗಾದರೂ ತೆಗಿಬೇಕು, ಅಷ್ಟು ನಾನು ಚೆಂದ ಮಾಡಿ ಕಲಿಬೇಕು, ಮತ್ತು ನನ್ನನ್ನು ಮುಂಚೆನೇ ಯಾವುದಾದ್ರು ಶಾಲೆಗೆ ಸೇರಿಸಿ, ಎಲ್ಲವೂ ಮುಂಚೆನೇ ಮಾತಾಡ್ತಿದ್ದ. ಹಾಗೆ ಹೋಗೋ ಹುಡುಗನೇ ಅಲ್ಲ ಅವನು. ಇದು ಮಗನಿಗೋಸ್ಕರ ಕಾಯ್ತಾ ಇರುವಂತಹ ತಂದೆ ತಾಯಿ ಜೊತೆಗೆ ಆ ಒಂದು ಸಂಪೂರ್ಣವಾಗಿರುವಂತಹ ಕುಟುಂಬ ಕಣ್ಣೀರಲ್ಲಿ ಕೈ ತೊಳಿತಾ ಇದೆ. ಈ ಸಂದರ್ಭ ಒಂದು ಪಾಸಿಟಿವ್ ಮೆಸೇಜ್ ಬಂದಿದೆ ಅನ್ನುವಂಥದ್ದು ಡಿಪಾರ್ಟ್ಮೆಂಟಿಂದ. ಸೊ ಹಾಗಿದ್ದಾಗ ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ ಅಂತ ಬಂದಾಗ ನಮ್ಮಗಳಿಗೆ ಅಪಾರವಾದಂಥ ಗೌರವ ಇದೆ, ಹೆಮ್ಮೆ ಇದೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸ್ ಇಲಾಖೆಯ ವ್ಯವಸ್ಥೆಯ ಬಗ್ಗೆ, ಸಂಪೂರ್ಣವಾಗಿರುವಂತಹ ನಮ್ಮ ಪೊಲೀಸ್ ಇಲಾಖೆಯ ವ್ಯವಸ್ಥೆಯ ಬಗ್ಗೆ. ಸೊ ವಿಚಾರ ಇಷ್ಟೇ, ಒಂದು ತಾಯಿಯ ಕಣ್ಣೀರು, ಆ ಒಂದು ತಂದೆಯ ಕಣ್ಣೀರು, ಇವತ್ತು ಬರ್ತಾನೆ ನಾಳೆ ಬರ್ತಾನೆ ಅನ್ನುವಂತಹ ಕಾಯುವಂತಹ ತಾಯಿ ಜೊತೆಗೆ ಆ ತಂದೆ, ಆ ಒಂದು ಸಂಪೂರ್ಣವಾದ ಕುಟುಂಬ ಬಹಳಷ್ಟು ಬೇಸರ ತರುತ್ತೆ ಇದೆಲ್ಲವೂ ಕೂಡ ನೋಡಿದಾಗ. ಇಂಟೆನ್ಷನ್ ಇರುತ್ತೆ ಇಷ್ಟೇ, ನಮ್ಗಳ ಒಂದು ಉದ್ದೇಶ ಇರುವಂಥದ್ದು ಇಷ್ಟೇ, ಆ ಹುಡುಗ ವಾಪಸ್ ಬರಬೇಕು ಆದಷ್ಟು ಬೇಕನ್ನೋದು ಬಿಟ್ಟರೆ ನಮ್ಮ ಜಿಲ್ಲೆಯ ಪೊಲೀಸ್ ಇಲಾಖೆಯ ಬಗ್ಗೆ ಬಹಳಷ್ಟು ಹೆಮ್ಮೆ ಇದೆ. ಯಾಕಂದರೆ ಇವೆಲ್ಲದರ ಜೊತೆಗೆ ಒಂದು ಒಳ್ಳೆಯ ಮೆಸೇಜ್ ಬಂದಿದೆ ಅನ್ನುವಂಥದ್ದು ನಮ್ಮ ಸುರೇಶ್ ಶೆಟ್ಟಿ ಕೂಡ ಈಗ ಹೇಳ್ತಾ ಇದ್ದಾರೆ. ಯಾಕಂದರೆ ಪಾಸಿಟಿವ್ ವೇಯಲ್ಲಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಧನರಾಜ್ ಅವರು ಕೂಡ ಕರೆ ಮಾಡಿದ್ರು, ಅವರು ಕೂಡ ಹೇಳುವಂಥದ್ದು ಅದೇ, ಪಾಸಿಟಿವ್ ವೇಯಲ್ಲಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಸೊ ಆಗಿದ್ದಾಗ ನಮ್ಗಳಿಗೆ ಬೇಕಾಗಿರುವಂಥದ್ದು ಇದೆ. ಆದರೆ ಎಲ್ಲೋ ಒಂದು ಕಡೆ ಇದು ನಮ್ಗಳಿಗೆ ಬರಲ್ಲ, ರೈಲ್ವೆ ಡಿಪಾರ್ಟ್ಮೆಂಟ್ಗೆ ಬರುತ್ತೆ, ಆ ರೀತಿ ಎಲ್ಲ ಹೇಳಿದಾಗ ಬಹಳಷ್ಟು ಬೇಸರ ಆಗುತ್ತೆ. ಇದು ತಪ್ಪು. ಜೊತೆಗೆ ಅಲ್ಲಿ CC ಕ್ಯಾಮರಾಗಳಿಲ್ಲ, ಈ ರೀತಿಯ ವ್ಯವಸ್ಥೆಗಳಿದೆ ಅಂತ ಬಂದಾಗ ಬಹಳಷ್ಟು ಬೇಸರ ಆಗುತ್ತೆ. ಇದು ಆಗಬಾರ್ದು ಯಾವತ್ತು ಕೂಡ. ಸೊ ಈ ಒಂದು ವಿಚಾರದ ಬಗ್ಗೆ ಬೆಳಕು ತಾವುಗಳು ಬೆಳಕು ಚೆಲ್ಲಲೇಬೇಕಾಗುತ್ತೆ, ತಾವುಗಳು ಈ ಬಗ್ಗೆ ಒಂದು ಗಮನವನ್ನ ಇಟ್ಕೊಳ್ಳೇಬೇಕಾಗುತ್ತೆ. ಇವುಗಳ ಜೊತೆಗೆ ಬಹಳಷ್ಟು ಜನರು ಸೋಷಿಯಲ್ ಮೀಡಿಯಾದಲ್ಲಿ ಕಾರ್ಯಕ್ರಮವನ್ನು ನೋಡ್ತಾ ಇದ್ರಿ, ಬಹಳಷ್ಟು ಜನರು ಕಮೆಂಟ್ಸ್ ಅನ್ನ ಹಾಕ್ತಾ ಇದ್ರಿ, ಆದಷ್ಟು ಬೇಗ ದಿಗಂತ್ ಮನೆಗೆ ಬರಲಿ, ಆರೋಗ್ಯದಿಂದ ಇರಲಿ ಅನ್ನುವಂಥದ್ದು. ಜೊತೆಗೆ ಬೇಗ ಇಲ್ಲಡೆ ಬಲೆ ದಿಗಂತ್ ಅಂತ ಹೇಳಿ ಸುಜೀರ್ ಪ್ರವೀಣ್ ಆಚಾರ್ಯ ಅವರು. ಸೊ ಹೀಗೆ ಬಹಳಷ್ಟು ಜನರು ಕಮೆಂಟ್ಸನ್ನು ಮಾಡ್ತಾ ಇದ್ರಿ, ವಸಂತ್ ಅವರು. ಸೊ ಹೀಗೆ ಬಹಳಷ್ಟು, ಆದಷ್ಟು ಬೇಗ ದಿಗಂತ್ ಮನೆಗೆ ಬರಲಿ, ದಿಗಂತ್ ಏನಾಗಿದ್ದಾರೆ ಅನ್ನುವಂಥ ಪ್ರಶ್ನೆನ ಬಹಳಷ್ಟು ಜನರು ಕೇಳ್ತಾ ಇದ್ದಾರೆ. ದೇವರ ದಯೆ ಇರಲಿ, ಆದಷ್ಟು ಬೇಗ ಮನೆಗೆ ಬರಲಿ, ಹೀಗೆ ಬಹಳಷ್ಟು ಜನರ ಹಾರೈಕೆ ಇದೆ, ಬಹಳಷ್ಟು ಜನರ ಪ್ರೇಯರ್ ಇದೆ, ದಿಗಂತ್ ಬೇಗ ಮನೆಗೆ ಬರಬೇಕು ಅನ್ನೋದು. ಜೊತೆಗೆ ದಿಗಂತ್ ಅವರು ಹೋಗಿರುವಂಥದ್ದು ಹನುಮಾನ್ ಚಾಲಿಸವನ್ನು ಓದಿ, ಜೊತೆಗೆ ಅಲ್ಲಿ ದೇವಸ್ಥಾನಕ್ಕೆ ಹೋಗ್ತೇನೆ ಅಂತ ಹೇಳಿ ಹೋಗಿದ್ದಾರೆ. ಸೊ ಹಾಗಿದ್ದಾಗ ಊರಿನವರು ಕೂಡ ಹೇಳುವಂಥದ್ದು ಇಷ್ಟೇ, ಆಂಜನೇಯ ದೇವರು ಕಾಪಾಡ್ತಾರೆ ಅನ್ನುವಂಥದ್ದು ದಿಗಂತ್ ಅವರನ್ನ. ಸೊ ಹಾಗಿದ್ದಾಗ ಆದಷ್ಟು ಬೇಗ ದಿಗಂತ್ ಬರಲಿ ಅಂತ ನಮ್ಮ ಆಶಯ. ಜೊತೆಗೆ ಮತ್ತಷ್ಟು ಕರೆಗಳಿವೆ, ಇವೆಲ್ಲ ಜೊತೆಗೆ ನಾನು ನಮ್ಮ ಜಿಲ್ಲೆಯ SP ಅವರು ಯತೀಶ್ ಅವರು, ಅವ್ರ ಜೊತೆ ಕೂಡ ನಾನು ಮಾತಾಡಬೇಕು. ಈ ಒಂದು ಇನ್ವೆಸ್ಟಿಗೇಷನ್ ಇಲ್ಲಿ ತನಕ ಬಂದಿದೆ, ಜನರ ಮುಂದೆ ಅವರ ಒಂದು ಅಭಿಪ್ರಾಯವನ್ನ, ಜೊತೆಗೆ ಅವರ ಒಂದು ಫೀಡ್ಬ್ಯಾಕ್ ಅನ್ನ ನಾವು ತೆಗೆದುಕೊಳ್ಬೇಕಾಗುತ್ತೆ. ಯಾಕಂದ್ರೆ ಇಡೀ ಜಿಲ್ಲೆಯ ಜನರು ಕೇಳ್ತಾ ಇರುವಂತಹ ಈ ಒಂದು ಇನ್ವೆಸ್ಟಿಗೇಷನ್ ಒಂದು ವಿಚಾರ, ಇನ್ವೆಸ್ಟಿಗೇಷನ್ ಒಂದಕ್ಕಿಂತ ಜಾಸ್ತಿ ರಿಸಲ್ಟ್ ಏನಾಗಿದೆ ಅನ್ನೋದು. ಇವೆಲ್ಲರ ಜೊತೆಗೆ ಬಹಳಷ್ಟು ಕರೆಗಳಿವೆ, ಮತ್ತೊಂದು ಕರೆಯನ್ನು ತೆಗೆದುಕೊಳ್ತೀನಿ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಸರ್, ಧ್ವನಿ ಕೇಳ್ತಾ ಇದೆಯಾ ಸರ್? ತಮ್ಮ ಹೆಸರು ಎಲ್ಲಿಂದ ಸರ್? ಸೋಮಶೇಖರ್ ತುಂಬೆ ಬಂದಕ್ಕೆ. ನಮಸ್ತೆ, ನಮಸ್ತೆ, ಮಾತಾಡಿ ಸರ್. ಸರ್, ಸರಿಬಲ ಒಂದು ಪ್ರಶ್ನೆ. ಸರಿಬಲನ ಏನು ಗೊತ್ತಾ, ಈಗೊಂದು ಕಾಲ್ಸ್ ಎಲ್ಲ ಬರ್ತಾ ಇತ್ತಲ್ಲ, ಆದ್ರೆ ಇಷ್ಟೆಲ್ಲ ಹುಡ್ತಾ ಇರ್ತಾರೆ. ಒಂದು ಗಾಡಿ ಸಿಕ್ಕಿದ್ರೆ ಅದನ್ನು ಒಂದು 5 ನಿಮಿಷದಲ್ಲಿ ಹುಡ್ತಾ ಇರ್ತಾರೆ. ಅದನ್ನ ಯಾಕೆ ಹುಡ್ಕಲ್ಲ? ಅದರಲ್ಲಿ ಏನಾದ್ರು ನಮ್ಗೆ ನೀರು ಸಿಗುವುದಲ್ಲ. ಈಗ ಎದುರಲ್ಲೇ ಒಂದು ಗಾಡಿ ಹೋಗ್ತಾ ಉಂಟು, ಅದರಲ್ಲಿ ಎಷ್ಟು ಮಂದಿ ಇದ್ದಾರೆ. ಆದ್ರೆ ಎದುರಲ್ಲಿ ಹೋಗುವ ಗಾಡಿಯನ್ನ ಯಾಕೆ ಪೊಲೀಸರು ಇದು ಮಾಡುದಿಲ್ಲ ಅಂತ ನನ್ನ ಒಂದು ಪ್ರಶ್ನೆ. ಕಾಲೇಜ್ನಲ್ಲಿ ಅದನ್ನು ಯಾಕೆ, ಅದೇ ಇವಾಗ ಹೇಳಿದ್ವಿ, ಅದರ ಬಗ್ಗೆ ಚರ್ಚೆ ನಡೆಯಿತು. ಆ ಪೊಲೀಸರು ಅದರ ಬಗ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದ್ದಾರೆ, 1-2 ದಿನದಲ್ಲಿ ಕೊಡ್ತಾರೆ ಅಂತ ಹೇಳಿದ್ದಾರೆ. ಇವಾಗ ಬಂದ ಮಾಹಿತಿ ನೋಡುವ, ಅದನ್ನ ಹೋಪ್ ಇದೆ, ಭರವಸೆ ಇದೆ ನಮಗೆ, ಆ ಹುಡುಗ ಬರ್ತಾನೆ ನಮಗೆ ಅಂತೇಳಿ ನೋಡುವ. ಅದರ ಬಗ್ಗೆ ಅವಾಗ ಓಪನ್ ಆಗ್ತಿತ್ತು, ಮರುದಿವಸ ಓಪನ್ ಆಗ್ತಿತ್ತು, ಸಂಜೆ ಹೊತ್ತು. ಒಂದು ಹಿಂದಾದ್ರೆ ಒಂದು 5 ನಿಮಿಷದಲ್ಲಿ ಹುಡ್ಕಾಡ್ಲಿಕ್ಕೆ ಆಗುದಿಲ್ಲ. ಅದೇ ಒಂದು ಮುಸ್ಲಿಮ್ಸ್ ಆದ್ರೆ 5 ನಿಮಿಷದಲ್ಲಿ ಹುಡ್ಕಾಡ್ತಿರ್ಲಿಲ್ಲ ಪೊಲೀಸ್ ಅವರು. ಓಕೆ, ಎನಿವೆ, ಎಸ್ ಸರ್, ಥ್ಯಾಂಕ್ ಯು, ಧನ್ಯವಾದಗಳು. ಓಕೆ, ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ.
ಓಕೆ, ನಮ್ಮ ವಿಚಾರ ಇರುವಂಥದ್ದು ಇಷ್ಟೇ. ಇಲ್ಲಿ ಆ ಹುಡುಗ ವಾಪಸ್ ಬರಬೇಕು, ಆದಷ್ಟು ಬೇಗ ಆ ಹುಡುಗ ಬರಬೇಕು. ಯಾಕಂದ್ರೆ ಆ ತಂದೆ ತಾಯಿಯ ಒಂದು ಕಣ್ಣೀರು, ಜೊತೆಗೆ ಇಡೀ ಊರಿನ ಜನರು ಸೇರಿದ್ದಾರೆ. ಯಾಕಂದ್ರೆ ಈ ಒಂದು ನಾಪತ್ತೆ ಪ್ರಕರಣಗಳು ನಮ್ಮ ಜಿಲ್ಲೆಗೆ ಬೇಡ, ನಾಪತ್ತೆ ಪ್ರಕರಣಗಳು. ಯಾಕಂದ್ರೆ ಇದು ವೆರಿ ಗಂಭೀರವಾಗಿರುವಂತಹ ಪ್ರಕರಣಗಳು. ನಾಪತ್ತೆ ಅನ್ನುವಂಥದ್ದು, ಕಿಡ್ನಾಪ್ ಅನ್ನುವಂಥದ್ದು ತಮಾಷೆಯ ವಿಚಾರ ಅಲ್ವೇ ಅಲ್ಲ. ಇದು ನಾವು ಈಗ ಇದಕ್ಕೆ ಎಚ್ಚೆತ್ತುಕೊಳ್ಳಿಲ್ಲ ಅಂತ ಬಂದಾಗ, ಒಂದು ವೇಳೆ ಇದೇ ಮರುಕಳಿಸ್ತಾ ಹೋಯ್ತು ಅಂತ ಬಂದಾಗ ಟೋಟಲಿ ಅದು ಬೇರೊಂದು ವಿಚಾರಕ್ಕೆ ಹೋಗುತ್ತೆ. ಸೊ ಹಾಗಿದ್ದಾಗ ಅದಕ್ಕೋಸ್ಕರ ಕಡಿವಾಣ ಹಾಕಲೇಬೇಕು. ನಾಪತ್ತೆ ಪ್ರಕರಣವನ್ನು ಕೂಡ ಡಿಪಾರ್ಟ್ಮೆಂಟ್ ಬಹಳಷ್ಟು ಮುತುವರ್ಜಿಯಿಂದ ಸಾಲ್ವ್ ಮಾಡಲೇಬೇಕಾಗುತ್ತೆ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಶೇಖರ್ ಅವರೇ ನಮಸ್ತೆ ಸರ್. ನಮಸ್ತೆ, ಮಾತಾಡಿ ಸರ್. ಅವರು ಡಿಪಾರ್ಟ್ಮೆಂಟ್ ರೈಲ್ವೆ ಡಿಪಾರ್ಟ್ಮೆಂಟ್ ಈಗ ಅಂದ್ರೆ ನೋಡಿ, ಅದು ಏನಾರ ರೈಲ್ವೆ ಟ್ರ್ಯಾಕ್ ಅಲ್ಲಿ ಏನಾದ್ರು ಸಿಕ್ಕಿದ್ರೆ ರೈಲ್ವೆ ಡಿಪಾರ್ಟ್ಮೆಂಟ್ ಜನಗಳು ಹೋಗಿದ್ದಾರೆ, ಅದನ್ನು ಇವು ಡಿಪಾರ್ಟ್ಮೆಂಟ್ ರೈಲ್ವೆ ಡಿಪಾರ್ಟ್ಮೆಂಟ್ ಕೂಡ ಸಿಗ್ಬೇಕು ಅಂತ ಆಗಿದೆ. ಓಕೆ ಕೆಲಸ ಅಲ್ಲ. ಓಕೆ 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 ಎಸ್ ಸರ್, ಎಸ್ ಸರ್. ಆದಷ್ಟು ಬೇಗ ಆ ಹುಡುಗ ಸಿಗ್ಬೇಕಂತ ಹೇಳ್ತೀರಿ? ಸಿಗ್ಬೇಕು, ಮತ್ತೆ ಸಿಕ್ಕಿಲ್ಲ ಆಗ್ತದ. ಮತ್ತೆ ಎಲ್ಲ ಸಾರಿಗಳಿಗೆಲ್ಲ ಭಯ ಅಲ್ಲ, ಪೊಲೀಸರ ಮೇಲೆ ನಂಬಿಕೆ ಹೋಗುತ್ತೆ. ಎಸ್ 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 ಓಕೆ ಓಕೆ ಎಸ್ ಸರ್, ಎಸ್ ಸರ್. ಥ್ಯಾಂಕ್ ಯು ಧನ್ಯವಾದಗಳು. ಜೊತೆಗೆ ಆ ಹುಡುಗನ ಒಂದು ಫೋಟೋವನ್ನು ಕೂಡ ಪ್ಲೇ ಮಾಡಿ, ಸಂಪೂರ್ಣವಾಗಿ ಆ ಹುಡುಗನ ಸಂಪೂರ್ಣ ಫೋಟೋ ಬೇಕಾಗಿದೆ. ಜನರು ಕೂಡ ಅಂದರೆ ಈ ಒಂದು ವಿಚಾರ ಬಹಳಷ್ಟು ಹೇಳ್ತಾ ಇದ್ದಾರೆ, ಅದನ್ನ ಫೋಟೋವನ್ನ ಬಹಳಷ್ಟು ಡಿಸ್ಪ್ಲೇ ಮಾಡಿ ಸರ್ಕ್ಯುಲೇಟ್ ಮಾಡಿ ಯಾವ ಗೊತ್ತು. ಎಸ್, ಇವರು ದಿಗಂತ್ ಅವರು PU ಕಲಿತಾ ಇರುವಂತಹ ಹುಡುಗ. ಸೊ ಹಾಗಿದ್ದಾಗ ಎಸ್, ಈ ಹುಡುಗನನ್ನ ಕಂಡರೆ ಎಲ್ಲಿಯಾದರೂ ಕೂಡ ಯಾರಾದರೂ ಕೂಡ ಸೊ ಮಾಹಿತಿಯನ್ನು ನೀಡಬೇಕಾಗಿ ವಿನಂತಿ. ಜೊತೆಗೆ ಎಸ್, ದಿಗಂತ್ ಅವರು. ಓಕೆ, ಆ ಮಾಹಿತಿ ಬಗ್ಗೆ ಒಂದು ಪೋಸ್ಟರ್ ನಾವು ಹಾಕಿದ್ವಿ, ಒಳ್ಳೆ ಶೇರ್ ಆಗಿದೆ. 1000ಕ್ಕೂ ಮೇಲೆ ಇಡೀ ರಾಜ್ಯಗಳಲ್ಲಿ ನಮ್ಮ ಬಜರಂಗ ದಳದ ಏನು ಸಮಿತಿ ಇದೆ, ಇಡೀ ರಾಜ್ಯವ್ಯಾಪಿ ಅದನ್ನ ಶೇರ್ ಮಾಡಿದ್ರು. ನಮ್ಮ ಮೀಡಿಯಾ ಟೀಮ್ ಇದೆ, ಸೋಷಿಯಲ್ ಮೀಡಿಯಾ ಟೀಮ್ ಇದೆ, ಅದರಲ್ಲೂ ಕೂಡ ಹಾಕಿ ಇಡೀ ರಾಜ್ಯದ ಮೂಲೆ ಭಾಗಕ್ಕೂ ಮುಟ್ಟುವ ಹಾಗೆ ಮಾಡಿದ್ದೇವೆ. ಓಕೆ, ಎಸ್ ಸರ್. ಜೊತೆಗೆ ಎಸ್, ನಾನು ಅವರ ಮಿತ್ರ ಎಸ್ ಶ್ರೇಯಸ್ ಅವ್ರ ಜೊತೆ ಕೇಳಬೇಕು, ಪರಿಚಯ ಇದ್ದವರು. ಎಸ್ ಸರ್, ಇದೆಲ್ಲವೂ ಕೂಡ ನೋಡಿದಾಗ ತಮ್ಗಳಿಗೆ ಆಸ್ ಎ ವಿದ್ಯಾರ್ಥಿಯಾಗಿ, ಆತ ವಿದ್ಯಾರ್ಥಿ, ತಾವುಗಳು ಕೂಡ ವಿದ್ಯಾರ್ಥಿ. ಸೊ ಹಾಗಿದ್ದಾಗ ಎಷ್ಟು ಸೇಫ್ ಅಂತ ಅನ್ಕೊಳ್ಳಿ. ಯಾಕಂದ್ರೆ ನಂಗೆ ಶಾಕ್ ಆಯ್ತು, ಈ ರೀತಿ ಇದೆಯಾ ಬಂಟ್ವಾಳ ಅನ್ನುವಂಥ ಪರಿಸ್ಥಿತಿ ಬಂದಾಗ. ಎಸ್, ಶಾಕ್ ಅಂದ್ರೆ ಅದೇ ಇಂಥ ಇನ್ನು ಯಾರಿಗೆ ಸಹ ಆಗ್ಬಾರ್ದು ಸರ್. ಅಂದ್ರೆ ಈ ರಾತ್ರಿ ಹೊತ್ತಲ್ಲಿ ಎಲ್ಲ ಹೋಗುವಾಗ ಈಗ ಆದ್ರೆ ಮುಂದೆ ಇನ್ನು ಬೇರೆ ಮಕ್ಕಳಿಗೆ ಭಯ ರೋಡಲ್ಲಿ ನಡಿಲಿಕ್ಕೆ. ನಾವು ಈಗ ಈ ಒಂದು ಪ್ರಕರಣದಲ್ಲಿ ಒಬ್ಬ ಬಾಯ್ ಮಿಸ್ ಆಗಿದೆ, ಅದೇ ಗರ್ಲ್ ಮಿಸ್ ಆಗಿದ್ರೆ ಎಲ್ಲಿಗೆ ಇದಾಗ್ಬೋದಿತ್ತು. ಸೊ ಈಗ ಈ ಒಂದು ಇದರಲ್ಲಿ ಪರಿಸ್ಥಿತಿಯಲ್ಲಿ ಬಾಯ್ ಮಿಸ್ ಆಗ್ತಾ ಇದ್ದಾನೆ ಅಂದ್ರೆ ನಮ್ಗೆ ಒಂದು ಕರೆಕ್ಟ್ ಭಯ. ಹೌದಪ್ಪ. ಸೊ ಅವನ ಬಗ್ಗೆ ಹೇಳುವುದಾದ್ರೆ ತುಂಬಾ ಪಾಪ ಅಂದ್ರೆ ಯಾರ ಸುದ್ದಿಗೆ ಸಹ ಹೋಗುದಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ನಮ್ಗೆ ಒಂದು ಯಾವುದು ಒಂದು ಏನಾಗಿರ್ಬೋದು ಅಂತ ತಮ್ಗಳ ಒಂದು ಅಲ್ಲಿ ತಾವುಗಳು ನೋಡಿದಾಗ, ತಾವುಗಳು ಫ್ರೆಂಡ್ಸ್ಗಳು ಮಾತಾಡಿದಾಗ, ಜೊತೆಗೆ ತಮ್ಗಳ ಒಂದು ವಿಚಾರ ನೋಡಿದಾಗ ಏನಾಗಿರಬಹುದು ತಾವುಗಳು. ಯಾಕಂದ್ರೆ ಈಗ ಇನ್ನೂ ಕೂಡ ಹೇಳ್ತಾರಂತೆ 3-4 ದಿನ ಬೇಕಾಗುತ್ತೆ ಅನ್ನುವಂತಹ ವಿಚಾರ. ಯಾಕಂದ್ರೆ ಈಗಲೇ 6 ದಿನ ಆಗ್ತಾ ಬಂತು, ಈಗ 1 ವಾರ ನಾಳೆಗೆ. ಸೊ ಇನ್ನೂ ಕೂಡ 3 ದಿನಗಳು ಬೇಕಾಗುತ್ತೆ ಅಂತ ಬಂದಾಗ ಏನ್ ಕಥೆ ಅನ್ನೋ ಪ್ರಶ್ನೆ ಬರುತ್ತೆ ಅಲ್ವಾ, ಈ ತಮ್ಗಳಿಗೆ ಏನಾಗಿರಬಹುದು ಅನ್ನೋದು. ಈಗ ಜಸ್ಟ್ ಈಗ ಸಂಘಟನೆಯಲ್ಲಿ ಅಥವಾ ಇನ್ನಿತರ ಚಟುವಟಿಕೆಯಲ್ಲಿ ಇದ್ರೆ ನಮ್ಗೆ ಒಂದು ಹೇಳ್ಬೋದು, ಅವನು ಹೀಗೆ ಮತ್ತೆ ಬಿಹೇವಿಯರ್ ಸ್ವಲ್ಪ ಹಾರ್ಡ್ ಇದ್ರೆ, ಈ ರೌಡಿಸಮ್ ಹಾಗೆಲ್ಲ ಇದ್ರೆ ನಮ್ಗೆ ಅವರ ಬಗ್ಗೆ ಏನಾದ್ರೂ ಹೇಳ್ಬೋದು. ಆದ್ರೆ ಇವನು ಸೈಲೆಂಟ್, ಮಾತಾಡುದು ಸಹ ಇಲ್ಲ. ನಾವು ಹೋಗಿ ಕರೆದ್ರೆ ಮಾತಾಡ್ತಾನೆ, ಇಲ್ಲದ್ರೆ ಇಲ್ಲ. ಅವಷ್ಟಕ್ಕೆ ಅವನ ವರ್ಕ್ ಆಯ್ತು, ಮನೆ ಅಷ್ಟೇ. ಅದರ ಬಿಟ್ಟು ಮತ್ತೆ ಸಂಘಟನೆ ಯಾವುದೇ ರೀತಿಯ ಚಟುವಟಿಕೆಯಲ್ಲಿ ಅವನು ಬರುವುದಿಲ್ಲ. ತುಂಬಾ ರೇರ್ ಅವನು. ಮತ್ತೆ ಇದನ್ನೆಲ್ಲ ನೋಡುವಾಗ ಈಗ ನಾವು ಅಲ್ಲಿ ಗಮನದಲ್ಲಿ ಬರ್ತದೆ ಅಂದ್ರೆ ಈಗ ಯಾವಾಗ್ಲೂ ಅವನು ಹನುಮಾನ್ ಚಾಲಿಸ್ ಓದಿ ಮಡಿಚಿ ಅಲ್ಲಿ ಇಡ್ತಾನೆ. ಆದ್ರೆ ಆ ದಿನ ಮಾತ್ರ ಹನುಮಾನ್ ಚಾಲಿಸನ್ನು ಓಪನ್ ಇಡ್ತಾನೆ. ಅದು ಸ್ವಲ್ಪ ನಮ್ಗೆ ಇವನು ಯಾಕೆ ಓಪನ್ ಇಟ್ಟ ಅಂದ್ರೆ ಅರ್ಧದಲ್ಲಿ ಓದಿ ಮತ್ತೆ ಓದ್ನಾ, ಅಥವಾ ಯಾರಾದ್ರೂ ಕಾಲ್ ಮಾಡಿದ್ರೆ ಅವನಿಗೆ ಆ ಟೈಮಲ್ಲಿ ಯಾರಾದ್ರೂ ಕಾಲ್ ಮಾಡಿದ್ರೆ ಅರ್ಜೆಂಟ್ ಬರ್ಲೇಬೇಕು, ಇಲ್ಲದ್ರೆ ಯಾರು ಕೂಡ ಆ ರೀತಿ ಹೋಗಲ್ಲ. ಮತ್ತೆ ಅವನದೊಂದು ಇದಿತ್ತು ಅಂದ್ರೆ ಗುರುವಾರ, ಆದಿತ್ಯವಾರ, ತಪ್ಪಿದ್ರೆ ಶನಿವಾರ, ಇಲ್ಲಾದ್ರೆ ಮತ್ತೆ ಅವನು ಟೆಂಪಲ್ಗೆ ಬರುವುದಿಲ್ಲ. ರಾತ್ರಿ ಸಹ ಕೆಲವೊಮ್ಮೆ ಅವನ ಅಪ್ಪನೊಟ್ಟಿಗೆ, ತಮ್ಮನೊಟ್ಟಿಗೆ ಅಥವಾ ಒಬ್ಬನೇ ಅವನು ಬರುವುದಿಲ್ಲ, ಬರ್ತಾ ಇದ್ದ ಈಗ ರೀಸೆಂಟ್ ಆಗಿ. ಮತ್ತೆ ಯಾವಾಗಲೂ ಹನುಮಾನ್ ಚಾಲಿಸ್ ಓದಿಯೇ ಬರುದಂತೆ ಅವನು ಹೊರಗಡೆ, ಇಲ್ಲಾಂದ್ರೆ ಬರುದಿಲ್ಲ. ಆ ದಿವಸ ಮಾತ್ರ ಎಲ್ಲ ಓಪನ್ ಇಟ್ಟು ಸೀದಾ ಬಂದಿದ್ದಾನೆ.
ಅಂದ್ರೆ ಅಲ್ಲಿ ಸಹ ಒಂದು ಗೊಂದಲ ಮೂಡಿಸ್ತದೆ. ಅಂದ್ರೆ ಯಾವ್ದಾದ್ರು ಕಾಲಿಗೆ ಬಂದಿದ್ದಾನೆ ಹೊರಗಡೆ, ಮತ್ತೆ ಆಂಜನೇಯ ದೇವಸ್ಥಾನಕ್ಕೆ ಬರ್ತಾನೆ ಅಂತ ಹೇಳಿದ್ದಾನೆ, ಯಾವಾಗ್ಲೂ ಅಲ್ಲಿಗೆ ಬರ್ತಾನೆ. ಆ ದಿವಸ ಅಲ್ಲಿಂದ ಮತ್ತೆ ಕ್ರಾಸ್ ಆಗ್ಲಿಲ್ಲ. ಆಂಜನೇಯ ದೇವಸ್ಥಾನ ತುಂಬಾ ದೂರ ಇಲ್ಲ, ಒಂದು ಹೆಚ್ಚು ಕಮ್ಮಿ ಅಂದ್ರೆ ಎಷ್ಟು ದೂರ ಇರ್ಬೋದು ಅವರ ಮನೆಗೆ? ಅರ್ಧ ಕಿಲೋಮೀಟರ್ ಕೂಡ ಇಲ್ಲ, 500 ಮೀಟರ್ ಅಷ್ಟೇ. 500 ಮೀಟರ್ ಇರ್ತದೆ. ಸೊ ಇದನ್ನೆಲ್ಲ ನೋಡುವಾಗ ಫುಲ್ ನಮ್ಗೆ ಕನ್ಫ್ಯೂಸ್ ಆಗ್ತಾ ಉಂಟು. ಕನ್ಫ್ಯೂಷನ್ ಎಲ್ಲಿ ತನಕ ಅಂತ ಬಂದಾಗ ತಾವು ಆಗ್ಲೇ ಹೇಳಿದ್ರಿ ಒಂದು ವಿಚಾರ, ಅಂದ್ರೆ ಇದನ್ನ ನಿಮ್ಮ ಮುಂದೆ ಕೂಡ ಇಡಬೇಕಾಗುತ್ತೆ. ಯಾಕಂದ್ರೆ ಒಂದು ವಿಚಾರ, ಒಂದ್ ಕಡೆ ಆ ಹುಡುಗ ಹನುಮಾನ್ ಚಾಲೀಸ ಕಂಪ್ಲೀಟ್ ಆಗಿ ಓದಿಲ್ಲ, ಅರ್ಧ ಓದಿ ಅಲ್ಲೇ ಇಟ್ಟು ಹೋಗ್ತಾನೆ. ಬಹುಶಃ ಇಲ್ಲಿ ನಾವು ಗಮನಿಸಬೇಕಾಗುವಂತ ಅಂಶ ಯಾವುದೋ ಒಂದು ಅರ್ಜೆಂಟ್ ಕಾಲ್ ಬಂದಿರುತ್ತೆ. ಅರ್ಜೆಂಟ್ ಕಾಲ್ ಅಂತ ಬಂದಾಗ ಹನುಮಾನ್ ಚಾಲೀಸವನ್ನ ಬಹುಶಃ ಒಂದು ನಂಬಿಕೆ ಇದೆ, ಅದನ್ನ ನಾವು ಕಂಪ್ಲೀಟ್ ಆಗಿ ಓದಿ ಹೋಗ್ತೀವಿ ಅನ್ನುವಂಥದ್ದು. ಅದರಲ್ಲೂ ಕೂಡ ಡೈಲಿ ಓದುವಂತಹ ಹುಡುಗ ಅಂತ ಬಂದಾಗ ಓದಿಯೇ ಹೋಗ್ತಾರೆ ಸಂಪೂರ್ಣವಾಗಿ, ಅರ್ಧಂಬರ್ಧ ಓದಿ ಯಾರು ಕೂಡ ಹೋಗಲ್ಲ. ಸೊ ಆ ರೀತಿ ಇದ್ದಾಗ ಏನೋ ಒಂದು ಕಾಲ್ ಇರ್ಬೋದು ಅಂತ ಬಂದಾಗ ಅದು ಯಾವುದೋ ಒಂದು ಬೇರೆ ರೀತಿಯ ಕಾಲ್ ಆಗಿರ್ಬೋದು ಬಹುಶಃ. ಅದಕ್ಕೋಸ್ಕರ ಆ ಹುಡುಗ ಅದನ್ನ ಅರ್ಧದಲ್ಲೇ ಇಟ್ಟು ಮುಚ್ಚದೆಯೂ ಕೂಡ ಸೀದಾ ಹೋಗಿರ್ಬೋದು ಆ ಹುಡುಗ. ಅಲ್ಲಿ ಬರುವಂತಹ ವಿಚಾರ ಏನಂತಂದ್ರೆ ಮೊಬೈಲ್ ಫೋನ್ಗಳು, ಆತನ ಮೊಬೈಲ್ ಫೋನ್ ಸಿಕ್ಕಿದೆ, ಚಪ್ಪಲಿ ಕೂಡ ಸಿಕ್ಕಿದೆ. ಅದು ಮೊಬೈಲ್ ಫೋನ್ ಒಳಗಡೆ ಏನಿದೆ ಅನ್ನುವಂತಹ ಪ್ರಶ್ನೆ ಬಂದಾಗ ಇಲ್ಲಿ ಬರುವಂತ ಯಾರು ಕಾಲ್ ಮಾಡಿದ್ರು ಆ ಸಂದರ್ಭ, ಆ ಟೈಮಲ್ಲಿ ಕಾಲ್ ಮಾಡಿದಂತಹ ಕೊನೆಯ ಕಾಲ್, ಲಾಸ್ಟ್ ಕಾಲ್ ಯಾರು ಮಾಡಿರ್ಬೋದು, ಯಾವರ ಜೊತೆ ಕನ್ವರ್ಸೇಷನ್ ಇತ್ತು ಅನ್ನುವಂಥ ಪ್ರಶ್ನೆ ಬಂದಾಗ ಆ ಡೀಟೇಲ್ಸ್ ಕೇಳಿದಾಗ ಆ ಡೀಟೇಲ್ಸ್ ಸಿಕ್ಲಿಲ್ಲ. ಎಸ್, ಇದು ಬಹುಶಃ ಮತ್ತಷ್ಟು ನಮ್ಮ ಏನು ಡೌಟ್ಗಳು, ಗೊಂದಲಗಳನ್ನ ಸೃಷ್ಟಿ ಮಾಡುತ್ತೆ. ಅಂದ್ರೆ ನಮ್ಮ ಈ ಒಂದು ಟೆಕ್ನಾಲಜಿ ಎಷ್ಟರ ಮಟ್ಟಿಗೆ ಬೆಳೆದಿದೆ ಅನ್ನೋದು ಗೊತ್ತಿದೆ. ಯಾರನ್ನ ಯಾವ ರೀತಿ ಹ್ಯಾಕ್ ಮಾಡ್ತೀವಿ, ಯಾವ ಮೊಬೈಲ್ ಅಲ್ಲಿ ಏನ್ ಲಾಕ್ ಹಾಕಿದ್ರು ಕೂಡ, ಏನ್ ಫೋನ್ ಅದು, ಐಫೋನ್ ಅಥವಾ ಏನ್ ಕತೆ, ನಾರ್ಮಲ್ ಫೋನ್, ಆಂಡ್ರಾಯ್ಡ್ ಫೋನ್. ಓಕೆ, ಸೊ ಆ ರೀತಿ ಇದ್ದಾಗ ಯಾವ ಟೆಕ್ನಾಲಜಿನ ಬಳಸಿ ಯಾವುದೇ ರೀತಿಯ ಲಾಕ್ಗಳನ್ನ ಹಾಕಿದ್ರು ಕೂಡ, ಅಂದ್ರೆ ಇಲ್ಲಿ ವಿಚಾರ ಇದೆ. ಎಸ್ ಸರ್, ಅದನ್ನ ಹೇಳಿ ಸರ್. ಲಾಕ್ಗಳ ವಿಚಾರ ಒಂದ್ಸಲ ತೆಗಿಲಿಕ್ಕೆ ಆಗುತ್ತೆ, ಮತ್ತೆ ಇನ್ನೊಂದ್ಸಲ ಆಗಲ್ಲ. ಆದ್ರೆ ಇನ್ನೂ ಕೂಡ ಯಾರ ಜೊತೆ ಕನ್ವರ್ಸೇಷನ್ ಆಗಿದೆ ಅನ್ನೋದಕ್ಕೂ ಸಿಗ್ಲಿಲ್ಲ ಮಾಹಿತಿ. ಏನ್ ಹೇಳ್ತೀರಿ? ಸೊ ಮೊಬೈಲ್ ವಿಷಯದಲ್ಲಿ ಬರುವಾಗ ಒಂದು ಮೊಬೈಲ್ಗೆ ಒಂದು ಫ್ರಂಟ್ ಅಲ್ಲಿ ಒಂದು ಲಾಕ್ ಇರುತ್ತೆ, ಆ ಲಾಕ್ ಅನ್ನು ಓಪನ್ ಮಾಡಿದ್ದಾರೆ ಮನೆಯವರು. ಸೆಕೆಂಡ್ ಒಳಗಡೆ ಎಲ್ಲ ಆ್ಯಪಿಗೆಲ್ಲ ಲಾಕ್ ಹಾಕಿದ್ದಾನೆ ಅವನು, ಯಾವ ಎಲ್ಲ ಆ್ಯಪ್ ಇದೆಯೋ ಅದಕ್ಕೆಲ್ಲ ಲಾಕ್ ಹಾಕಿದ್ದಾನೆ. ಅದು ಏನಕ್ಕೆ ಹಾಕಿದ್ದಾನೆ ಏನಂತೇಳಿ ಗೊತ್ತಿಲ್ಲ, ಅವನು ಸೇಫ್ಟಿಗೋಸ್ಕರ ಹಾಕಿದ್ದಾನು ಅಥವಾ ಬೇರೆ ಏನಕ್ಕೋದು ಗೊತ್ತಿಲ್ಲ. ಒಳಗಡೆ ಲಾಕ್ ಅವನ ತಮ್ಮನಿಗೆ ಗೊತ್ತಿದೆ, ಒಳಗಡೆ ಆ್ಯಪ್ ಇದೆ ಲಾಕ್ ಎಲ್ಲ, ಅದು ತೆಗೆದು ಕೊಟ್ಟಿದ್ದಾನೆ ಡಿಪಾರ್ಟ್ಮೆಂಟ್ನವರಿಗೆ. ಡಿಪಾರ್ಟ್ಮೆಂಟ್ ಅವರಿಗೆ ಅದನ್ನು ಒಳಗಿನಲ್ಲೇ ಆ್ಯಪ್ ಲಾಕನ್ನು ತೆಗೆದು ಕೊಟ್ಟಿದ್ದಾನೆ. 1-2 ಸಲ ಅವರು ಕೂಡ ತೆಗೆದು ನಮಗೆ ತೋರಿಸಿದ್ದಾರೆ ಮನೆಯವರಿಗೆ. ಆಮೇಲೆ ಆಟೋಮೆಟಿಕ್ ಲಾಕ್ ಆಗಿದೆ, ಅವರೇ ಬಂದು ಹೇಳ್ತಾರೆ ಪೊಲೀಸ್ನವರಿಗೆ, ಇದು ಲಾಕ್ ಆಗಿದೆ. ಮನೆಯವರು ಸ್ವಲ್ಪ ಕ್ಲಿಕ್ ಮಾಡಿದ್ರು, ನಾವು ತೆಗೆದು ಕೊಟ್ಟಿದ್ದೇವಲ್ಲ ನಿಮಗೆ, ಲಾಕ್ ತೆಗೆದು ಕೊಟ್ಟಿದ್ದೇವಲ್ಲ, ವಾಪಸ್ ನೀವು ಯಾಕೆ ಅದನ್ನು ಲಾಕ್ ಮಾಡಿದ್ರಿ? ಲಾಕ್ ಮಾಡಿ ಒಂದು 5-6 ಸಲ ಲಾಕ್ ಮಾಡಿ ಅದು ಸಿಸ್ಟಮ್ ಲಾಕ್ ಆಗುತ್ತೆ. ಹಾಗೆ ಬಂದು ಹೇಳ್ತಾರೆ. ಈಗೆಲ್ಲಿರುವಾಗ ನಮಗೆ ಪೊಲೀಸರ ಮೇಲೆ ಸ್ವಲ್ಪ ಅನುಮಾನ ಏನೋ ಬರ್ತಾ ಇದೆ. ಓಕೆ, ಇದು ಘಟನೆಗಳು. ಓಕೆ, ಒಂದ್ಸಲ ಲಾಕ್ ಹಾಕ್ತಾರೆ, ಅದನ್ನು ತೆಗೆದು ಕೊಡ್ತಾರೆ, ಆದ್ರೂ ಕೂಡ ಈಗ ಲಾಕ್ ಆಗಿದೆ, ಆದ್ರೂ ಕೂಡ ಆ ಲಾಕ್ ಅನ್ನು ತೆಗಿಲಿಕ್ಕೆ ಆಗಿಲ್ಲ. ಅದ್ರ ಬಗ್ಗೆ ಇದುವರೆಗೆ ಏನು ಹೇಳಿಲ್ಲ ಅವರು. ಅದಕ್ಕೋಸ್ಕರ ಟೆಕ್ನಾಲಜಿ ತುಂಬಾ ಇದೆ, ಅದರ ಎಕ್ಸ್ಪರ್ಟ್ನವರು ಇದ್ದಾರೆ ತುಂಬಾ ಜನ. ಸೊ ಇದುವರೆಗೆ ಅದರ ರಿಪೋರ್ಟ್ ನಮಗೆ ಮೊಬೈಲ್ ಎಲ್ಲಿದೆ ಅಂತ ಈಗ ಮೊಬೈಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಡಿಪಾರ್ಟ್ಮೆಂಟ್ ಅಂದ್ರೆ ಬಂಟ್ವಾಳದಲ್ಲಿ ಇದೆಯಾ? ಬಂಟ್ವಾಳದಲ್ಲಿ ಇದೆಯಾ ಅಲ್ಲ ಬ್ಯಾಂಗ್ಳೂರ್ ಕಳಿಸಿದೆ ಅಂತ ಮೊನ್ನೆ SI ಅವರು ಹೇಳಿದ್ದಾರೆ. ಓಕೆ, ಯಾವುದು ಲಾರಿ FSL ಏನೋ ಡಿಪಾರ್ಟ್ಮೆಂಟ್ ಅದರದ್ದು ಏನೋ ಇದೆ, ಓಕೆ ಅವರಿಗೆ ಕಳಿಸಿದೆ ಅಂತ ಹೇಳಿ. ಓಕೆ, ಆದ್ರೆ ಇನ್ನೂ ಕೂಡ ಬರಲಿಲ್ಲ ಇದುವರೆಗೆ. ನಾವು ಕೇಳಿದೆ ಅದನ್ನೇ, ಮೊಬೈಲ್ ರಿಪೋರ್ಟ್ ಕೊಡಿ, ಅದಾದ್ರೂ ನಮ್ಗೆ ಹೇಳಿ ಅಂತ. ಹೌದಪ್ಪ, ಏನಾದ್ರು ಯಾರಿಗೆ ಲಾಸ್ಟ್ ಕಾಲ್ ಮಾಡಿದ್ದಾನೆ ಎಂತ ಅಂತ ಹೇಳಿ ಯಾವ್ದು ಕೂಡ ಹೇಳ್ತಾ ಇಲ್ಲ. ಯಾಕಂದ್ರೆ ಆ ಹುಡುಗ ಸಡನ್ ಆಗಿ ಎದ್ದು ಹೋಗ್ತಾನೆ ಅಂತ ಬಂದಾಗ ಏನೋ ಒಂದು ವಿಚಾರಗಳು ಇರಬಹುದು. ಸೊ ಇದು ವಿಚಾರಗಳಾಗಿರೋದು. ಅಂದ್ರೆ ಬ್ಲಾಕ್ ಮೇಲ್ ಕೂಡ ಆಗಿರುತ್ತೆ ಕೆಲವು ಕಡೆಗಳಲ್ಲಿ. ಅಂದ್ರೆ ಏನೋ ಒಂದು ಮಾತುಗಳನ್ನ ಹೇಳಿ ಕರೆದಿರ್ತಾರೆ. ಸೊ ಇಂಥ ವಿಚಾರಗಳು ಇರ್ತಾರೆ ಆ ಕಡೆಯಿಂದ ಹೋದಾಗ. ಸೊ ಇದೆಲ್ಲವೂ ವಿಧಾನಗಳಲ್ಲಿ ತಾವುಗಳು ತನಿಖೆಯನ್ನ ಮಾಡಿರ್ತಾರೆ, ಬಹುಶಃ ಮಾಡಿರ್ತೀರಿ, ಈ ಸಂದರ್ಭ ಮಾಡಿದ್ದೀರಿ, ನೋ ಡೌಟ್. ಆದ್ರೆ ಎಲ್ಲೋ ಒಂದ್ ಕಡೆ ಏನೋ ಒಂದು ಮಿಸ್ ಹೊಡಿತಾ ಇದೆ, ತಾವುಗಳು ಅದನ್ನ ತೋರಿಸ್ತಾ ಇಲ್ಲ, ಹೇಳ್ತಾ ಇಲ್ಲ. ತಮ್ಗಳಿಗೆ ಲಾಕ್ ತೆಗಿಲಿಕ್ಕೆ ಅಷ್ಟು ಕಷ್ಟ ಆಗುತ್ತೆ ಅಂತ ಬಂದಾಗ ನಮ್ಗಳಲ್ಲಿ ಸೈಬರ್ ಎಕ್ಸ್ಪರ್ಟ್ಗಳು ಬಹಳಷ್ಟು ಇದ್ದಾರೆ, ಗೊತ್ತಿದೆ ನಮ್ಗಳಿಗೆ. ನಮ್ಗಳನ್ನ ಕಾಂಟ್ಯಾಕ್ಟ್ ಮಾಡಿ ನಾವುಗಳು ಹೇಳ್ತೀವಿ ಯಾವ ರೀತಿ ಲಾಕ್ ತೆಗಿಬೇಕು ಅನ್ನೋಂಥದ್ದು. ಓಕೆ, ಅದನ್ನ ಬಿಟ್ಟು ಇಷ್ಟು 3-6 ದಿನಗಳಾಯ್ತು ಇನ್ನೂ ಕೂಡ ಲಾಕ್ ತೆಗಿಲಿಕ್ಕೆ ಆಗ್ತಾ ಇಲ್ಲ ಅಂತ ಬಂದಾಗ ಬಹುಶಃ ತಾವು ಆ ಮೊಬೈಲ್ ಅನ್ನ ಲಾರಿಯಲ್ಲಿ ಹಾಕಿ ಬೆಂಗಳೂರಿಗೆ ಕಳಿಸಿರ್ಬಹುದು. ಸೊ ಆ ಲಾರಿಯಲ್ಲಿ ಮತ್ತೆ ಬಂದಾಗ ತಾವುಗಳು ರಿಸೀವ್ ಮಾಡಬಹುದು, ಆ ರೀತಿಯ ಪರಿಸ್ಥಿತಿ. ಬಹುಶಃ ಲಾರಿ ಹೋಗಿ ಬಂದ್ರು ಕೂಡ ಸಿಗ್ತಾ ಇತ್ತು. ಅಂತ ಪರಿಸ್ಥಿತಿಯಲ್ಲಿ ಇದೀರಿ ಅಂತ ಬಂದಾಗ ಬಹಳಷ್ಟು ನಮ್ಮ ಒಂದು ವ್ಯವಸ್ಥೆಯ ಮೇಲೂ ಕೂಡ ಬಹಳಷ್ಟು ಗೊಂದಲ ಬರುತ್ತೆ, ಅನುಮಾನ ಬರುತ್ತೆ, ಅಂಡ್ ಕಾಮಿಡಿ ತರ ಕಾಣುತ್ತೆ. ದಯಮಾಡಿ ತಾವುಗಳು ಈ ಒಂದು ವಿಚಾರದಲ್ಲಿ ಬಹಳಷ್ಟು ಸ್ಟ್ರಿಕ್ಟ್ ಆಗಿ ಆಕ್ಷನ್ ಅನ್ನು ತೆಗೆದುಕೊಳ್ಳಲೇಬೇಕಾಗುತ್ತೆ. ಇವೆಲ್ಲ ಜೊತೆಗೆ ಕೊನೆಯದಾಗಿ ನಾನು 2 ಕರೆಗಳನ್ನು ತೆಗೆದುಕೊಳ್ತೀನಿ. ಕೊನೆಯದಾಗಿ 2 ಕರೆಗಳು, ತದನಂತರ ನಾನು SP ಅವ್ರ ಜೊತೆ ಮಾತಾಡಬೇಕು. ಎಸ್, ನಮ್ಮ ಟೆಕ್ನಿಕಲ್ ಟೀಮ್ ಏನಾಯ್ತು? ಓಕೆ, SP ಅವರಿಗೆ ನಾವು ಟ್ರೈ ಮಾಡ್ತಾ ಇದೀವಿ, ಬಟ್ ಅವರು ಕರೆಯನ್ನ ತೆಗೆದುಕೊಳ್ತಾ ಇಲ್ಲ ಅನ್ನುವಂಥದ್ದು. ಎಸ್, ಎನಿವೆ ನಾನು ಕೊನೆಯದಾಗಿ 2 ಕರೆಗಳನ್ನ ತೆಗೆದುಕೊಳ್ಬೇಕು. ಯಾಕಂದ್ರೆ ಇವೆಲ್ಲದರ ಜೊತೆಗೆ ಅಧಿಕೃತವಾಗಿ ಮಾಹಿತಿ ಬಂದಿದೆ ಡಿಪಾರ್ಟ್ಮೆಂಟ್ ಇಂದ.
ಅಂದ್ರೆ 3 ದಿನಗಳಲ್ಲಿ ಅಪ್ಡೇಟ್ ಕೊಡ್ತೀವಿ ಅನ್ನೋ ಅಧಿಕೃತವಾಗಿ ಮಾಹಿತಿ ಬಂದಿದೆ. ಒಂದು 50% ಈಗ ಇನ್ವೆಸ್ಟಿಗೇಷನ್ ಆಗಿದೆ ಅಂತ ಹೇಳಿ ಈಗ ಎಷ್ಟು ಮೆಸೇಜ್ ಬಂದಿದೆ ನಮಗೆ ನಮ್ಮ ಅಲ್ಲಿ. ಸೊ ಹಾಗಾಗಿ ಪರವಾಗಿಲ್ಲ, ನಾವು ಎಸ್ಪಿ ನಾವು 3-4 ದಿನ ಟೈಮ್ ಕೂಡ ಕೊಟ್ಟಿದ್ದೇವೆ. ಈಗ ಅವ್ರನ್ನ ಹೇಳಿದಾರೆ 3-4 ದಿನ ಒಳಗಡೆ ನಾವು ಹೇಳ್ತೇವೆ ಅಂತೇಳಿ, ಆ ಗಡುವು ಕೂಡ ಕೊಟ್ಟಿದ್ದೇವೆ ನಾವು. ಅದರ ನಂತರದ್ದು ಇಡೀ ಜಿಲ್ಲೆ ಅಥವಾ ತಾಲೂಕು ಮಟ್ಟದಲ್ಲಿ ಏನಾದರೂ ಪ್ರತಿಭಟನೆ ಮಾಡಲಿಕ್ಕೆ ಎಲ್ಲ ನಾಗರಿಕರು ಮತ್ತು ಸಂಘಟನೆಯವರು ಕೂಡ ಅದಕ್ಕೋಸ್ಕರ ಇವತ್ತು ತಯಾರಾಗಿದ್ದಾರೆ ಅಂತೇಳಿ ಅದು ಕೂಡ ಈಗ ಮೆಸೇಜ್ ನಮಗೆ ಬಂದಿದೆ. ಓಕೆ ಓಕೆ ಎಸ್. ಕೊನೆಯದಾಗಿ 2 ಕರೆಗಳು. ಹೌದು ಸರ್, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಸರ್? ಎಸ್ ನಮಸ್ತೆ, ಮಾತಾಡಿ ಸರ್. ಈಗ ಎಲ್ಲರ ಬಾಯಲ್ಲಿ ಈಗ ಮಾತೆಲ್ಲ ಹರಿದಾಡ್ತಿದೆ ಸರ್, ಹುಡುಗ ಎಲ್ಲಾದ್ರೂ ಹೋಗಿರ್ಬಹುದು ಅಂತ. ಆದ್ರೆ ಹೋದ್ರೆ ಹುಡುಗ ಮೊಬೈಲ್ ಬಿಟ್ಟು ಯಾಕೆ ಹೋಗ್ತಾನೆ? ಮೊಬೈಲ್ ಇಲ್ಲ, ಮೊಬೈಲ್ ಅಲ್ಲಿ ರೈಲ್ವೆ ಟ್ರ್ಯಾಕ್ ಅಲ್ಲಿ ಸಿಕ್ಕಿದೆ. ಸೊ ಹಾಗಾಗಿ ಆ ಚಪ್ಪಲಿ, ಮೊಬೈಲ್ ಅಂಡ್ ವಿತ್ ಸ್ವಲ್ಪ ಬ್ಲಡ್ ಸ್ಯಾಂಪಲ್ ಸಿಕ್ಕಿದೆ ಅನ್ನುವಂಥದ್ದು. ಸೊ ಹಾಗಿದ್ದಾಗ ಮೊಬೈಲ್ ಬಿಟ್ಟು ಯಾಕೆ ಹೋಗ್ತಾನೆ? ಎಲ್ಲರೂ ಹೋಗಿದ್ರು, ಮೊಬೈಲ್ ಬಿಟ್ಟು ಯಾಕೆ ಹೋಗ್ತಾನೆ? ಈಗ ನಾನೆಂತ ಹೇಳ್ತೇನೆಂದ್ರೆ, ಈ ಗಂಧೆ ವ್ಯಸನದಲ್ಲಿ ಯಾರು ಇದ್ದಾರೆ ಅವರನ್ನು ಯಾರನ್ನಾದ್ರೂ ಹಿಡಿದ್ರೆ ಇದರ ಬಗ್ಗೆ ಸ್ವಲ್ಪ ವಿಚಾರ ಬರ್ಬಹುದಲ್ವಾ? ಓಕೆ, ಎಂತ ಗೊತ್ತಾಗ್ಬಹುದಲ್ವಾ ಅಂತ ಹೇಳ್ತೀನಿ ನಾನೀಗ. ಓಕೆ 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 ಎಸ್ ಸರ್, ಎಸ್ ಸರ್. ಓಕೆ, ಇದು ತಮ್ಮ ಮಾತು ಅಲ್ವಾ? ಓಕೆ, ತಮ್ಮ ಅಭಿಪ್ರಾಯ ಇದು. ಎಸ್, ಎನಿವೇ ಸರ್, ಎಸ್ 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 ಥ್ಯಾಂಕ್ ಯು. ಇಲ್ಲ ಸರಿ, ಎನಿವೇ ಸರ್, ಥ್ಯಾಂಕ್ ಯು. ಅದನ್ನೇ ಹೇಳ್ತಾ ಇರುವಂಥದ್ದಲ್ವಾ, ಅಲ್ಲಿ ಅವರನ್ನ ಸಂಪರ್ಕ ಮಾಡಿ ಹಿಡಿದ್ರೆ ಲೆಫ್ಟ್ ಅಂಡ್ ರೈಟ್ ಮಾಡಿದ್ರೆ ಗೊತ್ತಾಗುತ್ತೆ ಅಂತ. ಎನಿವೇ ಮತ್ತೊಂದು ಕರೆ ಇದೆ. ಅಲ್ಲ ಸರ್, ನಮಸ್ತೆ. ನಮಸ್ತೆ ಸರ್, ಧ್ವನಿ ಕೇಳ್ತಾ ಇದೆಯಾ ಸರ್? ಓಕೆ, ಕರೆ ಕಟ್ ಆಗಿದೆ. ಓಕೆ, ಎನಿವೇ ಥ್ಯಾಂಕ್ ಯು. ಇನ್ನು ಮುಂದಕ್ಕೆ ಕರೆಗಳನ್ನು ನಾನು ತೆಗೆದುಕೊಳ್ತಾ ಇಲ್ಲ, ದಯಮಾಡಿ ಕ್ಷಮಿಸಿ, ಸಮಯದ ಅಭಾವ ತುಂಬಾನಿದೆ. ಹಾಗಿದ್ದಾಗ ಕೊನೆಯದಾಗಿ ಹೇಳುವುದಿಷ್ಟೇ, ಒಂದು ತಂದೆ ತಾಯಿ ಜೊತೆಗೆ ಆ ಒಂದು ಕುಟುಂಬ, ಮಗ ಬರ್ತಾನೆ ಅನ್ನುವಂಥ ನಿಟ್ಟಿನಲ್ಲಿ ಕಾಯ್ತಾ ಕುಳಿತಿದೆ. ಇವೆಲ್ಲದರ ಜೊತೆಗೆ ಆದಷ್ಟು ಬೇಗ ಮಗ ಬರಲೇಬೇಕು, ಜೊತೆಗೆ ಸುರಕ್ಷಿತವಾಗಿ ಬರಬೇಕು, ಆರೋಗ್ಯವಂತರಾಗಿ ಬರಬೇಕು. ಇವೆಲ್ಲದರ ಜೊತೆಗೆ ನಾವು ಎಸ್ ಪಿ ಅವರು ಕೂಡ ಕರೆ ಟ್ರೈ ಮಾಡ್ತಾ ಇದ್ವಿ. ಬಹಳಷ್ಟು ಕರೆಯನ್ನ ಕಮೆಂಟ್ಸ್ಗಳನ್ನ ಮಾಡ್ತಾ ಇದ್ರಿ, ಡೈರೆಕ್ಟ್ ಆಗಿ ಎಸ್ ಪಿ ಅವ್ರ ಜೊತೆ ಮಾತಾಡಿ ಅನ್ನೋಂಥದ್ದು, ಬಂಟ್ವಾಳ ಪೊಲೀಸರ ಜೊತೆ ಮಾತಾಡಿ ಅನ್ನೋಂಥದ್ದು. ಬಂಟ್ವಾಳ ಪೊಲೀಸರ ಜೊತೆ ಮಾತಾಡೋದಕ್ಕಿಂತ ಜಾಸ್ತಿಗೆ ಎಸ್ ಪಿ ಅವರು ಈ ಕೇಸನ್ನು ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಸೊ ದಟ್ಸ್ ವೈ ವಿ ಕಾಲ್ಡ್ ಎಸ್ ಪಿ. ಸೊ ಹಾಗಿದ್ದಾಗ ದಕ್ಷಿಣ ಕನ್ನಡ ಜಿಲ್ಲೆ ಎಸ್ ಪಿ ಅವರು ನಂಬರ್ ಬಿಸಿ ಇದೆ. ಎನಿವೇ ಅವರು ನಮಗೆ ಬೇಕಾದಂಥ ಮಾಹಿತಿ ಬಂದಿದೆ, ಯಾಕಂದ್ರೆ 3 ದಿನಗಳ ಒಳಗಡೆ ಅಪ್ಡೇಟ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಿದ್ದಾಗ ನಾವು ಕೇಳುವಂಥದ್ದು ಇಷ್ಟೇ, ಪೊಲೀಸ್ ಇಲಾಖೆಯ ಮೇಲೆ ಬಹಳಷ್ಟು ಅಪಾರವಾಗಿರುವಂತಹ ಗೌರವ, ಹೆಮ್ಮೆ ಇದೆ. ಯಾಕಂದ್ರೆ ಬಹಳಷ್ಟು ಒಳ್ಳೆಯ ಕೆಲಸಗಳನ್ನ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸರು ಮಾಡಿದ್ದೀರಿ. ಯಾಕಂದ್ರೆ ಈ ಮಂಗಳೂರು ಈಗ ಸದ್ಯ ದಕ್ಷಿಣ ಕನ್ನಡ ಜಿಲ್ಲೆ ಒಂದು ಒಳ್ಳೆ ರೀತಿಯಲ್ಲಿ ಆಗ್ತಾ ಇದೆ ಅಂತ ಬಂದಾಗ ಬಿಕಾಸ್ ಆಫ್ ಯು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಈ ಒಂದು ವಿಚಾರದಲ್ಲೂ ಕೂಡ ಪ್ರಾಮಾಣಿಕವಾಗಿ ಕೆಲಸವನ್ನ ಮಾಡಿ, ಕೆಲವು ಲೂಪ್ ಹೋಲ್ಸ್ ಗಳಿವೆ, ದಯಮಾಡಿ ಅದನ್ನ ಸರಿಪಡಿಸಿಕೊಳ್ಳಿ. ಜನರಿಗೆ ನಾವೊಂದು ಹೇಳೋದು, ಸೊ ದಯವಿಟ್ಟು ನಮ್ಮೊಂದು ಕಾನ್ಸೆಪ್ಟ್ ಇತ್ತಲ್ಲ ಊರಲ್ಲಿ, ಸೊ ಊರಿನ ನಾಗರಿಕನಾಗಿ ಹೇಳೋದು, ಆ ದೇವಸ್ಥಾನದ ಒಬ್ಬ ಸದಸ್ಯನಾಗಿ ನಾನು ಹೇಳ್ತಾ ಇದ್ದೇನೆ, ನಮ್ಮೊಂದು ಕಾನ್ಸೆಪ್ಟ್ ಇತ್ತಲ್ಲಿ ಅವ್ನು ಮಿಸ್ಸಿಂಗ್ ಆದ ನಂತರ ದಿಗಂತ್ ನಮ್ಮ ಮನೆಯ ಮಗ ಅಂತೇಳಿ. ಕರೆಕ್ಟ್, ನಮ್ಮ ಮನೆಯ ಮಗ ಅಂತಂದ್ರೆ ಎಲ್ಲರ ಮನೆಯ ಮಗ. ಕರೆಕ್ಟ್. ಸೊ ದಯವಿಟ್ಟು ಯಾರು ಕೂಡ ನಿಮ್ಮ ಹತ್ರ ಕೈ ಮುಗಿದು ನಾವು ಕೇಳ್ತೇವೆ, ಯಾರು ಕೂಡ ರೂಮರ್ ಮಾಡಬೇಡಿ, ಅದರ ಬಗ್ಗೆ ಗಾಳಿ ಸುದ್ದಿ ಮಾಡಬೇಡಿ. ಯಾಕಂದ್ರೆ ದಿಗಂತಿಗೆ ನೀವು ಬಾಕಿಯವರು ಯಾರು ಸಂಬಂಧಿಕರು ಇರ್ಲಿಕ್ಕಿಲ್ಲ. ಅವರಿಗೂ ಒಂದು ಮನೆ ಇದೆ, ಅವನಿಗೂ ತಮ್ಮ ಇದೆ, ಅವನಿಗೂ ತಂದೆ ತಾಯಿ ಎಲ್ಲರೂ ಇದ್ದಾರೆ, ಒಂದು ಕುಟುಂಬ ಇದೆ. ಸೊ ದಯವಿಟ್ಟು ಯಾವುದೇ ಗಾಳಿ ಸುದ್ದಿಗೆ ಕಿವಿ ಕೊಡಬೇಡಿ. ಈಗಾಗಲೇ ಗಾಳಿ ಸುದ್ದಿ ಅನೇಕ ಹರಿದಾಡ್ತಾ ಇದೆ. ನಿಮ್ಮಲ್ಲಿ ಒಂದು ವಿನಂತಿ ಮಾಡ್ತಿದ್ವಿ, ಇದೆಲ್ಲ ಏನು ಗಾಳಿ ಸುದ್ದಿ ಇದೆಯೋ, ಶಿವಮೊಗ್ಗ ಹೇಳ್ತಾರೆ, ಚಿಕ್ಕಮಗಳೂರು ಹೇಳ್ತಾರೆ, ಬೆಂಗಳೂರು ಹೇಳ್ತಾರೆ, ದಯವಿಟ್ಟು ಅದನ್ನ ಪೊಲೀಸ್ನವರ ಪೊಲೀಸ್ ಇಲಾಖೆಯ ಬಾಯಿಂದ ಬರಲಿ, ಅವರೇ ಹೇಳಿ, ಅಧಿಕೃತವಾಗಿ ಅವರೇ ಹೇಳಿ ಅಂತೇಳಿ ನಾವು ಕಾಯ್ತಾ ಇದ್ದೇವೆ, ನಾವು ಹೇಳ್ತಾ ಇದ್ದೇವೆ. ಅದು ಬಿಟ್ಟು ದಯವಿಟ್ಟು ಯಾರು ಕೂಡ ಗಾಳಿ ಸುದ್ದಿ ಮಾಡಬೇಡಿ, ಯಾವುದೇ ಸುದ್ದಿ ಹಬ್ಬಿಸಬೇಡಿ ಅಂತೇಳಿ ನಿಮ್ಮ ಹತ್ರ ಕಳಕಳಿಯ ವಿನಂತಿ. ಎಸ್ ಸರ್, ಥ್ಯಾಂಕ್ ಯು ಸರ್. ಎಸ್ ಸರ್, ಕೊನೆಯದಾಗಿ ಎಸ್ ಇವತ್ತು ಬೆಳಗ್ಗೆ ಸಹ ಒಂದು 20 ಕಾಲ್ ಬಂತು ಶಿವಮೊಗ್ಗದಲ್ಲಿದ್ದಾನೆ ಅಂತ. ಅದಕ್ಕೆ ನಾನು ಜನರ ಹತ್ರ ಹೇಳುದು ಅಂದ್ರೆ, ಇಂತಹ ರೂಮರ್ಸ್ ಆಗಿರ್ಬೋದು, ಇಂತಹ ಒಂದು ಗಾಳಿ ಸುದ್ದಿ ದಯಮಾಡಿ ಯಾವುದೇ ಗ್ರೂಪ್ ಅಥವಾ ಯಾರಿಗೂ ಕೂಡ ಹೇಳಬೇಡಿ. ನಾವು ಹೇಳಿದ್ದೇವೆ, ಅಧಿಕೃತವಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಏನು ನ್ಯೂಸ್ ಬರ್ತದೆ ನಾವು ಅದನ್ನು ಸಂಘಟನೆ ಅಥವಾ ಎಲ್ಲ ಗ್ರೂಪಲ್ಲಿ ನಾವೇ ತಿಳಿಸ್ತೇವೆ, ಒಂದು ವಿಡಿಯೋ ಆಗಿ ಅಥವಾ ಯಾವುದೇ ರೀತಿಯ ಸಾಮಾಜಿಕ ಜಾಲತಾಣದಲ್ಲಿ ನಾವೇ ತಿಳಿಸ್ತೇವೆ. ಅದಕ್ಕಾಗಿ ಯಾರು ಅದನ್ನು ಗಾಳಿ ಸುದ್ದಿ ಹಬ್ಬಿಸಬೇಡಿ. ಯಾಕಂದ್ರೆ ನಮಗೆ ಒಂದು ನಂಬಿಕೆ ಉಂಟು, ಆಂಜನೇಯ ಸ್ವಾಮಿಯ ಮೇಲೆ ಸಹ ನಂಬಿಕೆ ಉಂಟು. ಮತ್ತೆ ನಮ್ಮ ಎಲ್ಲ ಜನರು ಸಹ ಹೇಳುದೊಂದೇ, ನಮ್ಮ ಮನೆಯ ಮಗ ಮತ್ತೆ ಬರಲಿ ಎಂದು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಸೊ ಆ ಪ್ರಾರ್ಥನೆ ಅವರಿಗೆ ಕೇಳಿರ್ಬೋದು. ಸೊ ನಮಗೆ ಒಂದು ನಂಬಿಕೆ ಉಂಟು ದಿಗಂತ್ ವಾಪಸ್ ಬರ್ತಾನೆ ಅಂತ. ದಯವಿಟ್ಟು ಯಾರು ಕೂಡ ಅದನ್ನು ಗಾಳಿ ಸುದ್ದಿ ಹಬ್ಬಿಸಬೇಡಿ ಅಂತ ನಾನು ಬೆಳಗ್ಗೆ ಕೂಡ ಅದರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ನಾನೇ ಖುದ್ದಾಗಿ ವಿಡಿಯೋ ಮಾಡಿ ಎಲ್ಲ ಶೇರ್ ಮಾಡಿದ್ದೇನೆ. ಸೊ ನಾನು ಈ ನಮ್ಮ ಕುಡ್ಲದ ಮುಖೇನ ನಾನು ಕೇಳುವುದಂದ್ರೆ, ಯಾವುದು ಗಾಳಿ ಸುದ್ದಿಯನ್ನು ದಯವಿಟ್ಟು ಮಾಡಬೇಡಿ. ಯಾಕಂದ್ರೆ ಖುಷಿ ಆಗ್ತದೆ. ಈಗ ನಮಗೆ ಸಿಕ್ಕಿದೆ ಅಂತ ಹೇಳೋದು ನಮಗೆ ಖುಷಿ.
ಸೊ ಅದು ಮತ್ತೆ ಅದು ಅಲ್ಲ ಅಂತ ಗೊತ್ತಾಗೋ ತುಂಬಾ ಬೇಸರ ಆಗ್ತದೆ. ಸೊ ಅದಕ್ಕೆ ಈ ಮುಖೇನ ಎಲ್ಲರಿಗೆ ಕೇಳ್ತಿದ್ದೇನೆ, ಯಾರು ಕೂಡ ಗಾಲಿ ಸುದ್ದಿ ಮಾಡಬೇಡಿ. ಅಂತ ಏನಾದ್ರೂ ಅಧಿಕೃತ ಸುದ್ದಿ ಇದ್ರೆ ನಾವೇ ನಿಮ್ಗೆ ತಿಳಿಸ್ತೇವೆ ಅಂತ ಈ ಮುಖೇನ ನಾನು ಕೇಳ್ಕೊಳ್ತೇನೆ. ದಿಗಂತ್ ಬರಬೇಕು, ದೇವರ ದಯೆಯಿಂದ ಬರ್ತಾನೆ. ಜೊತೆಗೆ ಇಷ್ಟು ಜನರ ಆಕ್ರೋಶಕ್ಕೆ ಕಾರಣರಾದಂತಹ ಭಯದ ವಾತಾವರಣ ಏನಿದೆ ಅದು ಕಂಪ್ಲೀಟ್ ಆಗಿ ನಿಲ್ಲಬೇಕು. ಅಲ್ಲಿ ಪೊಲೀಸರು ಏನು CC ಕ್ಯಾಮೆರಾ ಹಾಕೋದಿರ್ಬೋದು, ಅಥವಾ ಅಕ್ರಮಗಳು ನಡೀತಾ ಇದೆ, ಅಲ್ಲಿ ಗಾಂಜಾ ಇರ್ಬೋದು, ಯುವಕರ ಮೇಲೆ ಹಲ್ಲೆಗಳನ್ನು ನಡೀತಾ ಇದೆ, ಏನೋ ಧನದ ಸಾಗಾಟ. ಆ ದೇವಸ್ಥಾನದಿಂದ ಹೊರಗಡೆ ನಿಂತಾಗ ಒಂದು ಪವಿತ್ರ ಭಾವನೆ ಬರಬೇಕು. ಆ ಸ್ಮೆಲ್ ಬರುತ್ತಲ್ಲ, ಆ ಗಾಂಜಾ ಇದು ದನದ ತ್ಯಾಜ್ಯ, ಅದನ್ನ ಪೊಲೀಸ್ ಕಮಿಷನರ್ ಇದ್ದಾರೆ, ಅದನ್ನ ಖುದ್ದಾಗಿ ಅವರಿಗೆ ನಾನು ವಿನಂತಿಯನ್ನ ಮಾಡ್ತಾ ಇದ್ದೇನೆ. ಪವಿತ್ರದ ದೇವಸ್ಥಾನ ಇದೆ, ಅದ್ರ ಮುಂದ್ಗಡೆ ಆ ಸ್ಮೆಲ್ ಬರ್ತಾ ಇದೆ, ಆ ಡ್ರೈನೇಜ್ ತ್ಯಾಜ್ಯ ದನದು, ಅದನ್ನು ನಿಲ್ಲುವಂತಾಗಬೇಕು. ಅಲ್ಲಿ ಭಯದ ವಾತಾವರಣ ಏನಿದೆ, ಹಿಂದೂಗಳು ಭಯ ಮುಕ್ತರಾಗಿ ಅಲ್ಲಿ ಬದುಕುವಂತ ವಾತಾವರಣ ನಿರ್ಮಾಣ ಆಗಬೇಕು. ಆ ದೇವರ ಆಂಜನೇಯ ದಯದಿಂದ ಖಂಡಿತವಾಗಿ ಬೇಗ ಬರ್ತಾನೆ ಅಂತ ನಂಬಿಕೆ ನಮಗೆ ಇದೆ. ಥ್ಯಾಂಕ್ ಯು. ಇದು ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಜೊತೆಗೆ ಬೆಚ್ಚಿ ಬೀಳಿಸಿದಂತಹ, ಜೊತೆಗೆ ಗಂಭೀರ ಸ್ವರೂಪವನ್ನ ದಿನದಿಂದ ದಿನಕ್ಕೆ ಪಡೆದುಕೊಳ್ತಾ ಇರುವಂತಹ ದಿಗಂತ್ ನಾಪತ್ತೆ ಪ್ರಕರಣ. ಆದಷ್ಟು ಬೇಗ ನಮ್ಮ ಇಲಾಖೆ, ಪೊಲೀಸ್ ಇಲಾಖೆ ಇದನ್ನ, ಆ ಹುಡುಗನ್ನ ಪತ್ತೆ ಹಚ್ಚಿ ಆರೋಗ್ಯವಾಗಿ ಜೊತೆಗೆ ಒಳ್ಳೆಯ ರೀತಿಯಲ್ಲಿ ತಂದು ಮನೆಗೆ ಬಿಡಲಿ, ಜೊತೆಗೆ ಈ ಒಂದು ಪ್ರಕರಣ ಸುಖಾಂತ್ಯ ಆಗಲಿ ಅನ್ನೋದು ನಮ್ಮ ಒಂದು ಕಳಕಳಿಯ ವಿನಂತಿ, ನಮ್ಮ ಒಂದು ಆಶಯ. ಜೊತೆಗೆ ಕೊನೆಯದಾಗಿ ಈ ಒಂದು ಕೆಲಸವನ್ನು ಪ್ರಾಮಾಣಿಕವಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ SP ಅವರು ಮಾಡ್ತಿರೋದು ನಂಬಿಕೆ ಇದೆ. ತದನಂತರ ನಾವುಗಳು ಈಗ ಮಾಡುವಂತಹ ವಿಚಾರಗಳಿಷ್ಟೇ, ಆ ಹುಡುಗನಿಗೋಸ್ಕರ. ಇವೆಲ್ಲದರ ಜೊತೆಗೆ ತಾವುಗಳು ಈ ಕೆಲಸವನ್ನು ಮಾಡಿದಾಗ ಪ್ರತಿ ಬಾರಿಯೂ ಕೂಡ ನಮ್ಮ ಕುಳ್ಳವಾಹಿನಿ ಅಥವಾ ಪ್ರತಿಯೊಂದು ಮಾಧ್ಯಮಗಳು ಕೂಡ ಈ ಒಂದು ವಿಚಾರದಲ್ಲಿ, ಅಂದರೆ ಒಳ್ಳೆಯ ಕೆಲಸಗಳು ಮಾಡಿದಾಗ ತಮ್ಮನ್ನ ಗೌರವಿಸಿದೆ, ತಮ್ಮಗಳಿಗೆ ಸನ್ಮಾನವನ್ನು ಕೂಡ ಮಾಡೇ ಮಾಡ್ತೀವಿ. ಯಾಕಂದರೆ ನಮ್ಗಳ ಒಂದು ಸಮಾಜದ ಧ್ವನಿಯಾಗಿ ತಾವುಗಳಿದ್ದೀರಿ, ತಮ್ಮಗಳಿಗೆ ಸುರಕ್ಷತೆಯ ದೃಷ್ಟಿಯಿಂದ ತಾವುಗಳಿದ್ದೀರಿ, ಆ ಒಂದು ಒಳ್ಳೆಯ ಕೆಲಸವನ್ನ ಮಾಡ್ತೀರಿ ಈ ಒಂದು ಪ್ರಕರಣದಲ್ಲಿ ಅನ್ನೋ ನಂಬಿಕೆ ಇದೆ. ಸೊ ಹಾಗಿದ್ದಾಗ ಆದಷ್ಟು ಬೇಗ ದಿಗಂತ್ ಸುರಕ್ಷಿತವಾಗಿ ಮನೆಗೆ ಬರಲಿ ಅನ್ನುವಂಥದ್ದು ನಮ್ಮ ಆಶಯ. ಜೊತೆಗೆ ದಿಗಂತ್ ಎಲ್ಲಿದ್ರು ಕೂಡ ಆತನಿಗೆ ಒಳ್ಳೆದಾಗಬೇಕು, ಆತ ಆದಷ್ಟು ಬೇಗ ಮನೆಗೆ ಬರಬೇಕು. ಜೊತೆಗೆ ಆತ ಹೋದದ್ದು ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ. ಹಾಗಿದ್ದಾಗ ಒಂದು ನಂಬಿಕೆ ಇದೆ, ಆಂಜನೇಯ ಸ್ವಾಮಿ ಕಾಪಾಡ್ತಾರೆ ಅನ್ನೋ ನಂಬಿಕೆಯ ಜೊತೆಗೆ ಇವತ್ತಿನ ಕಾರ್ಯಕ್ರಮವನ್ನು ಕೊನೆಗೊಳಿಸ್ತಾ ಇದ್ದೀನಿ. ಆ್ಯಂಡ್ ಇನ್ನು ಮುಂದಕ್ಕೆ ಈ ಒಂದು ಪ್ರಕರಣದಲ್ಲಿ ಒಳ್ಳೆಯ ಸುದ್ದಿಯನ್ನೇ ಇಟ್ಟುಕೊಂಡು ನಿಮ್ಮ ಮುಂದೆ ನಾನು ಮುಂದಕ್ಕೆ ಬರ್ತೀನಿ ಅನ್ನುವಂತಹ ಒಂದು ನಂಬಿಕೆ, ಆ ನಂಬಿಕೆಯಲ್ಲೇ ನಮ್ಮ ಡಿಪಾರ್ಟ್ಮೆಂಟ್ ಅನ್ನು ಕೂಡ ನಂಬಿದ್ದೇವೆ. ಸೊ ನಂಬಿಕೆಯನ್ನು ಉಳಿಸಿ ಅನ್ನುವಂಥದ್ದು ನಮ್ಮ ಕಳಕಳಿಗೆ ವಿನಂತಿ. ಅಂಡ್ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಸುರೇಶ್ ಶೆಟ್ಟಿ ಬರ್ಕೆ ಅವರು ಸ್ಥಳೀಯರು, ಶ್ರೇಯಸ್ ಫರಂಗಿಪೇಟೆ ಸ್ಥಳೀಯರು, ಬೋತ್ ಆಫ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಅದೇ ರೀತಿ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶ್ವ ಹಿಂದೂ ಪರಿಷತ್ ಅವರು ಪ್ರದೀಪ್ ಸರಿಪಳ ಅವರು. ಸರ್ ಥ್ಯಾಂಕ್ ಯು. ಆ್ಯಂಡ್ 3 ಆಫ್ ಯು ಧನ್ಯವಾದಗಳು. ಆ್ಯಂಡ್ ಅವರ ಮನೆಯ ತಂದೆ ತಾಯಿ, ಅಳಬೇಡಿ ಅಮ್ಮ, ಜೊತೆಗೆ ತಂದೆ, ಭಾಳಷ್ಟು ನೋವು ಒಳಗಿದ್ರು ಕೂಡ ಧೈರ್ಯವಾಗಿದ್ದೀರಿ. ಆ್ಯಂಡ್ ಒಳ್ಳೆಯದಾಗುತ್ತೆ, ದೇವರ ನಂಬಿದ್ದೀರಿ, ಆ ದೇವರು ಮೋಸ ಮಾಡಲ್ಲ ಅಂತ ನಂಬಿಕೆಯೊಂದಿಗೆ ಒಳ್ಳೆಯದಾಗಲಿ. ಧನ್ಯವಾದಗಳು. ಎಲ್ಲೇ ಮೀರಿದಂತಹ ಮುಸಲ್ಮಾನರನ್ನು